ನಮಸ್ಕಾರ. ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಅಧ್ಯಕ್ಷರು, ಸಂಸ್ಥಾಪಕರು, ಎಲ್ಲ ಮುಂಬೈದ ಆಗಮಿಸಿರುವ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಈಗ ಪ್ರಸ್ತುತ ಮಾಡಲಿಕ್ಕೆ ನಿಮ್ಮೆಲ್ಲರ ಅನುಮತಿ ಕೇಳಿಕೊಳ್ಳುತ್ತಾ, ತುಳುನಾಡಿನ ಸರ್ವ ದೈವಿಕ ಶಕ್ತಿಗಳು, ಆರಾಧನಾ ಕೇಂದ್ರದ ಹಿಂದೂ, ಕ್ರೈಸ್ತ, ಮುಸ್ಲಿಂ, ಜೈನ ಇತರ ಎಲ್ಲ ಸಮಾಜದ ದೈವದೇವರಿಗೆ ನಮ್ಮ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ತಮಗೆಲ್ಲರಿಗೂ ತಲೆಬಾಗಿ ಸ್ವಾಗತಿಸುತ್ತಾ, ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ. ಒಬ್ಬ ಉದ್ಯಮಿ, ಪ್ರಗತಿಪರ ಚಿಂತಕ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೋರಾಟಗಾರ, ಛಲವಾದಿ ತೋನ್ಸೆ ಜಯಕೃಷ್ಣ ಶೆಟ್ಟಿಯವರ ನೇತೃತ್ವ, ಕನಸಿನ ಕೂಸು, ಹೀಸ್ ಬ್ರೈನ್ ಚೈಲ್ಡ್, ಇತರ ಅವರ ಅತಿ ಹತ್ತಿರದವರಾದ ಅಡ್ವೊಕೇಟ್ ಪ್ರಕಾಶ್ ಎಲ್ ಶೆಟ್ಟಿ, ಡಾಕ್ಟರ್ ಸಂಜಯ್ ಶೆಟ್ಟಿ ಮತ್ತು ಪಿ ಧನಂಜಯ ಶೆಟ್ಟಿಯವರ ಕೂಡುವಿಕೆಯಿಂದ ಸುಮಾರು 24 ವರ್ಷದ ಹಿಂದೆ 5th ಸೆಪ್ಟೆಂಬರ್ 2000 ಮುಂಬೈ ಕನ್ನಡಿಗರಿಗೆ ಒಂದು ಆಶ್ಚರ್ಯಕರ ಪ್ರಕಟವಾದ ಬಳಿಕ ನಮಗೆ ಗೊತ್ತಾಯಿತು, ಈ 4 ಜನ ಏನೋ ಒಂದು ದಕ್ಷಿಣ ಕನ್ನಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುತ್ತಿದ್ದಾರೆ ಎಂದು. ಆ ಬಳಿಕ ನಮ್ಮ ಹೋರಾಟ ಸಮಿತಿ ಇದೆ ಉಡುಪಿಯಲ್ಲಿ ಉದ್ಘಾಟನೆಗೊಂಡು 30 ಡಿಸೆಂಬರ್ 2000 ಆ ಬಳಿಕ ನಡೆದದ್ದು ಇತಿಹಾಸ. ಒಂದು ಕಾಲದಲ್ಲಿ ಅಂದಿನ ಪರಿಸರವಾದಿಗಳಿಂದಾಗಿ ನಮ್ಮ ಜಿಲ್ಲೆಗಳು ಬ್ಯಾಡ್ ಡಿಸ್ಟ್ರಿಕ್ಟ್ ಫಾರ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಆಫ್ ಮೇಜರ್ ಅಪೋಸಿಷನ್ ಫ್ರಮ್ ದ ಎನ್ವೈರನ್ಮೆಂಟಲಿಸ್ಟ್ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದ ಸಂದರ್ಭ. ಆದರೆ ನಾವು ಮುಂದೆ ಹೋಗಿ ಯಾವ ರೀತಿ ವಿ ಹ್ಯಾವ್ ಕನ್ವರ್ಟೆಡ್ ದಟ್ ಥಿಂಕಿಂಗ್ ಇನ್ ದ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ಮೆಂಟ್ ಪ್ರಮೋಟರ್ಸ್, ಇನ್ವೆಸ್ಟ್ಮೆಂಟ್ ಮೀಟ್ ಮಾಡುವಂಥ ಪರಿಸ್ಥಿತಿ ಈಗ ಬಂದಿದೆ, ಅಭಿವೃದ್ಧಿ ಆಗಿದೆ. ಆದರೆ ಇದರ ಹಿಂದೆ ತುಂಬ ಕಂಟಿನ್ಯೂಸ್ ಎಫರ್ಟ್ಸ್ ಸಮಿತಿಯ ಎಲ್ಲ ನಮ್ಮ ಸಂಸ್ಥಾಪಕರು, ಎಲ್ಲ ಚಿಂತಕರು, ಆಗಾಗ ಬಂದಂಥ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದೆ. ಆದ್ದರಿಂದ ಅದಕ್ಕೆ ಒಂದು ಪೂರಕವಾಗಿ ಸೀಯಿಂಗ್ ಈಸ್ ಬಿಲೀವಿಂಗ್. ನಾನು ಎಷ್ಟೇ ಮಾತಾಡ್ಬೋದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಡನ್, ವೆನ್ ಯು ಪಿಕ್ಚರೈಸ್ ಇಟ್ ಆ್ಯಂಡ್ ಸಿ ಇಟ್, ಐ ಬಿಲೀವ್ ಅದು ಮೆಮೊರಿಯಲ್ಲಿ ಉಳಿತದೆ, ಅದು ಸಾಧನೆ ಕೂಡ ಅಂತ ಹೇಳಿಕೊಳ್ಳುತ್ತಾ ಒಂದು 20 ನಿಮಿಷ ನಾವು ಸಾಕ್ಷ್ಯಚಿತ್ರವನ್ನು ಮಾಡಿದ್ದೇವೆ. ತಾವೆಲ್ಲರೂ ಆ ಕಡೆ ವೀಕ್ಷಿಸಿ ಸಾಕ್ಷ್ಯಚಿತ್ರವನ್ನು ನೋಡಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮೆಲ್ಲರನ್ನು ಈ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಮಾಡುವ ಅವಕಾಶ, ಪ್ರಥಮದಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಈಗ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮುಖ್ಯ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆಗಮಿಸಿದ್ದಾರೆ. ನಾವೆಲ್ಲರೂ ಅವರನ್ನು ಕರತಾಡದಿಂದ ಸ್ವಾಗತಿಸೋಣ. ಅವರು ತಮ್ಮ ಆಸನವನ್ನು ಗ್ರಹಿಸಿದ ಬಳಿಕ ನಾವು ವಿಡಿಯೋ ಪ್ರೆಸೆಂಟೇಷನನ್ನು ಪ್ರಾರಂಭಿಸ್ತೇವೆ. ಶಾಸಕರು, ಕರ್ನಾಟಕದ ಮಾಜಿ ಕೈಗಾರಿಕಾ, ಆರ್ಥಿಕ, ಪ್ರವಾಸೋದ್ಯಮ ಮತ್ತು ಪರಿಸರ ಮಂತ್ರಿಗಳಾಗಿ ಎಲ್ಲ ಕ್ಷೇತ್ರದ ನಮಗೆ ಬೇಕಾಗಿರುವ ಎಲ್ಲ ಮಂತ್ರಿ ಪದವಿಯನ್ನು ಮಾಡಿ ಅವರು ನಮಗೆಲ್ಲರೂ ಆತ್ಮೀಯರಾಗಿದ್ದಾರೆ. ಆದ ಕಾರಣ ಸನ್ಮಾನ್ಯ ವಿ ದೇಶಪಾಂಡೆ ಅವರನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಇತರ ಬೇರೆ ಅತಿಥಿಗಳು ಬಂದಿದ್ದಾರೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು, ನಾಗರಾಜ್ ಶೆಟ್ಟಿಯವರು, ಇತರ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ಗಮನ ಆ ಕಡೆಗೆ ಪ್ಲೀಸ್.
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬಂದರು ಎನ್ಎಂಪಿಟಿ ಪಣಂಬೂರು ಸಹಿತ 2 ಬಂದರುಗಳು, ವಿಮಾನ ನಿಲ್ದಾಣ, ರೈಲು ನಿಲ್ದಾಣಗಳು, ರಾಷ್ಟ್ರಕ್ಕೆ ನೀಡಿದ ಹೆಸರಾಂತ ಬ್ಯಾಂಕುಗಳು, ಖ್ಯಾತಿ ಪಡೆದ ಶಿಕ್ಷಣ ಸಂಸ್ಥೆಗಳು, ಹೀಗೆ ಎಲ್ಲವೂ ಇದ್ದ ಕರಾವಳಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯು ಶೂನ್ಯವಾಗಿತ್ತು. ಬದುಕು ಕಟ್ಟಲು ಇಲ್ಲಿ ಕಷ್ಟಕರವಾಗುತ್ತಿದ್ದಂತೆ ಉಭಯ ಜಿಲ್ಲೆಗಳ ಯುವಕರು ದೂರದ ಮುಂಬೈಗೆ ಬಂದರೆ ಮತ್ತೆ ಹಲವಾರು ಮಂದಿ ಅರಬರ ನಾಡಿಗೆ ತೆರಳಿದರು. ಇಷ್ಟೆಲ್ಲ ಅವಶ್ಯಕತೆಗಳಿದ್ದರೂ ಇಲ್ಲಿ ಅಭಿವೃದ್ಧಿ ಏಕೆ ಆಗುವುದಿಲ್ಲ ಎಂಬುದನ್ನು ಯುವ ಉದ್ಯಮಿ, ಸಮಾಜಪರ ಚಿಂತಕರಾದ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಯೋಚಿಸಿದರಷ್ಟೇ ಅಲ್ಲದೆ ಅಭಿವೃದ್ಧಿಗಾಗಿ ಮುಂದಡಿ ಇಟ್ಟರು. 2000 ಡಿಸೆಂಬರ್ 30ರಂದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿ ಅವರು ಜಯಕೃಷ್ಣ ಎ ಶೆಟ್ಟಿ ಅವರ ಮಹದಾಸೆಯ ಸಂಘಟನೆಗೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಎಂಬ ಹೆಸರನ್ನಿಟ್ಟು ಆಶೀರ್ವದಿಸಿದರು. ಶ್ರೀಕೃಷ್ಣನ ನಾಡಿನವರಾದ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯ ಸಾರಥ್ಯ ವಹಿಸಿ ಮುಂಬೈ ಮಹಾನಗರದ ಎಲ್ಲ ಸಮುದಾಯಗಳ ಪದಾಧಿಕಾರಿಗಳನ್ನು ಸಂಘಟಿಸಿ 2001 ಏಪ್ರಿಲ್ 2ರಂದು ಷಣ್ಮುಖಾನಂದ ಸಭಾಗೃಹದಲ್ಲಿ ಅಪಾರ ಸಂಖ್ಯೆಯ ತುಳುವ ಕನ್ನಡದ ಅಭಿಮಾನಿಗಳ ಸಮ್ಮುಖದಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ ನಡೆದ ಬಳಿಕ ಸಮಿತಿಯ ಧ್ಯೇಯ ಧೋರಣೆಗಳು ಮತ್ತು ಅಧಿಕೃತ ಕಾರ್ಯಕಾರಿ ಸಮಿತಿಯನ್ನು ಉದ್ಘೋಷಿಸಲಾಯಿತು. 2001 ಸೆಪ್ಟೆಂಬರ್ 9ರಂದು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಯ ಉಳಿವಿಗಾಗಿ ಸುಮಾರು 10,000 ಕಾರ್ಮಿಕರ ಪ್ರತಿಭಟನಾ ಸಭೆಯು ನಿರಂತರವಾಗಿ ನೆರವೇರಲು ಪೂರ್ಣ ಬೆಂಬಲವನ್ನು ನೀಡಿ ಯಶಸ್ವಿಗೊಳಿಸಿದ ಕೀರ್ತಿ ಸಮಿತಿಗೆ ಸಲ್ಲುತ್ತದೆ. ಪರಿಸರವಾದಿಗಳಿಗೆ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಗೆ ಕುದುರೆಮುಖ ಕಂಪನಿಯನ್ನು ಕುದುರೆಮುಖ ಕಂಪನಿಗೆ ಕುದುರೆ ಮೂರ್ತಿಯ ಅನ್ಯಾಯಕ್ಕೆ ಕುದುರೆಮುಖ ಕಂಪನಿ ಉಳಿಸಿ ನೆಲ ಜಲ ಉಳಿಸಿ ಬಡತನ ನೀಗಿಸಿ ಕುದುರೆಮುಖ ಕಬ್ಬಿಣ ಕಾರ್ಖಾನೆ ಉಳಿಸಿ ಸಮಿತಿಯವರಿಗೆ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮುಂಬೈ ಕಳೆದ 1 ವರ್ಷದಲ್ಲಿ ಮುಂಬೈಗೆ ಬಂದಂತಹ ಸಾಮಾಜಿಕ ಕಳಕಳಿ ಇದ್ದುಕೊಂಡು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿರುವ ಕೈಗಾರಿಕೆ ಉದ್ಯಮಗಳಿಗೆ ಆಗುತ್ತಿರುವ
ಅನ್ಯಾಯ, ಸ್ಥಾಪನೆಗೆ ನಡೆಯುತ್ತಿರುವ ವಿರೋಧ ಇವುಗಳ ಬಗ್ಗೆ ಒಂದು ಚಿಂತನೆ ನಡೆದು ಸ್ಥಾಪಿಸಲ್ಪಟ್ಟ ಒಂದು ಸಮಿತಿ. ಇತ್ತ ಪರಿಸರವಾದ ಕೇಳಿದರೆ ಎಂಬುಲಿತ ಹೋರಾಟ ಕತ್ತ ಇದು ಪಾತ್ರ ಕ್ಲಿಯರ್. ನಾವು ನೆಕ್ಸ್ಟ್ ಪಾಯಿಂಟ್ ಎಂಬುದು ಪುದುರೇಮುಖ ಕಂಪನಿನ ಏನಕ್ಕೆ ಒರಿಯೋಡಿನ ಒಂದು ವಿಚಾರ ಉಂದಲ ವಿಚಾರ ಕರೆಕ್ಟ್ ಏನು ಪಾತ್ರಗಳು ಪುದುರೇಮುಖ ಕಂಪನಿ ಮಲ್ಪುನಿ ಏನ ಮನುಷ್ಯಗೆ ಏನೋ ಒಂದು ಜೀವನಡು ಮನುಷ್ಯಗೆ ಬೋರ್ಡು ಪ್ರತಿಯೊಂದ ಜೀವನಡು ಒಂಚೂರಣ್ಣಲ ಕಬ್ಬಿನ ಉಂಟೆ ಎಂದು ನಮ್ಗೆ ಗೊತ್ತುಂಟು. ಏನು ಒಂದು ಕಬ್ಬಿಣ ಯೂಸ್ ಮಾಡ್ಕೊಂಡ್ರೆ ಒಂದು ಜನರ ಉಪ್ಪಂದು ಅವೆಲ್ಲ ಕೂಡ ಪುದುರೇಮುಖ ಕಂಪನಿ ಕೊಡ್ತೀನಿ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ ಇಸ್ ಎಕ್ಸ್ಟ್ರಾಕ್ಟಿಂಗ್ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದಿಸ್ ನೇಚರ್. It is nothing wrong, but at the same time they have protected the environment, which we can proudly say all of us. Nature na kena gottadu, ee bhoomi srishti makkala ಏನು ಗೊತ್ತದು ತೂಲೆ ಪರಿಸರವಾದಿರಲ್ಲ ತೂಲೆ ಭೂಮಿ ಸೃಷ್ಟಿ ಬರು ಅಡಿ ದಿಕ್ಕಿನಿಂದ ಗೆದ್ದಲು ನಿಗಳು ವಾಪರದಿದ್ದಾರೆ. ಈ ಕಾಗ ಒಂದು ಏನೋ ಮನುಷ್ಯನ ಉತ್ತಮ ಜೀವನದ ಕ್ವಾಲಿಟಿ ಹೊಡಿತಾರೆ. ಒಂದು ಗೋಡಾಗಿನ ವಸ್ತು ಬರೋದು ನಮ್ಮ ತಿರ್ತಡೆಗೆ ನೆಲ ತಿರ್ತಡೆಗೆ ತೊಂದಿಲ್ಲ. ಒಂದು ಇಲ್ಲು ಕಟ್ಟರೆ ಏನೋ ಓಡು, ಒಂದು ಇಲ್ಲು ಕಟ್ಟರೆ ನೀರು ಓಡು ನೆಲ ತಿರ್ತಡೆ ಬರೋದುಂಟು, ಒಂದು ಇಲ್ಲು ಕಟ್ಟರೆ ಮಣ್ಣು ಓಡು ನೆಲ ತಿರ್ತಡೆ ಬರೋದುಂಟು, ಆವೇ ಮಣ್ಣು ಓಡು ಈಗ ಟೈಲು ಇಟ್ಟಿಗೆ ಮಾಡ್ತಾರೆ ನೆಲ ತಿರ್ತಡೆ ಬರೋದುಂಟು, ಮಾರ್ಬಲ್ ಗ್ರಾನೈಟ್ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು, ಕಬ್ಬಿಣ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು, ಸಿಮೆಂಟ್ ಮನ್ಪರೆಗೆ ಲೈಮ್ ಸ್ಟೋನ್ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು. ಅಪ್ಪಳ ನೆಲದ ತಿರ್ತಡೆ ಏನೈತಿ ಅನ್ಯಾಯ ಒಂದು ಮನುಷ್ಯರ ಗೋಡಿತ್ತಿನ ಒಂದು ವಸ್ತು ಇದನ್ನು ಜನಗಳು ತೆರೆದುಕೊಡು ಆಟ ಇಂಚಿನ ವಸ್ತುವಿಗೆ ಬರಗ ಪರಿಸರ ಮಾಲಿನ್ಯ ಮಲ್ಪರಿ ಬಲ್ಲಿ ವಿಚಾರ ಮನುಷ್ಯರಿಗೆ ಪೂರೈಸಲು ಗೊತ್ತುಕೊಡು. ಮಾನ್ಯ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅಂದು ಇಲ್ಲಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದು ವಿಶೇಷವಾಗಿತ್ತು. ಕುದುರೆಮುಖ ಕಂಪನಿಯ ಗುತ್ತಿಗೆ 20 ವರ್ಷ ವಿಸ್ತರಣೆಯಾಗುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ 21/12/2002 ಎನ್ಎಂಪೇಟೆ ಪಣಂಬೂರು ಇದರ ಜೆಎನ್ಪೇಟೆ ಸಭಾಗೃಹದಲ್ಲಿ ಗೌರವಾರ್ಪಣೆ ನೆರವೇರಿತು. ನೀವು ಮಹಾಭಾರತದಲ್ಲಿ ಕೇಳಿದ್ದೀರಿ ಶ್ರೀಕೃಷ್ಣ ಸಂಧಾನ ಅಂತ. ಆ ಶ್ರೀಕೃಷ್ಣ ಸಂಧಾನ ವಿದುರನ ಒಂದು ಎಕ್ಸಾಂಪಲ್ ನಲ್ಲಿ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಡಿಸಿಷನ್ ತಗೊಂಡಿದ್ದಾರೆ. ಅವರು ಒಂದು ಶ್ರೀಕೃಷ್ಣ ತರ ಭಾರತ ದೇಶಕ್ಕೆ ವಾರ್ ಆಗದಾಗೆ ಒಂದು ಈ ಡಿಸಿಷನ್ ತಗೊಳ್ಳೋದು. ಕಾರಣ ಅಂತಂದ್ರೆ ವಾರ್ ಆದ್ರೆ ಶ್ರೀಕೃಷ್ಣ ಸಂಧಾನದಲ್ಲಿ ವಿದುರ ಕೌರವರ ಹತ್ರ ಹೋಗಿ ಹೇಳಿದರೆ, ನೋಡು ಕೌರವ, ಇವು ವಾರ ಆದ್ರೆ ಎಷ್ಟೋ ಲಕ್ಷ ಜನ ಸಾಯ್ತಾರೆ, ಇದರೆಲ್ಲ ಕಾರಣ ನೀನಾಗ್ತಿ. ಇದೇ ರೀತಿಯಲ್ಲಿ ಇವರು ಒಂದು ನಮ್ಮ ರಕ್ಷಣಾ ಮಂತ್ರಿ ಅವರ ತಾಳ್ಮೆಯಿಂದ ಆ ವಾರ ಆಗದಾಗೆ ಅಲ್ಲೇ ಕೂಲ್ ಮಾಡಿ ಅದನ್ನು ಕಾರ್ಗಿಲ್ ಅನ್ನು ಗೆಲ್ಲಿ ಬಂದಿದ್ದಾರೆ. ಅದೆಲ್ಲ ಅವರ್ ಹೋಲ್ ಕಂಟ್ರಿ ಇಸ್ ಇಂಡೆಪ್ಟೆಡ್ ಟು ಮಿಸ್ಟರ್ ಜಾರ್ಜ್ ಫರ್ನಾಂಡಿಸ್. ಇಟ್ ಈಸ್ ರಿಯಲಿ ಅವರ ಒಂದು ತಾಳ್ಮೆ. ಅದರ ಅರ್ಥ ಅಲ್ಲ ಭಾರತ ದೇಶದ ಹತ್ರ ಕೆಪಾಸಿಟಿ ಇಲ್ಲ ಅಂತ. ಒಂದು ವೇಳೆ ಒಂದು ವಾರ ಆದ್ರೆ ಇದರಲ್ಲಿ 2 ದೇಶಕ್ಕೆ ಹಾನಿ ಇದೆ. ಆದ್ರಿಂದ sitting on the table and this problem can be sorted out. ಕುದುರೆಮುಖ ಇಶ್ಯೂ ಅನ್ನು ನಮ್ಮ ಜಿಲ್ಲೆಯ ಪರವಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಪರಿಸರ ಸಮಿತಿ ತೆಗೆದುಕೊಂಡು ಹೋದಾಗ ಅವರು ಅದನ್ನೆಲ್ಲ ಸ್ಟಡಿ ಮಾಡಿ ಅವ್ರು ಹೇಳಿದ್ರು, ಈ ಕಂಪನಿ ಉಳಿಬೇಕು, ಈ ಕಂಪನಿ ಉಳಿದ್ರೆ ಮಾತ್ರ ನಮ್ಮ ಕಾರ್ಮಿಕರು ಎಲ್ಲ ಉಳಿತಾರೆ ಎಂಬ ಭರವಸೆಯನ್ನು ಕೊಟ್ಟು ಈ ಮ್ಯಾಟರ್ ಅನ್ನು ನಾನು ನಾಳೆ ಪ್ರೈಮ್ ಮಿನಿಸ್ಟರ್ ಅವರ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ನೆಕ್ಸ್ಟ್ ಅವರು ಆ ಪ್ರೈಮ್ ಮಿನಿಸ್ಟರ್ ಹತ್ರ ತೆಗೆದುಕೊಂಡು ಹೋಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿ ಕುದುರೆಮುಖದ 21 ಪಾಯಿಂಟ್ ಪರಿಸರವಾದಿ ಅವರಾಗ್ಲಿ ಎನ್ವೈರನ್ಮೆಂಟಲ್ ಇಶ್ಯೂ ಅದನ್ನು ಕ್ಲಿಯರ್ ಮಾಡಿ ಈ ಕುದುರೆಮುಖ ಕಂಪನಿ 20 ವರ್ಷ ಎಕ್ಸ್ಟೆನ್ಷನ್ ಆಗಿದೆ ಅಂತ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು. ಕುದುರೆಮುಖದ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವಂತಹ ಕೆಲಸ ಆಗಬಾರದು ಎಂದು ಪ್ರಯತ್ನ ಮಾಡಿದ್ದೆ. ಎಂದಲ್ಲಿ ಈ ಪ್ರಶ್ನೆ ಬಗ್ಗೆ ನೀವು ಅಷ್ಟೇನೂ ಚಿಂತೆ ಪಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡುವಂತಹ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನೀವು ಶಾಂತ ರೀತಿಯಲ್ಲಿ ಇರಬೇಕು. ಇದನ್ನು ಬಗೆಹರಿಸುವಂತಹ ಕಾರ್ಯವನ್ನು ನಾನು ಮೊದಲೇ ಹೇಳಿದ್ದೇನೆ, ನಾನು ಕೈಗೊಳ್ಳುತ್ತೇನೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಮುಂದೆ ನಡೆಸಬೇಕು ಆ ರೀತಿಯಲ್ಲಿ ಮುಂದೆ ನಾನು ಅದನ್ನು ನಡೆಸಬೇಕು. 2003 ಮೇ 5 ಉಡುಪಿಯ ರೆಸಿಡೆನ್ಸಿ ಹೋಟೆಲ್ನ ಕಿರು ಸಭಾಗೃಹದಲ್ಲಿ ನಾಗಾರ್ಜುನ ಸ್ಥಾವರದ ಬಗ್ಗೆ ಸಮಾಲೋಚನಾ ಸಭೆ ಜರುಗಿತು. ನಾವು ನಮ್ಮ ಜನರಿಗೆ ಉದ್ಯೋಗ ಅವಕಾಶವನ್ನು
ಕಲ್ಪಿಸುವ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಸ್ಥಾಪನೆಯಾಗಿದೆ. ನಮ್ಮ ವಿಚಾರಧಾರೆ, ನಮ್ಮ ಜನರು ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗವನ್ನು ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಅವಕಾಶ ಇರುವಾಗ ಇಲ್ಲಿ ಬಂದರು ಇದೆ, ರೈಲ್ವೆ ಇದೆ, ಏರ್ಪೋರ್ಟ್ ಇದೆ, ಪರಿಸರ, ಅದಕ್ಕೆ ಉದ್ಯಮಿಗಳಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಂದು ಪರಿಸರವನ್ನು ಅವರಿಗೆ ಸರಿಯಾಗಿ ಮಾಡುವಂತ ಇದು ಇದೆ, ವಿದ್ಯಾಸಂಸ್ಥೆಗಳಿದೆ. ಈ ಇರುವಂತಹ ಜಿಲ್ಲೆಯಲ್ಲಿ ಉದ್ಯೋಗಗಳು ಬಂದರೆ ನಮ್ಮ ಜನರಿಗೆ ಅವಕಾಶ ಆಗ್ತದೆ. ಈ ಪರಿಸರವಾದಿಗಳು ಈಗ ಹೇಗೆ ಮಾಡ್ತಾರೆ, ಇದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಅಂತ ನಮಗೆ ತಿಳಿಯುವುದಿಲ್ಲ, ಇದರ ಒಳಗೊಟ್ಟು ತಿಳಿಯುವುದಿಲ್ಲ. ಆದ್ದರಿಂದ ಪತ್ರಿಕಾ ಮಾಧ್ಯಮದವರು, ನೀವು ನಮ್ಮ ಎಲ್ಲ ಕೆಳಮಟ್ಟದ ಜನರಿಗೆ ಈ ಒಂದು ವಿಚಾರಧಾರೆಯನ್ನು ತಿಳಿಸಿ, ಈ ಪರಿಸರ ಪ್ರೇಮಿ ಸಮಿತಿಯು ದೊಡ್ಡ ದೊಡ್ಡ ಉದ್ಯಮವನ್ನು ಇಲ್ಲಿಗೆ ಸ್ವಾಗತಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಾನು ವಿನಂತಿಸುತ್ತೇನೆ. ಜುಲೈ 26, 2003ರಲ್ಲಿ ಸಮಿತಿಯು ಮುಂಬಯಿಯ ಬಂಟರ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಮಿತಿಯ ಮಾರ್ಗದರ್ಶಕರು, ರಕ್ಷಣಾ ಸಚಿವರು ಆದ ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ ನೀಡಿದ ಭವ್ಯ ಅಭಿನಂದನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. We have come to the one consensus. Yes, there is some problems going in Dakshina Kannada. We have to be united and fight for the noble cause of our Dakshina Kannada. Why it is required? The reason is that our only one port of Karnataka is located in Mangalore, and it is a coastal district. If you look at any state, where the port is located, that is developed first. Look at Bombay. Bombay is a coastal district, it is having a port. Look at Chennai, there is a port. Look at Kandla at Gujarat, there is a port. Like there are so many places, Calcutta, so many places, wherever the coastal, it is because the pollution doesn't remain stagnant in the coastal district. That is one of the advantage, where the wind direction goes in the opposite direction from the sea. So whoever the persons opposing this, they have to understand this concept first. Without having a ground reality, the misconception has been taking place in our district from last 10 to 15 years. ಫೆಬ್ರವರಿ 7ರಂದು ಸಮಿತಿಯ ಸಲಹೆಗಾರರಾದ ಉದ್ಯಮಿ ಎಲ್.ವಿ. ಅಮೀನ್ ಅವರ ನೇತೃತ್ವದಲ್ಲಿ ಡಹಾಣುವಿಗೆ ಭೇಟಿ ನೀಡಿ ಅಲ್ಲಿ ಬಿಎಸ್ಎಸ್ ಪವರ್ ಪ್ರಾಜೆಕ್ಟ್ನ ಆಧುನಿಕ ತಂತ್ರಜ್ಞಾನದಿಂದ ಸ್ಥಾಪಿಸಲ್ಪಟ್ಟ ಏಷ್ಯಾ ಖಂಡದ ಪ್ರಪ್ರಥಮ ಪವರ್ ಪ್ರಾಜೆಕ್ಟ್ನ ಸ್ಥಾವರ ಮತ್ತು ಪರಿಸರವನ್ನು ವೀಕ್ಷಿಸಿ ಪರಿಸರವಾಸಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದಾಗ ಸ್ಥಳೀಯರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿರುತ್ತದೆ. 2006ರಲ್ಲಿ ನಾಗಾರ್ಜುನ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಯೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಯಶಸ್ಸು ಸಾಧಿಸಿದೆ. ತಾರೀಖು 14 ಮಾರ್ಚ್ 2007ರಂದು ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಸರ್ವ ಕಾಲೇಜು ಪದವಿ ವಿದ್ಯಾರ್ಥಿಗಳ ಅಸೋಸಿಯೇಷನ್ನವರ ಜೊತೆ ಸಮಿತಿಯು ಕರಾವಳಿ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಮತ್ತು ಅಭಿವೃದ್ಧಿಯ ಬಗೆಗೆ ಸಂವಾದವನ್ನು ಏರ್ಪಡಿಸಿತ್ತು. Today is a great day for Mangalore people, or rather undivided Dakshina Kannada. The reason the seminar is having a great importance, the reason is that industrial development of coastal Karnataka and opportunities of the employment. I really congratulate all the students gathered over here, including all college students, association, office bearers, for taking up this issue. ಇಂಡಸ್ಟ್ರಿ ಬರಬೇಕು, ಉದ್ದಿಮೆ ಬರಬೇಕು, ದಕ್ಷಿಣ ಕನ್ನಡ ದೊಡ್ಡದಾಗಬೇಕು, ಏರ್ಪೋರ್ಟ್ ದೊಡ್ಡದಾಗಬೇಕು, ಪೋರ್ಟ್ ದೊಡ್ಡದಾಗಬೇಕು, ಎಲ್ಲ ಸರಿ. ಇದಕ್ಕೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ, ಇದನ್ನು ಒಪ್ಪದವನು ಯಾರೂ ಇಲ್ಲ. ಆದರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ, ಇದು ಆಗ್ತಾ ಇಲ್ಲ ಯಾಕೆ ಅಂತ ತಾವು ಆಲೋಚನೆ ಮಾಡಬೇಕು. ಏನೇ ಹೊಸ್ತು ಮಾಡಲಿಕ್ಕೆ ಶುರು ಮಾಡಿದರೆ ಪರಿಸರವಾದಿಗಳು ಅಂತ ಹೇಳಿಕೊಂಡು ಅದಕ್ಕೊಂದು ಅಡ್ಡ ಬರುವಂಥ ಒಂದು ಪ್ರಕ್ರಿಯೆ ಈಗ ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಿದೆ.
ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ರಾತ್ರಿ ಇಳಿಯಲು ಸಮಸ್ಯೆ ಇರುವುದನ್ನು ಗಮನಿಸಿ ಸಮಿತಿಯು ಅಂದಿನ ರಕ್ಷಣಾ ಮಂತ್ರಿ ತುಳುನಾಡ ವರಪುತ್ರ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ರಾತ್ರಿ ಹೊತ್ತು ವಿಮಾನಗಳ ಸುರಕ್ಷಿತ ಇಳಿಯುವಿಕೆಗೆ ವ್ಯವಸ್ಥೆಯನ್ನು ಮಾಡಿರುವುದನ್ನು ಎಲ್ಲರೂ ಪ್ರಶಂಸಿಸಿರುವರು. 2009 ಫೆಬ್ರವರಿ 17ರಂದು ಉಡುಪಿಯ ಶ್ಯಾಮಿಲಿ ಹೋಟೆಲ್ನ ಕಿರು ಸಭಾಗೃಹದಲ್ಲಿ ಪೇಜಾವರ ಮಠಾಧೀಶ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿ, ಶಿರೂರು ಶ್ರೀಗಳ ಉಪಸ್ಥಿತಿ ಮತ್ತು ಮಾಜಿ ಸಚಿವೆ ಮನೋರಮಾ ಮಧುರಾಜ್ ಹಾಗೂ ಎಲ್ಲ ಧಾರ್ಮಿಕ ಗುರುಗಳು ಹಾಗೂ ಜಾತಿಯ ಮುಖಂಡರುಗಳ ಸಮಕ್ಷಮದಲ್ಲಿ ನಾಗಾರ್ಜುನ ಸ್ಥಾವರ ಬಗ್ಗೆ ಸಮಾಲೋಚನಾ ಸಭೆ ನಡೆಯಿತು. 2016 ಸೆಪ್ಟೆಂಬರ್ 1ರಂದು ಸಮಿತಿಯ ಪದಾಧಿಕಾರಿಗಳು ಪಡುಬಿದ್ರಿ ಅದಾನಿ ಫೌಂಡೇಶನ್ ಮುನ್ನಡೆಸುತ್ತಿರುವ ಯುಪಿಸಿಎಲ್ ಸ್ಥಾವರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಮಂಗಳೂರಿನಲ್ಲಿ ವಿಶೇಷ ಆರ್ಥಿಕ ವಲಯದ ಪ್ರಾರಂಭವಾದಾಗ ಮೇಧಾ ಪಾಟ್ಕರ್ ಅವರಿಂದ ತೀವ್ರ ಪ್ರತಿಭಟನೆಯ ನಂತರವೂ ಸಮಿತಿಯ ತೀವ್ರ ಹೋರಾಟದಿಂದ ಪ್ರಾರಂಭಗೊಂಡಿತು. ಇದರಿಂದಾಗಿ ಹಲವಾರು ಮಂದಿ ಯುವಕರಿಗೆ ಉದ್ಯೋಗ ದೊರಕಿದೆ. 2022 ಮೇ 7ರಂದು ಮುಂಬೈಯಲ್ಲಿ ಕರಾವಳಿ ಕರ್ನಾಟಕದ ಕೈಗಾರಿಕೀಕರಣದ ವಿಶೇಷ ಸಂವಾದವನ್ನು ಏರ್ಪಡಿಸಿತ್ತು. ಉದ್ಘಾಟಕರಾಗಿ ಸಂಸದ ಗೋಪಾಲ್ ಶೆಟ್ಟಿ ಪಾಲ್ಗೊಂಡಿದ್ದರು. ಇಂಡಸ್ಟ್ರಿಯಲೈಸೇಷನ್ ವಾವೊಂದು ಸ್ಟೇಟ್ಲೆಟ್ ಅಂಡ ಐತ ವಿರೋಧ ತುಂಬ ಆಪುಂಡು. No one is welcoming, but I am happy to that Jaykrishna Shetty is welcoming industrialization, and that is a need of the hour, I will say. Although we are late, but we are in time. ಮಾಜಿ ವಿಧಾನಸಭಾ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ದಿಕ್ಸೂಚಿ ಭಾಷಣಗೈದರು. I am failing in my duty while representing the people of the coast if I don't gratefully acknowledge the immense contributions made by J.S.C. Krishna Parisara Premi Samiti, founded by Sri Tumse J. Krishna Shetty, for promoting a balanced economic development along coastal Karnataka. I think this is the theme of this Samiti. There must be a balanced approach for development. During the past 2 decades of its existence, while there was stiff resistance for any kind of new industries being considered along coast, this Samiti took it upon itself to promote a balanced approach towards addressing the genuine concerns of environmentalists and also promoting investments along the coast for industrialization, ushering in a new era of economic prosperity along the coast. Samiti has made significant contributions in promoting the upgradation of Mangalore Airport, getting extension granted for Kudla Company Limited, correct? Establishment of Udupi Thermal Power Corporation, now it is called as Udupi Power Company, promotion of Bangalore Broad Gauge Rail Link, and the establishment of Special Economic Zone, besides assisting government and people in addressing the genuine concerns of various interest groups. I would also like to place on record our sincere gratitude for your professional approach in addressing the concerns of local people for a sustainable and balanced approach for promotion of industrialization along coastal part of Karnataka. This is for putting it on record that they have been doing wonderful job for the past 2 decades. 2023 ಜುಲೈ 8ರಂದು ಬಂಟರ ಸಂಘದಲ್ಲಿ ವಿಶೇಷ ಸಭೆಯನ್ನು ಸಮಿತಿಯು ಆಯೋಜಿಸಿತ್ತು. ಇದರಲ್ಲಿ ಮುಂಬಯಿಯ 29 ಸಮುದಾಯಗಳ ಅಧ್ಯಕ್ಷರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜಾರ್ಜ್ ಫೆರ್ನಾಂಡಿಸ್ ಅವರ ಹೆಸರು ಇಡುವ ಬಗ್ಗೆ ಬೆಂಬಲ ವ್ಯಕ್ತವಾಯಿತು. ಜುಲೈ 22, 2023ರಂದು ಸಮಿತಿಯು ಮುಂಬಯಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು
ಕರಾವಳಿ ಕರ್ನಾಟಕದ ಕಡಲ್ಕೊರೆತದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಪ್ರತಿ ವರ್ಷವೂ ವಾರ್ಷಿಕ ಮಹಾಸಭೆಯ ಬಳಿಕ ಅವಿಭಜಿತ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲು ಬಹಿರಂಗ ಅಧಿವೇಶನವನ್ನು ಸಮಿತಿಯು ಕಾಳಜಿಯಿಂದ ನಿರ್ವಹಿಸುತ್ತಾ ಬಂದಿದೆ. ಮುಂಬೈ ಮಹಾನಗರದಲ್ಲಿನ 29 ಸಮುದಾಯಗಳ ಹಾಗೂ ಇತರ ಸಂಘಟನೆಗಳ ಅಧ್ಯಕ್ಷರು ಸಮಿತಿಯ ಕಾರ್ಯವೈಖರಿಯನ್ನು ಮೆಚ್ಚಿ ಸಮಿತಿಯಲ್ಲಿ ಕಾರ್ಯಮಗ್ನರಾಗಿರುವರು. ಕೊಂಕಣ ರೈಲ್ವೆಯ ನಿರ್ಮಾತೃ ಸಂಸ್ಥೆಯ ಮಾರ್ಗದರ್ಶಕರಾಗಿದ್ದ ಜಾರ್ಜ್ ಫೆರ್ನಾಂಡಿಸ್ ಸಂಸ್ಮರಣ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡುತ್ತಿದೆ. 2019 ಜೂನ್ 3ರಂದು ಬಂಟರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ರಾಜ್ಯ ಸಚಿವ ದೀಪಕ್ ಕೇಸರ್ಕರ್ ಮತ್ತು ಕರ್ನಾಟಕ ವಿರೋಧ ಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜಾರ್ಜ್ ಫೆರ್ನಾಂಡಿಸ್ ರಾಷ್ಟ್ರೀಯ ಸಾಧಕ ಪ್ರಶಸ್ತಿಯನ್ನು ಸಮಿತಿಯ ಗೌರವಾಧ್ಯಕ್ಷರು ಉತ್ತಮ ವಾಗ್ಮಿ ಪದ್ಮಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆ ಅವರಿಗೆ ಪ್ರದಾನಿಸಿದರು. 2023 ರಾಷ್ಟ್ರೀಯ ಪ್ರಶಸ್ತಿಯನ್ನು ಕಾಡುಗಳ ನಿರ್ಮಾತೃ ಗ್ರೀನ್ ಹೀರೋ ಬಿರುದಾಂಕಿತ ಡಾಕ್ಟರ್ ಆರ್.ಕೆ. ನಾಯರ್ ಅವರಿಗೆ ಸಂಸದ ಗೋಪಾಲ್ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಐವನ್ ಸೋಜ ಪ್ರದಾನಿಸಿದರು. ಸಮಿತಿಯ ಅಧ್ಯಕ್ಷರುಗಳಾಗಿ ನ್ಯಾಯವಾದಿ ಪ್ರಕಾಶ್ ಎಲ್ ಶೆಟ್ಟಿ ಕಡಂದಲೆ, ನ್ಯಾಯವಾದಿ ಸುಭಾಷ್ ಶೆಟ್ಟಿ, ವಿಶ್ವನಾಥ ಮಾಡ, ಹರೀಶ್ ಕುಮಾರ್ ಶೆಟ್ಟಿ, ಧರ್ಮಪಾಲ್ ದೇವಾಡಿಗ ಇವರುಗಳು ಅನುಪಮ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಎಲ್.ವಿ. ಅಮೀನ್ ಅವರು ಸಾರಥ್ಯ ವಹಿಸಿದ್ದಾರೆ. ನಾಗಾರ್ಜುನ ಈ ಸಮಿತಿ ಜನ್ಮ ಬರ್ತದೆ. ನಾಗಾರ್ಜುನ ವಿಷಯ ಪವರ್ ಪ್ರಾಜೆಕ್ಟ್ ಜಿಲ್ಲೆಗೆ ಬರ್ತಾರೆ. ಪವರ್ ಇಂಜನ್ನೇ ನಮ್ಮ ಜಿಲ್ಲೆ ಡೆವಲಪ್ ಆದ ಸಬ್ಮ್ಯಾನೇಜ್ಮೆಂಟಿನ ಮಲ್ಲ ಮೂಲ ಉದ್ದೇಶ ಒಂದು ಈ ಸಮಿತಿ ಜನ್ಮ ಬೈದಿನ ಅಂತ ಪಡಾಗ ಆ ವಿಚಾರ ಅವೇನು ನಮ್ಮ ಮಲ್ತದ ಇನ್ನು ಜಿಲ್ಲೆ ಏತ್ ಡೆವಲಪ್ ಆತಂಡು ಜಿಲ್ಲೆ ಇನ್ನು ಏತ್ ಜನಕಲೇವಿ ಅಕಲಕಲ ವ್ಯವಸ್ಥೆಗೆ ತಕ್ಕಂತಿನ ಒಂದು ಕೆಲಸಲು ಆತಂಡು ಅವು ಪೂರ್ಣ ಮತ್ತು ಒಂದಿಲ್ಲ. ಉಪಾಧ್ಯಕ್ಷರುಗಳಾಗಿ ಪಿ ಧನಂಜಯ ಶೆಟ್ಟಿ, ನಿತ್ಯಾನಂದ ಡಿ ಕೋಟ್ಯಾನ್, ಸಿಎ ಐಆರ್ ಶೆಟ್ಟಿ, ಜಿಟಿ ಆಚಾರ್ಯ, ಚಂದ್ರಶೇಖರ್ ಬೆಳ್ಚಡ, ಹಿರಿಯಡ್ಕ ಮೋಹನದಾಸ್, ಕೆಎಲ್ ಬಂಗೇರ, ಡಾಕ್ಟರ್ ಆರ್.ಕೆ. ಶೆಟ್ಟಿ, ನ್ಯಾಯವಾದಿ ಆರ್.ಎಂ. ಭಂಡಾರಿ, ಗಿರೀಶ್ ಬಿ ಸಾಲ್ಯಾನ್, ಜಿತೇಂದ್ರ ಗೌಡ, ಫ್ರಾಂಕ್ ಫೆರ್ನಾಂಡಿಸ್, ಗೌರವ ಪ್ರಧಾನ ಕಾರ್ಯದರ್ಶಿ ಮುಣ್ಕೂರು ಸುರೇಂದ್ರ ಸಾಲ್ಯಾನ್, ಗೌರವ ಕಾರ್ಯದರ್ಶಿ ರವಿ ದೇವಾಡಿಗ, ಹ್ಯಾರಿ ಸಿಕ್ವೇರ, ಮುನಿರಾಜ್ ಜೈನ್, ದೇವದಾಸ್ ಕುಲಾಲ್, ಗೌರವ ಕೋಶಾಧಿಕಾರಿ ತುಳಸಿದಾಸ್ ಎಲ್ ಅಮೀನ್ ಇವರೆಲ್ಲರ ಪರಿಶ್ರಮ ಮರೆಯುವಂತಹುದಲ್ಲ. ಅವಿಭಜಿತ ಜಿಲ್ಲೆಯ ಉಪಾಧ್ಯಕ್ಷರುಗಳಾದ ಜಗದೀಶ್ ಅಧಿಕಾರಿ, ಫೆಲಿಕ್ಸ್ ಡಿಸೋಜ, ರಾಮಚಂದ್ರ ಬೈಕಂಪಾಡಿ, ನ್ಯಾಯವಾದಿ ಮೊಯ್ದೀನ್ ಮುನ್ಕೂರು ಅಲ್ಲದೆ ಗೌರವಾಧ್ಯಕ್ಷ ಡಾಕ್ಟರ್ ಬಿಎಂ ಹೆಗ್ಡೆ ಅವರುಗಳ ಸೂಕ್ತ ಸಲಹೆ ಸೂಚನೆಗಳಿಂದ ಸಮಿತಿಯು ಕರಾವಳಿ ಜಿಲ್ಲೆಯಲ್ಲಿ ಕ್ರಾಂತಿಯನ್ನೇ ಮಾಡಿರುತ್ತದೆ. ಸಮಿತಿಯ ಸ್ಥಾಪಕ ಅಧ್ಯಕ್ಷ ಜಯಕೃಷ್ಣ ಎ ಶೆಟ್ಟಿ ಅವರ ಪಾದರಸದಂತಹ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಜಿಲ್ಲೆಗಳ ಅಭಿವೃದ್ಧಿ ಕುರಿತಾದ ಅವರ ಯೋಜನೆಗಳಿಂದಾಗಿ ಅವರು ಜನಮನದಲ್ಲಿ ಪದೇ ಪದೇ ನೆನಪಾಗುತ್ತಾರೆ. ಹುಟ್ಟು ಹೋರಾಟಗಾರ, ಸಮಿತಿಯ ಮಾರ್ಗದರ್ಶಕ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರು ಎಂದಿಗೂ ಸಮಿತಿಗೆ ಪ್ರಾತಸ್ಮರಣೀಯರು. ಸಮಿತಿಯ ಸುದೀರ್ಘ ಹೋರಾಟದ ಫಲದಿಂದ ಕರಾವಳಿ ಜಿಲ್ಲೆಯಲ್ಲಿ ಇಂದು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೊರೆಯುತ್ತಿದ್ದು ಅಭಿವೃದ್ಧಿ ಕಾರ್ಯಗಳು ಶರವೇಗದಿಂದ ನಡೆಯುತ್ತಿದೆ. ನೆಲ ಜಲ ಉಳಿಸಿ, ಉದ್ಯಮ ಬೆಳೆಸಿ, ಉದ್ಯೋಗ ಗಳಿಸಿ, ಪ್ರಗತಿ ಸಾಧಿಸಿ ಎಂಬ ಘೋಷವಾಕ್ಯದೊಂದಿಗೆ ಸ್ಥಾಪನೆಯಾಗಿ ಕಳೆದ 22 ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಪರಿಹಾರ ಕಂಡುಕೊಂಡ ಏಕೈಕ ಸರಕಾರೇತರ ಸಂಸ್ಥೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಮುಂದಿನ ದಿನಗಳಲ್ಲೂ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿ ಎಂಬ ಶುಭ ಹಾರೈಕೆ ನಮ್ಮದು.
23 ವರ್ಷದ ಸತತ ಹೋರಾಟದ ಹಿನ್ನೆಲೆ ಹೇಳುವಾಗ ಇಷ್ಟು ನಾವು ಮಾಡಬೇಕಾಗ್ತದೆ. ನೀವು ನೋಡಿರ್ಬೋದು, ಕರಾವಳಿ ಜಿಲ್ಲೆಯ ಅಭಿವೃದ್ಧಿಯ ಮೀಟಿಂಗ್ ಮುಂಬೈಯಲ್ಲಿ ಅಂತ ಹೇಳಿದಾಗ ಸಭೆ ತುಂಬಿ ತುಳುಕುತ್ತದೆ. ಅದು ನಮ್ಮದು. ಮುಂಬೈಗೆ ಹೋಗಿ ಈ ಊರಿನಲ್ಲಿ ಬೆಳೆದವರು ಒಂದು ಒಗ್ಗಟ್ಟು ಮಾಡಿ ಯಾವ ರೀತಿ ಒಗ್ಗಟ್ಟಾಗಿ ಹೋರಾಟ ಮಾಡುತ್ತೇವೆ, ಇದಕ್ಕೆ ಹಲವಾರು ಮಂದಿ ಸಾಕ್ಷಿ ಇದ್ದಾರೆ. ಈಗ ನಾವು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ನಾವು ನಮ್ಮ ಹೋರಾಟದ ಕೆಲವು ವಿಚಾರಗಳನ್ನು ಮಾತ್ರ ಇಲ್ಲಿ ಇಟ್ಟಿದ್ದೇವೆ. ಇಂದಿನ ಸಭೆಯಲ್ಲಿ ಈ ವಿಚಾರ ವಿನಿಮಯ ಇನ್ನೂ ಮುಂದೆ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮಂತ್ರಿಗಳಾಗಿದ್ದ ಸನ್ಮಾನ್ಯ ವಿ ದೇಶಪಾಂಡೆ ಅವರನ್ನು, ಟಿ ಖಾದರ್ ಅವರನ್ನು, ಎಲ್ಲ ಅತಿಥಿಗಳನ್ನು, ಸಂಸ್ಥಾಪಕರು, ಅಧ್ಯಕ್ಷರು ವೇದಿಕೆಗೆ ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾನು ಎಲ್ಲರ ಹೆಸರು ಓದಿ ಹೇಳ್ತಾ ಇದ್ದೇನೆ. ಮಂತ್ರಿಗಳು ಮಣ್ಕಲ್ ವೈದ್ಯರವರು, ಅಧ್ಯಕ್ಷರು ವಿ ಅಮೀನ್ ಅವರು, ಸಂಸ್ಥಾಪಕರು ಜಯಕೃಷ್ಣ ಶೆಟ್ಟಿ ಅವರು, ಗೌರವಾನ್ವಿತ ಅತಿಥಿಗಳಾಗಿರುವ ನಾಗರಾಜ ಶೆಟ್ಟಿ ಅವರು, ಐವನ್ ಡಿಸೋಜಾರ್ ಅವರು, ಗಣೇಶ್ ಕಾರ್ಡಿಕ್ರವರು, ಕಿಶೋರ್ ಆಳ್ವ ಅವರು, ಕುಲ್ಯಾಡಿ ಶ್ರೀ ಸುರೇಶ್ ನಾಯಕ್ರವರು, ಅಶೋಕ್ ಕೊಡವರು ಅವರ ಪರವಾಗಿ ಕೃಷ್ಣ ಶೆಟ್ಟಿ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಜಗದೀಶ್ ಅಧಿಕಾರಿ ಅವರು ಮತ್ತು ರಾಮಚಂದ್ರ ಬೈಕಪ್ಪಾಡಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಜಗದೀಶ್ ಅಧಿಕಾರಿ ಅವರು, ಸಾರಿ, ಕಾರ್ಯಕ್ರಮದ ಪ್ರಾರಂಭವನ್ನು ಭಾರದ್ವಾಜ್ ಮತ್ತು ತಂಡದವರ ವೇದಘೋಷದಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟಕಟಕಟಧ್ವಾನ ಸಂಘಟ್ಟನೋದ್ಯತ್ ವಿದ್ಯುದ್ವ್ಯೂಢಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾತಿತೆ ಪಾದಿತಾಂಗಾನ್ ಉದ್ಗಾಢಂ ಪಾತ್ಯಮಾನಾ ತಮಸಿ ತತ ಇತಃ ಕಿಂಕರೈಃ ಪಂಗಿಲೇತೆ ಪಂಕ್ತಿರ್ಗ್ರಾವಣಾ ಗರಿಮ್ಣಾ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ ಧ್ರುವಾದ್ಯೋರ್ಧ್ರುವ ಪೃಥಿವೀ ಧ್ರುವ ಸಃಪರ್ವತಾ ಇಮೇ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ರಾಜಾ ವಿಷಾಮಯಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಸಂತೃಷ್ಟಂ ಧನಾಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯೋ ಬಿಯಂದದಾನ ಹೃದಯೇಷು ಶತ್ರಾವಃ ಪರಾಜಿತಾಸೋ ಅಪನಿಲಾಯಂತಾಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಧನ್ಯವಾದ. ಸನ್ಮಾನ್ಯ ಸಭಾಪತಿಗಳಾಗಿರುವ ಟಿ ಖಾದರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದೀರಿ, ಬಂದಿರಿ. ತಮಗೆ ಸ್ವಾಗತ ಸರ್. ಈಗ ಉದ್ಘಾಟನೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ವಿ ದೇಶಪಾಂಡೆ ಜೊತೆಗೂಡಿ ಅವರದೊಂದಿಗೆ ಟಿ ಖಾದರ್ ಅವರು ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳು ಸೇರಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸ್ವಾಗತ ಸುಸ್ವಾಗತ. ಒಂದು ಅಪೂರ್ವ ಸಂದರ್ಭ ಸನ್ನಿವೇಶದಲ್ಲಿ ಹೀಗೆ ನಾವೆಲ್ಲ ಸೇರಿಕೊಂಡಿದ್ದೀವಿ ಬಂಧುಗಳೇ. ಈ ಸಮಾವೇಶದ ಉದ್ಘಾಟನೆಯ ಕಾರ್ಯವನ್ನು 2 ಮಹಾನುಭಾವರು ನಡೆಸಿಕೊಟ್ಟಿದ್ದಾರೆ ಅನ್ನುವಂಥದ್ದೇ ನಮಗೆ ಈ ಕ್ಷಣದ ಹೆಮ್ಮೆ. ಉದ್ಘಾಟನೆಯನ್ನು ನಡೆಸಿಕೊಂಡಂತಹ ಓರ್ವ ಮಹಾನುಭಾವ ಸನ್ಮಾನ್ಯ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು. ನಮಗೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ 1 ವರ್ಷ ಕಾಲ ಸುಭಿಕ್ಷವಾದ ಆಡಳಿತವನ್ನು ಮಾಡಿಕೊಂಡಂಥ ಮಹಾನುಭಾವ. ಸೂಕ್ಷ್ಮವಾಗಿ ಹೇಳುವುದಿದ್ರೆ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿಯ ಹೋರಾಟದ ಹಾದಿಯನ್ನು ಕ್ರಮಿಸ್ತಾ 3 ದಶಕಗಳ ಮಹಾನ್ ರಾಜಕಾರಣವನ್ನು ನಡೆಸ್ತಾ ಒಂದು ಪಕ್ಷದ ಎಲ್ಲ ಹುದ್ದೆಗಳನ್ನು ಬಹುಶಃ ಒಬ್ಬ ಶಾಸಕನಾಗಿ ಬದುಕನ್ನು ಆರಂಭ ಮಾಡಿ ಅಲ್ಲಿಂದ ತೊಡಗಿ ವಿರೋಧ ಪಕ್ಷದ ನಾಯಕನ ಹುದ್ದೆಯವರೆಗೆ, ಆ ನಂತರ ಆ ಪಕ್ಷದ ನೆಲೆಯಲ್ಲಿ ಸದನದ ಸ್ಪೀಕರ್ ಆಗಿ, ಅದಕ್ಕೂ ಮೀರಿ ಆನಂತರ ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಮೊದಲಿನ ಹಾದಿಯಲ್ಲಿ ಬಹುವಿಧವಾಗಿ ಬೇರೆ ಬೇರೆ ಹುದ್ದೆಗಳನ್ನು ಇಂಡಸ್ಟ್ರಿಯಿಂದ ಹಿಡಿದು ರೆವೆನ್ಯೂವಿನಿಂದ ಹಿಡಿದು ಒಂದು ರೀತಿ 3 ದಶಕಗಳ ಕಾಲ ಕರ್ನಾಟಕದ ರಾಜಕಾರಣದ ಒಬ್ಬ ಸರದಾರನಾಗಿ ಹುಬ್ಬಳ್ಳಿಯ ಕ್ಷೇತ್ರದ ಜನತೆಯನ್ನು ಪ್ರತಿನಿಧಿಸ್ತಾ ಆ ಮೂಲಕ ಇಡೀ ರಾಜ್ಯದ ಸುಭಿಕ್ಷೆಗೆ, ಇಡೀ ರಾಜ್ಯದ ಘನತೆಗೆ ಹೆಮ್ಮೆಯಾಗುವಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು. ಈ ಹೊತ್ತು ಉದ್ಘಾಟನೆಗೆ ಆಗಮಿಸಿ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ವಿ ದೇಶಪಾಂಡೆಯವರು ಮತ್ತು ಸನ್ಮಾನ್ಯ ಖಾದರ್ ಸಾಹೇಬರ ಉಪಸ್ಥಿತಿಯಲ್ಲಿ ನಡೆಸಿಕೊಟ್ಟಂತಹ ಶೆಟ್ಟರ್ ಅವರನ್ನ ಈ ಘನ ಸಭೆಗೆ ಸ್ವಾಗತಿಸ್ತಾ ಅವರಿಗೆ ಗೌರವಾರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮವರಂತಹ ಈ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕ ಶ್ರೀ ಜಯಕೃಷ್ಣ ಇ ಶೆಟ್ಟಿಯವರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಘನವಾದ ಚಪ್ಪಾಳೆಯ ಅಗತ್ಯ ಖಂಡಿತ ಇದೆ. ಯಾಕಂತಂದರೆ ಕರಾವಳಿ ಮತ್ತು ಒಳನಾಡಿನ ಮಧ್ಯಭಾಗದಲ್ಲಿರ್ತಕ್ಕಂತಹ ಹುಬ್ಬಳ್ಳಿ ಧಾರವಾಡವನ್ನು ನಿರಂತರವಾಗಿ ರಾಜಕಾರಣ ಪ್ರತಿನಿಧಿಸಿದಂತಹ ಮಹಾನುಭಾವ ಶ್ರೀಯುತ ಶೆಟ್ಟರ್ ಅವರು. ಬಂಧುಗಳೇ, ಈ ವೇದಿಕೆಯ ಸಿಂಗಾರವನ್ನು ಹೆಚ್ಚಿಸಿ ಉದ್ಘಾಟನೆಯ ಮಹಾ ಮಂಗಳ ಕಾರ್ಯವನ್ನು ನಡೆಸಿದಂತಹ ಇನ್ನೊಬ್ಬ ಮಹಾನುಭಾವ್ಯ ಶ್ರೀಯುತ ವಿ ದೇಶಪಾಂಡೆಯವರು. ನಮಗೆಲ್ಲ ಹೆಮ್ಮೆ ಆಗಬೇಕು. ಒಂದು ಕ್ಷೇತ್ರದಿಂದ ನಿರಂತರವಾಗಿ 9 ಬಾರಿ ಆಯ್ಕೆಯಾದಂತಹ ಒಬ್ಬನೇ ಒಬ್ಬ ಕರ್ನಾಟಕದ ಮಹಾನುಭಾವ ಇದ್ದರೆ ಅದು ಸನ್ಮಾನ್ಯ ವಿ ದೇಶಪಾಂಡೆಯವರು. ಒಂದು ಹುದ್ದೆಯನ್ನು, ಒಂದು ಖಾತೆಯನ್ನು ನಿರಂತರ 15 ವರ್ಷಗಳ ಕಾಲ ನಡೆಸಿದಂತಹ ಒಬ್ಬ ಮಂತ್ರಿ ಇದ್ದರೆ ಅದು ವಿ ದೇಶಪಾಂಡೆಯವರು. ಕೈಗಾರಿಕಾ ಸಚಿವರಾಗಿ, ಪಕ್ಷದ ನಾಯಕರಾಗಿ, ಪಕ್ಷದ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ, ಅಷ್ಟೇ ಅಲ್ಲ ಸುಮಾರು 3 ದಶಕಗಳ ಕಾಲ ಬೇರೆ ಬೇರೆ ಮುಖ್ಯಮಂತ್ರಿಗಳ ಉಸ್ತುವಾರಿಯಲ್ಲಿ ಘನವಾದ ಹುದ್ದೆಗಳನ್ನು ನಿರ್ವಹಿಸುತ್ತಾ ಪಕ್ಷ ಜೊತೆಗೆ ರಾಜಕಾರಣ ಎರಡಕ್ಕೂ ಸಲ್ಲತಕ್ಕಂತಹ ಕೆಲಸವನ್ನು ಮಾಡಿಕೊಂಡು ಬಂದು ಕರ್ನಾಟಕದ ಒಂದು ರೀತಿಯ ಇವತ್ತಿನ ಉದ್ದಿಮೆಯ ಒಂದು ನಕ್ಷೆ ಏನಿದೆ ಅದಕ್ಕೆ ಘನತೆಯನ್ನು ಮತ್ತು ಒಂದು ರೀತಿ ವ್ಯಾಪಕತೆಯನ್ನು ಕಟ್ಟಿಕೊಟ್ಟಂತಹ ಮಹಾನುಭಾವ ಶ್ರೀಯುತ ವಿ ದೇಶಪಾಂಡೆಯವರು. ಉತ್ತರ ಕನ್ನಡದ ಹಳಿಯಾಲ ಕ್ಷೇತ್ರದ ಕಣ್ಮಣಿ ಅಂತಲೇ ಅವ್ರನ್ನ ಕರೀತಾರೆ. ಶ್ರೀ ವಿ ದೇಶಪಾಂಡೆಯವರಿಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ವಿ ಅಮೀನ್ ಅವರು ಪುಷ್ಪದ ಗೌರವ ಹಾಗೂ ಶಾಲು ಹೊದಿಸಿ ಸತ್ಕರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸನ್ಮಾನ್ಯ ವಿ ದೇಶಪಾಂಡೆಯವರಿಗೆ. ಈ ಹಿರಿ ವಯಸ್ಸಿನಲ್ಲಿ ನಮ್ಮೊಟ್ಟಿಗೆ ಹೀಗೆ ಸೇರಿಕೊಂಡಂತಹ ಸಂತೋಷವನ್ನು ನಾವು ಹಂಚಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಗಳಿಗೆಗೆ ಅತ್ಯಂತ ಅಪೂರ್ವ ಮತ್ತು ವೈಭವದ ಸಾಕ್ಷಿಯಾಗಿ ನಮ್ಮೊಟ್ಟಿಗೆ ಸೇರಿಕೊಂಡವರು ಸನ್ಮಾನ್ಯ ಖಾದರ್ ಅವರು. ಖಾದರ್ ಅಂತಂದರೆ ಉಳ್ಳಾಲದ ಭಾಷೆಯಲ್ಲಿ ಹೇಳೋದಾದರೆ ಬಹಳ ನೆಚ್ಚಿನ ಖಾದರ ಅಕ್ಕ. ಹೌದು, ಉಳ್ಳಾಲ ಒಂದು ರೀತಿಯ ಬಹುಧರ್ಮೀಯ, ಬಹುಭಾಷೀಯ, ಬಹಳ ಸೂಕ್ಷ್ಮವಾದಂಥ ಒಂದು ಪ್ರದೇಶ. ಈ ಪ್ರದೇಶವನ್ನು ಸುಮಾರು 4 ಬಾರಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿ ಆರೋಗ್ಯ ಸಚಿವರಾಗಿ, ಆ ಬಳಿಕ
ವಿಶಿಷ್ಟವಾಗಿ ದಕ್ಷಿಣ ಕನ್ನಡದ ಕರಾವಳಿಗೆ ಕೇವಲ 2ನೆಯ ಸ್ಪೀಕರ್ ಆಗಿ ಆ ಹುದ್ದೆಯನ್ನು ಎತ್ತರಕ್ಕೆ ವಿಸ್ತಾರಕ್ಕೆ ಕೊಂಡೊಯ್ತಿರುವಂಥವರು ಖಾದರ್ ಸಾಹೇಬರು. UT ಖಾದರ್ ಅವರದು ರಾಜಕೀಯ ಹಿನ್ನೆಲೆಯ ಕುಟುಂಬ. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು. ಅಷ್ಟೇ ಅಲ್ಲ, ನಮಗೆಲ್ಲ ಬಹಳ ಖುಷಿ ಕೊಡುವಂತಹ ಒಂದು ಕನ್ನಡವನ್ನು ವಿಧಾನಸಭೆಯಲ್ಲಿ ಪರಿಚಯಿಸಿದಂಥ ಹೆಮ್ಮೆ ಖಾದರ್ ಅವರದು. ಅವರೇ ಹೇಳುವ ಹಾಗೆ ನನ್ನದು ಪ್ರೀತಿಯ ಕನ್ನಡ, ನನ್ನದು ಸವಿ ಕನ್ನಡ ಅಂತ. ಅಲ್ಲಿ ಒಂದು ರೀತಿಯ ನಮ್ಮ ದ್ರಾವಿಡ ನಿಕ್ಷೇಪವಾದಂತಹ ತುಳು ಕನ್ನಡ ಮತ್ತು ಬ್ಯಾರಿ ಕನ್ನಡ ವಿಶಿಷ್ಟ ನಮಗೆ ಕೇಳಲಿಕ್ಕೆ ಆನಂದ ಆಗ್ತದೆ. ಖಾದರ್ ಸಾಹೇಬ್ರೆ, ನೀವು ಇವತ್ತು ನಮ್ಮ ವಿಷನ್ ಅಂತ ಒಂದು ವಿಶಿಷ್ಟವಾದಂಥ ಡಾಕ್ಯುಮೆಂಟ್ ಏನಿದೆ, ಮುಂದಿನ 100 ವರ್ಷಗಳ ಕರಾವಳಿ ಅಭಿವೃದ್ಧಿ ಹೇಗಿರಬೇಕು ಅನ್ನುವಂತಹ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ರೂಪಿಸಿದಂತಹ ಒಂದು ಕರಡು ಕ್ರಿಯಾ ದೂರದೃಷ್ಟಿ ಕರಡನ್ನು ಇವತ್ತು ಸರ್ಕಾರಕ್ಕೆ ನಿಮ್ಮ ಮೂಲಕ ಹಸ್ತಾಂತರಿಸಿದ್ದೇವೆ. ನಿಮಗೆ ಸ್ವಾಗತವನ್ನು ಕೋರ್ತಾ ಅಲ್ಲಿ ಕೂತಂಥ ಜಗದೀಶ್ ಅಧಿಕಾರಿಯವರು ನಿಮಗೆ ಗೌರವವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಬಹುಶಃ ಒಮ್ಮೆ ನೀವು ಎದ್ದು ನಿಂತು ಗೌರವ ಕೊಟ್ಟರೆ ಒಳ್ಳೆದಂತ ಕಾಣ್ತದೆ. ಇಡೀ ಕರ್ನಾಟಕದ ವಿಧಾನಸಭೆಯನ್ನು ಅಧ್ಯಕ್ಷರಾಗಿ ನಿಯಂತ್ರಿಸತಕ್ಕಂತಹ ಘನವಾದ ಕಾರ್ಯವನ್ನು ಸನ್ಮಾನ್ಯ UT ಖಾದರ್ ಅವರು ಮಾಡ್ತಾ ಇದ್ದಾರೆ. ವಂದನೆಗಳು, ಅಭಿನಂದನೆಗಳು ಖಾದರ್ ಸಾಹೇಬ್ರೆ. ವೇದಿಕೆಯಲ್ಲಿರ್ತಕ್ಕಂತಹ ಇನ್ನೊಬ್ಬ ಮಹಾನುಭಾವ ಸನ್ಮಾನ್ಯ ಶ್ರೀಯುತ ನಾಗರಾಜ್ ಶೆಟ್ಟಿ ಅವರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರಾವಳಿ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು. ಅದಕ್ಕೂ ಮೊದಲು ಶಾಸಕರಾಗಿ ಬಂಟ್ವಾಳದಿಂದ ಆಯ್ಕೆಗೊಂಡು ಕರ್ನಾಟಕ ಸರ್ಕಾರದಲ್ಲಿ ಬಂದರು ಮತ್ತು ಮೀನುಗಾರಿಕೆ ಅನ್ನುವಂಥ ಒಂದು ಬಹಳ ಯುಕ್ತವಾದ ಕರಾವಳಿಗಷ್ಟೇ ಸಂಬಂಧವಾದಂಥ ಹುದ್ದೆಯನ್ನು, ಸಚಿವ ಸ್ಥಾನವನ್ನು ಬಹಳ ಚಂದವಾಗಿ ನಿಭಾಯಿಸಿದವರು. ಒಳ್ಳೆಯ ನಾಯಕರು, ಉದ್ದಿಮೆದಾರರು. ಅಷ್ಟೇ ಅಲ್ಲ, ಕಳೆದ ಸುಮಾರು ದಶಕಗಳಿಂದ ಈ ದಕ್ಷಿಣ ಕರಾವಳಿಯ ಎಲ್ಲ ದೈವಿಕ, ಧಾರ್ಮಿಕ, ಸನಾತನ ಕೆಲಸಗಳಲ್ಲಿ ಕೂಡ ನಿರಂತರವಾಗಿ ನಿರತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ನಾಗರಾಜ್ ಶೆಟ್ಟಿ ಅವರಿಗೆ ನಮ್ಮರುವಂಥ ಶ್ರೀ ಡಾಕ್ಟರ್ RK ಶೆಟ್ಟಿ ಅವರು ಗೌರವ ಮಾಡಬೇಕು ಅಂತ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. RK ಶೆಟ್ಟಿ ಅವರು. RK ನಮ್ಮ ನಿಧಿ ಸಂಗ್ರಹಣಾ ಸಮಿತಿಯ ಅಧ್ಯಕ್ಷರು. ಬಂಧುಗಳೇ, ಈ ವೇದಿಕೆಯ ಶೋಭೆಯನ್ನು ಹೆಚ್ಚಿಸಿದಂತಹ ಇನ್ನೊಬ್ಬ ಸ್ಥಳೀಯ ರಾಜಕಾರಣಿ ಮತ್ತು ಮಾಜಿ MLC, ಇವತ್ತು KPCCಯ ಉಪಾಧ್ಯಕ್ಷರಾಗಿ ಕೂಡ ಒಳ್ಳೆಯ ಕೆಲಸವನ್ನು ಪಕ್ಷದ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕಾರಣದ ಒಲವುಗಳನ್ನು ಚೆನ್ನಾಗಿ ಪ್ರತಿನಿಧಿಸ್ತಕ್ಕಂಥ ನಾಯಕ ಶ್ರೀಯುತ ಐವನ್ ಡಿಸೋಜರು. ಒಳ್ಳೆಯ ವಾಗ್ಮಿ, ಅಷ್ಟೇ ಅಲ್ಲ ಒಳ್ಳೆಯ ವಕೀಲರು. ಸುಮಾರು 3 ದಶಕಗಳಿಂದ ವಕಾಲತ್ತು ಮಾಡ್ತಾ ಆ ಒಂದು ಕಾಂಗ್ರೆಸ್ ಹಿನ್ನೆಲೆಯ ಏನು ಜನಪ್ರತಿನಿಧಿತ್ವ ಮತ್ತು ಅದಕ್ಕೆ ರಾಜಕಾರಣದ ಒಂದು ಸಮಭಾಗಿತ್ವವನ್ನು ಭಾಳ ಎರಕ ಮಾಡಿಕೊಂಡು ಹೋಗಿರ್ತಕ್ಕಂತಹ ಒಬ್ಬ ಮಹಾನುಭಾವ ಐವನ್ ಡಿಸೋಜರು. ನೋಡ್ಲಿಕ್ಕೆ ಕೂಡ ಆಜಾನುಭಾವಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಕ್ಕೂ ಕೂಡ ಗಟ್ಟಿ ನೇತಾರ ಅಂತ ಹೇಳ್ಕೊಳ್ಬೇಕು. ಸನ್ಮಾನ್ಯ ಐವನ್ ಡಿಸೋಜ ಅವರಿಗೆ ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುಣ್ಕೂರು ಸುರೇಂದ್ರ ಸಾಲಿಯನ್ ಅವರು ಗೌರವ ಮಾಡಿಕೊಳ್ಬೇಕು ಅಂತ ಅವನಿಗೆ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಐವನ್ ಡಿಸೋಜ ಅವರಿಗೆ. ಬಂಧುಗಳೇ, ಇನ್ನೊಬ್ಬರು ಮಹಾನುಭಾವ ನಮ್ಮೊಟ್ಟಿಗೆ ಈ ಘನ ಸಿರಿ ವೇದಿಕೆ ಸೇರಿಕೊಂಡವರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್. ಕ್ಯಾಪ್ಟನ್ ಸ್ಟ್ಯಾಂಡ್ಸ್ ಫಾರ್ ಕ್ಯಾಪ್ಟನ್. ನಾನು ಅದನ್ನು ಡಬಲ್ C ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ ಯಾವತ್ತೂ ಕೂಡ. C ಫಾರ್ ಕ್ಯಾಪ್ಟನ್ ಆ್ಯಂಡ್ C ಫಾರ್ ಕ್ಯೂಟ್ ಕ್ಯಾಪ್. ಕಾರ್ಮಿಕರು 60 ದಾಟಿದವರು, ಆದರೆ ಅವರನ್ನು ಕಂಡ್ರೆ ಒಂದು ಮಗು ಮುಖ ಮತ್ತು ಅಷ್ಟೇ ಚಿಂತನೀಯವಾದಂತಹ ಒಂದು ಶಿರ. ಹೀಗೆ ಅವರು BJPಯ ವಕ್ತಾರರಾಗಿದ್ದವರು, MLC ಆಗಿದ್ದವರು, ಸಚೇತಕರಾಗಿದ್ದವರು. ಇಷ್ಟು ಹೇಳಿದರೆ ಕಡಿಮೆ ಆಗ್ತದೆ. ಯಾಕಂತಂದರೆ ಕಳೆದ 2 ದಶಕಗಳಿಂದ ನಾವು ಇಂಗ್ಲೀಷಲ್ಲಿ ಒಂದು ಶಬ್ದ ಹೇಳ್ತೀವಲ್ಲ, ಥಿಂಕ್ ಟ್ಯಾಂಕ್ ಅಂತ, ಈ ಇಡೀ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಒಂದು ಚಿಂತನ ಚಿಲುಮೆಯ ಒಂದು ಆಕರವಾಗಿ ಕೂಡ ಸನ್ಮಾನ್ಯ ಕಾರ್ಣಿಕವರು ನಮಗೆ ಸಲ್ತಾರೆ. ಬಹಳ ಒಳ್ಳೆಯ ವಾಗ್ಮಿಗಳು, ಅಷ್ಟೇ ಚೆನ್ನಾಗಿ ವಕ್ತಾರರು. ಮಿಲಿಟರಿಯಲ್ಲಿ ಸುಮಾರು 2 ದಶಕಗಳ ಸೇವೆ ಸಲ್ಲಿಸಿ ಒಳ್ಳೆಯ ಒಂದು ಕಾಣಿಕೆಯನ್ನು ದೇಶಕ್ಕೆ ಕೂಡ ಸಲ್ಲಿಸಿದವರು ಸನ್ಮಾನ್ಯ ಕಾರ್ಣಿಕವರು. ಅವರಿಗೆ ನಮ್ಮ ತುಳಸಿದಾಸ್ ಅಮೀನ್ ಅವರು ಗೌರವ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಗತ ನಿಮಗೆ ಕಾರ್ಣಿಕವರೇ.
ಕಾರ್ಮಿಕರು ಬಹುಶಃ ನಮ್ಮ ಎಲ್ಲ ಈ ಹಿಂದಿನ ಸಭೆಗಳಲ್ಲಿ ಕೂಡ ಉಪಸ್ಥಿತರಿದ್ದವರು, ಅನೇಕ ಬಾರಿ ಒಳ್ಳೆಯ ಸಲಹೆಗಳನ್ನು ಕೂಡ ಕೊಟ್ಟವರು. ಬಂಧುಗಳೇ, ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಯಾವತ್ತೂ ಕೂಡ ಸ್ಥಳೀಯ ಭಾವನೆಗಳನ್ನು, ಸ್ಥಳೀಯ ನಾಯಕತ್ವವನ್ನು ಗೌರವ ಮಾಡಿಕೊಂಡೇ ನಡೆದಂಥ ಒಂದು ಸಂಸ್ಥೆ. ನಿರಂತರವಾಗಿ ಜನರ ಸಹಭಾಗಿತ್ವ ಮಾತ್ರ ನಮ್ಮನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ಯಬಹುದು ಅನ್ನುವಂಥ ನಂಬಿಕೆ ನಮ್ಮದು. ಈ ಹಿನ್ನೆಲೆಯಲ್ಲಿ ಈ ವೇದಿಕೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಉಜುಬಿ ಬ್ಲಾಕ್ನ ಅಧ್ಯಕ್ಷ ಶ್ರೀಯುತ ಕುಯಿಲಾಡಿ ಸುರೇಶ್ ನಾಯಕ್ ಅವರಿದ್ದಾರೆ. ನಾಯಕ್ ಅವರು ಒಳ್ಳೆಯ ಸಂಘಟಕ, ಪಕ್ಷದ ನೆಲೆಯಲ್ಲಿ ಅಷ್ಟೇ ಅಲ್ಲ, ಒಳ್ಳೆಯ ರೀತಿಯ ಒಬ್ಬ ನಾಯಕ ಕೂಡ ಅನ್ನುವಂಥ ನೆಲೆಯಲ್ಲಿ ಕೂಡ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ರವಿ ದೇವಾಡಿಗ ಅವರು ಅವರನ್ನ ಗೌರವ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಕುಯಿಲಾಡಿ ಸುರೇಶ್ ನಾಯಕ್ ಅವರಿಗೆ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ವತಿಯಿಂದ ಈ ಗೌರವ. ಬಂಧುಗಳೇ, ವೇದಿಕೆ ಕೇವಲ ಒಂದು ಪಕ್ಷದ ಪ್ರಾತಿನಿಧಿಕ ಅಲ್ಲ, ಜೊತೆಗೆ ಎಲ್ಲ ರಾಜಕಾರಣಗಳನ್ನು ಮತ್ತು ಎಲ್ಲ ರೀತಿಯ ಸಾಂಸ್ಥಿಕ ಮಹತ್ವವನ್ನು ಜೊತೆಗಿಟ್ಟು ಹೋಗುವಂಥ ಸಂಸ್ಥೆ ನಮ್ಮದು. ಇವತ್ತು ನಮ್ಮೊಟ್ಟಿಗೆ ಸನ್ಮಾನ್ಯ ಅಶೋಕ್ ಕೊಡವರವರು ಇರಬೇಕಿತ್ತು. ಅವರ ಜಾಗದಲ್ಲಿ, ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ನೀರೆ ಕೃಷ್ಣ ಶೆಟ್ಟಿ ಅವರು, ಉಡುಪಿ ಬ್ಲಾಕ್ನ ಕಾಂಗ್ರೆಸ್ನ ಉಪಾಧ್ಯಕ್ಷರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಒಳ್ಳೆಯ ನಾಯಕತ್ವ ಇರುವವರು, ಪಕ್ಷದ ಸಂಘಟನೆ ಜೊತೆಗೆ ಸಾಮಾಜಿಕ ಸೇವೆ ಕೂಡ ಹೆಸರಾದವರು ಶ್ರೀಯುತ ನೀರೆ ಕೃಷ್ಣ ಶೆಟ್ಟಿ ಅವರು. ಅವರನ್ನ ಗೌರವ ಮಾಡಬೇಕು ಅಂತ ನಾನು ನಮ್ಮ ಸಮಿತಿಯ ಹಿರಿಯ ಕಾರ್ಯದರ್ಶಿಗಳು ಪ್ರೊಫೆಸರ್ ಶಂಕರ್ ಅವರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಶಂಕರ್ ಅವರು ಬನ್ನಿ ಸರ್. ಕೃಷ್ಣ ಶೆಟ್ಟಿ ಅವರಿಗೆ ಪರಿಸರ ಪ್ರೇಮಿ ಸಮಿತಿಯ ವತಿಯಿಂದ ಈ ಗೌರವ ಮತ್ತು ಅಭಿನಂದನೆ ಕೂಡ. ಬಂಧುಗಳೇ, ಉಳಿದಂತೆ ವೇದಿಕೆಯಲ್ಲಿರುವವರೆಲ್ಲ ನಮ್ಮವರೇ, ಅಧ್ಯಕ್ಷರು, ಸಂಸ್ಥಾಪಕರು, ನಮ್ಮವರಂಥ ಅಧಿಕಾರಿಯವರು, ಜೊತೆಗೆ ಈ ಭಾಗದಲ್ಲಿ ನಮ್ಮ ಕಾರ್ಯದರ್ಶಿಗಳು. ಹೀಗೆ ಈ ಸಂಸ್ಥೆ ನಮ್ಮದು ಅಂತ ಹೇಳಿಕೊಂಡು ನಿಮ್ಮೆಲ್ಲರನ್ನ ಈ ಪರಿಚಯದ ಒಂದು ಕಾರ್ಯ ಏನಿದೆ ಅದಕ್ಕೆ ತಕ್ಷಣಕ್ಕೆ ವಿರಾಮ ಕೊಟ್ಟು ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತಮ್ಮೆಲ್ಲ ಅನುಮತಿ ಮೇರೆಗೆ ಎಲ್ಲರನ್ನ ಪುನರ್ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮನ ಉದ್ಘಾಟಿಸಿದಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ತನ್ನ ಅನಿಸಿಕೆಗಳನ್ನು ನೀಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅಡಿಯಲ್ಲಿ ಇವತ್ತೇನು ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಹಿರಿಯ ರಾಜಕಾರಣಿಗಳು ಮತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಹೊಂದಿರುವಂಥ ಮತ್ತು ಕೈಗಾರಿಕಾ ಸಚಿವರಾಗಿ ಭಾಳಷ್ಟು ಸಾಧನೆ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರಂಥ ಮಾನ್ಯ 𝐼 ದೇಶಪಾಂಡೆ ಅವರೇ, ಮತ್ತು ಸಮಾರಂಭದಲ್ಲಿ ನೇತೃತ್ವ ವಹಿಸಿಕೊಂಡಂಥ ಈ ಭಾಗದ ಮುಖಂಡರು ಮತ್ತು ರಾಜ್ಯದ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಾದಂಥ ಸಭಾಧ್ಯಕ್ಷರಾದಂಥ ಮಾನ್ಯ 𝑢.ಟಿ. ಖಾದರ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ 𝐿.ವಿ. ಅಮೀನ್ ಅವರೇ, ಮತ್ತು ಇದರ ನೇತೃತ್ವ, ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆಸಿ ನೇತೃತ್ವ ವಹಿಸಿದಂಥ ಜಯಕೃಷ್ಣ ಶೆಟ್ಟಿ ಅವರೇ, ಮತ್ತು ಮಾಜಿ ಸಚಿವರಂಥ ನಾಗರಾಜ್ ಶೆಟ್ಟಿ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಐವನ್ ಡಿಸೋಜ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಹಾಗೂ ಜಿಲ್ಲಾ BJP ಅಧ್ಯಕ್ಷರಂಥ ಸುರೇಶ್ ನಾಯಕ್ ಅವರೇ, ಅಶೋಕ್ ಅವರೇ, ಮತ್ತು ಜನರಲ್ ಸೆಕ್ರೆಟರಿ ಈ ಸಂಸ್ಥೆ ಸಾಲಿಯನ್ ಅವರೇ, ತುಳಸಿದಾಸ್ ಅಮೀನ್ ಅವರೇ, ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಉಪಸ್ಥಿತಿರುವಂಥ ಈ ಒಂದು ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಹೊಂದಿದಂಥ ಈ ಭಾಗದ ಎಲ್ಲ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಭಾಳ ಮಹತ್ವವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ.
ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಬಹಳಷ್ಟು ವರ್ಷಗಳಿಂದ ಈಗಾಗಲೇ ನಾವು ಭಾಳಷ್ಟು ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿ ನಮ್ಮ ಪ್ರದರ್ಶನ ಮಾಡಿದ್ರು, ಅದರ ಮುಖಾಂತರ ಕಳೆದ 15-20 ವರ್ಷಕ್ಕೆ ಮೇಲ್ಪಟ್ಟು ಈ ಭಾಗದ ಅಭಿವೃದ್ಧಿಗೆ ಒಂದು ಒತ್ತು ಕೊಟ್ಟು ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಬಂದಾಗ, ಅದರಲ್ಲಿ ಪರಿಸರದ ಬಗ್ಗೆ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ಅದನ್ನು ಯಾವ ರೀತಿ ಪರಿಹಾರ ಹುಡುಕಬೇಕು ಮತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಕಾಳಜಿ ತಗೋಬೇಕು ಮತ್ತು ಪರಿಸರ ಒಂದು ವ್ಯವಸ್ಥೆ ಏನಿದೆ ಅದಕ್ಕೂ ಸಹಿತ ಯಾವುದೇ ರೀತಿಯಂಥ ಕಾಂಟ್ರಡಿಕ್ಷನ್ ಆಗದೆ, ತೊಂದರೆ ಆಗದ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮಾಡ್ತಾ ಇರೋದು ಭಾಳ ಶ್ಲಾಘನೀಯವಾದಂಥ ಕೆಲಸ. ಮೊಟ್ಟ ಮೊದಲು ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನನಗೆ ಜಯಕೃಷ್ಣ ಶೆಟ್ಟಿಯವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದಾಗ ನನಗೆ ಭಾಳ ಖುಷಿ ಆಯಿತು. ಅದರಲ್ಲಿ ಕೋಸ್ಟಲ್ ಬೆಲ್ಟು ನಮ್ಮ ರಾಜ್ಯದಲ್ಲಿ ಪ್ರಮುಖವಾದಂಥ ಒಂದು ನಾಡಿನ ಭಾಗ. ಇಡೀ ಕರ್ನಾಟಕ ಒಂದು ಕಡೆ ನಾವು ನೋಡಿದರೆ, ಕೋಸ್ಟಲ್ ಬೆಲ್ಟ್ ಒಂದು ಕಡೆ ನೋಡಿದರೆ, ಈ ಕೋಸ್ಟಲ್ ಬೆಲ್ಟಿಗೆ ಒಂದು ವಿಶೇಷವಾದಂಥ ಒಂದು ಕಾಳಜಿ ಇದೆ. ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬುದ್ಧಿವಂತರಿರುವಂಥದ್ದು ಎಲ್ಲಾದರೂ ಇದ್ದರೆ ಈ ಉಡುಪಿ, ಮಂಗಳೂರು, ಕಾರವಾರದಲ್ಲಿ ಅತಿ ಹೆಚ್ಚು ಬುದ್ಧಿವಂತರು. ಮತ್ತು ಇಡೀ ದೇಶದಲ್ಲಿ ಎಲ್ಲಿಯಾದರೂ ಕಾಣಸಿಗುವಂಥ ವ್ಯಕ್ತಿಗಳು ಇದ್ದರೆ ಉಡುಪಿ, ಮಂಗಳೂರವರು, ಕಾರವಾರದವರು ಅಂತ ಹೇಳ್ತಾರೆ. ಇಡೀ ದೇಶದಲ್ಲಿ ಯಾವುದೇ ನಗರ ತೊಗೊಳ್ರಿ, ಯಾವುದೇ ಪಟ್ಟಣ ತೊಗೊಳ್ರಿ, ಅಲ್ಲಿ ಒಂದು ಉಡುಪಿ ಹೋಟೆಲ್ ಇರಲೇಬೇಕು, ಇಡ್ಲಿ ವಡ ಇರಲೇಬೇಕು. ಯಾವುದೇ ನಗರ ಪಟ್ಟಣ ಹೋಗಲಿ, ಎಲ್ಲಿ ಹೋಗಲಿ, ಅದು ಶತಸಿದ್ಧ. ಇಡೀ ಜಗತ್ತು, ಬರೀ ನಾವು ಇಡೀ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ನಾನು ಸ್ಪೀಕರ್ ಇದ್ದಾಗ ಭಾಳಷ್ಟು ದೇಶಗಳಿಗೆ ಭೇಟಿ ಕೊಟ್ಟಿದ್ದೆ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೊಂದು ಈ ಭಾಗದ ಒಂದು ಹೋಟೆಲ್ ಇದ್ದಿರಲೇಬೇಕು. ಅದರಲ್ಲಿ ಬೇರೆ ರಾಜ್ಯ ಬಿಡಿ, ಕರ್ನಾಟಕದ ಹೋಟೆಲ್ಗಳು, ಅದು ನಮ್ಮ ಉಡುಪಿ ಮಂಗಳೂರಿನವರೇ ಇರುವಂಥ ಹೋಟೆಲ್ಗಳು ಎಲ್ಲಿ ಹೋದರೂ, ಯಾವ ದೇಶದಲ್ಲಿ ಹೋದರೂ ಸಿಗ್ತವೆ. ಸಿಂಗಾಪುರಕ್ಕೆ ಹೋಗ್ರಿ, ಮಲೇಷ್ಯಾಕ್ಕೆ ಹೋಗ್ರಿ, ಇಂಡೋನೇಷ್ಯಾಕ್ಕೆ ಹೋಗ್ರಿ, ಅಮೇರಿಕಕ್ಕೆ ಹೋಗ್ರಿ, ಯುರೋಪ್ ಕಂಟ್ರೀಸ್ಗೆ ಹೋಗ್ರಿ. ಮತ್ತು ನಾವು ಭಾರತ ದೇಶದವರು ಯಾವುದಾದ್ರೂ ದೇಶಕ್ಕೆ ಹೋದರೆ ನಮಗೊಂದು ನಮ್ಮದೇ ದೇಶದ ಒಂದು ಊಟ ಬೇಕಾಗ್ತದೆ, ತಿಂಡಿ ತಿನಿಸುಗಳು ಬೇಕಾಗ್ತದೆ. ಅದಕ್ಕೆ ನಮ್ಮ ಕುಟುಂಬದ ಸದಸ್ಯರು ಯಾರೇ ಹೋದರೂ ಅವರಲ್ಲಿ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದಾವೆ, ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿದರೆ ಗೊತ್ತಾಗ್ತದೆ. ಇಂಡಿಯನ್ ರೆಸ್ಟೋರೆಂಟ್ ಹೋದರೆ ಅಲ್ಲಿ ಉಡುಪಿ, ಮಂಗಳೂರವರೇ ಇರ್ತಾರೆ. ಇದು ಶತಸಿದ್ಧ. ಆ ರೀತಿಯಾದಂಥ ಒಂದು ಕೋಸ್ಟಲ್ ಬೆಲ್ಟ್ಗೆ, ಈ 3 ಜಿಲ್ಲೆಗಳಿಗೆ ಒಂದು ರೀತಿಯಾದಂಥ ವೈಶಿಷ್ಟ್ಯ ಇದೆ. ಮತ್ತು ಪರಿಶ್ರಮಗಳು ಮತ್ತು ತಮ್ಮ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು ನೋಡಿ. ಇವರು ಶ್ರೀಕೃಷ್ಣ ಪರಿಸರ ಪ್ರೇಮಿಗಳು, ಹೆಚ್ಚುಗಣಿ ಪದಾಧಿಕಾರಿಗಳು. ನಿನ್ನ ಚರ್ಚೆ ಮಾಡ್ತಾಯಿದ್ದೆ, ಪದಾಧಿಕಾರಿ ಎಲ್ಲರೂ ಬಾಂಬೆದಲ್ಲೇ ಸೆಟ್ಲ್ ಆಗಿದ್ದಾರೆ. ಅಲ್ಲಿ ಹೊಟ್ಟೆಪಾಡಿಗಾಗಿ ಹೋದಂಥವರು ಆ ಹೊಟ್ಟೆಪಾಡನ್ನು ನೋಡಿ ಅಲ್ಲಿಂದ ಬೆಳೆದು ದೊಡ್ಡ ಉದ್ಯಮಗಳನ್ನು ಸ್ಥಾಪನೆ ಮಾಡಿ, ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿ, ಇವತ್ತು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಜಿಲ್ಲೆಯ ಬಗ್ಗೆ, ಇವತ್ತು ಈ ಭಾಗದ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಅದ್ರ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಬಾಂಬೆದಲ್ಲಿದ್ದ ವ್ಯಕ್ತಿಗಳು, ಮಂಗಳೂರು, ಉಡುಪಿ, ಕಾರವಾರದ ವ್ಯಕ್ತಿಗಳು ಮಾಡ್ತಾ ಇರೋದು ಒಂದು ಶ್ಲಾಘನೆ. ಇದು ಎಲ್ಲರಿಗೂ ಒಂದು ಮಾದರಿ. ಇದು ಯಾಕಂದ್ರೆ ನಾವು ನೋಡ್ತೀವಿ, ಎಷ್ಟೋ ಜನ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಸೆಟ್ಲ್ ಆಗಿದ್ದೀವಿ. ನಾವು ಕರ್ನಾಟಕದ ಎಷ್ಟೋ ಜನ ವಿಜ್ಞಾನಿಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅದು ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಯಾವುದೇ ಕಂಟ್ರಿ ಹೋಗ್ರಿ, ನಮ್ಮ ದೇಶದ ಜನರು ಅಲ್ಲಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿಯ ನಾಗರಿಕರಾಗಿ ಬೆಳೆಯುವಂಥದ್ದು ಆಗಿದೆ. ನಾವು ಇವತ್ತು ಬ್ರಿಟಿಷ್ ಯಾವ ದೇಶ ನೂರಾರು ವರ್ಷ ಕಾಲ ನಮ್ಮ ದೇಶವನ್ನು ಆಡಳಿತ ಮಾಡಿತ್ತು, ಆ ದೇಶದ ಪ್ರಧಾನಮಂತ್ರಿ ಇವತ್ತು ಅಧ್ಯಕ್ಷರು ಯಾರು ಅಂತಂದರೆ ನಮ್ಮ ದೇಶದ ಮೂಲ ವ್ಯಕ್ತಿಗಳು ಇವತ್ತು ಆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದು ನೋಡ್ತದೆ. ಈ ರೀತಿ ಇಡೀ ಜಗತ್ತಿನಲ್ಲಿ ನಮ್ಮ ದೇಶದ ಜನರು ಹೆಚ್ಚಿನ ರೀತಿಯಂಥ ಡಾಮಿನೆನ್ಸ್ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಹೋಗಿ ಸೆಟ್ಲ್ ಆಗಿ ಇವತ್ತು ಆ ದೇಶದ ಬಗ್ಗೆ ಕಾಳಜಿ, ನಮ್ಮ ದೇಶದ ಬಗ್ಗೆ ಕಾಳಜಿಯನ್ನು ಮಾಡ್ತಾಯಿದ್ದಾರೆ. ಆದರೆ ಒಂದು ನಾನು ಡಿಫರೆನ್ಸ್ ನೋಡಿದೆ. ಬೇರೆ ಬೇರೆ ನಗರ, ಪಟ್ಟಣ, ಜಿಲ್ಲೆ ಹೋದಂಥವರು ತಮ್ಮ ವೈಯಕ್ತಿಕವಾದಂಥ ಬದುಕು
ಅಲ್ಲಿ ಬೆಳವಣಿಗೆ, ತಮ್ಮ ಕುಟುಂಬದ ಬೆಳವಣಿಗೆ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಮಂಗಳೂರು, ಉಡುಪಿ, ಕಾರವಾರದಿಂದ ಹೋದಂಥ ವ್ಯಕ್ತಿಗಳು ಇವತ್ತು ಬಾಂಬೆದಲ್ಲಿ ಸೆಟ್ಲ್ ಆದಂಥವರು ಇವತ್ತು ತಮ್ಮ ವೈಯಕ್ತಿಕ ಬದುಕು, ಕುಟುಂಬ ಅಷ್ಟೇ ಒಳ್ಳಾರ್ದೇ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು, ಅದಕ್ಕೆ ಹೋರಾಟ ಮಾಡುವಂಥ ಕೆಲಸ ಇವತ್ತು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರು ಮಾಡ್ತಾ ಇರೋದು ಭಾಳ ಅತ್ಯಂತ ಉತ್ತಮವಾದಂಥ ಒಂದು ಹೆಜ್ಜೆ ಅಂತ ಹೇಳ್ತೀನಿ. ಇದು ಎಲ್ಲರಿಗೂ ಮಾದರಿಯಾದಂಥದ್ದು ಹೇಳ್ತಿದೆ. ಈ ಕೆಲಸ ಬಹುಶಃ ಎಲ್ಲರೂ ಮಾಡಿದರೆ ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತದೆ. ಮತ್ತು ಇವತ್ತು ಯಾವುದೇ ಒಂದು ರಿಸಲ್ಟ್ ತೊಗೊಳ್ರಿ, SLC ಇರ್ಬೋದು, PUC ಇರ್ಬೋದು, ಯಾವುದೇ ಡಿಗ್ರಿ ಇರ್ಬೋದು, ಆ ಸರ್ಕಾರ ಆ ರ್ಯಾಂಕ್ ಲಿಸ್ಟು ಮತ್ತೊಂದು ನೋಡಿದಾಗ ಯಾವಾಗ ಎಲ್ಲ ಹೆಚ್ಚು ಕಡಿಮೆ ರ್ಯಾಂಕ್ಗಳು ಈ ಭಾಗದ್ದೇ ಇರ್ತವೆ. ಅಂದರೆ ಅದಕ್ಕೆ ನಾನು ಹೇಳಿದಲ್ಲ, ಬುದ್ಧಿವಂತರು ಇರುವಂಥದ್ದು. ಮತ್ತು ಸರ್ಕಾರದ ಯಾವುದೇ ಯೋಜನೆಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡೋದು. ಯಾಕಂದ್ರೆ ನಾನು ಬೇರೆ ಬೇರೆ ಇಲಾಖೆ ನಾನು ನೋಡಿದ್ದೀನಿ. RDPR ಮಿನಿಸ್ಟ್ರ್ ಇದ್ದೆ, ಕಂದಾಯ ಮಂತ್ರಿ ಇದ್ದೆ, ಕೈಗಾರಿಕಾ ಸಚಿವನಾಗಿದ್ದೆ. ಸರ್ಕಾರದ ಯೋಜನೆಗಳನ್ನು ಇವತ್ತು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಯಾವುದಾದ್ರೂ ಜಿಲ್ಲೆಗಳನ್ನು ಮಾಡ್ತಿದ್ರೆ ಈ 3 ಜಿಲ್ಲೆಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಆ ರೀತಿಯಾದಂಥ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಮತ್ತು ಸ್ವಚ್ಛತೆ, ಕ್ಲೀನಿನೆಸ್ ಇರ್ಬೋದು. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಬರ್ರಿ, ನಗರ ಪಟ್ಟಣಗಳನ್ನು ನಾವು ನೋಡಿದರೆ, ಇಲ್ಲಿಯ ನಗರ ಪಟ್ಟಣಗಳನ್ನು ನೋಡಿದರೆ ಯಾವ ರೀತಿ ಡಿಫ್ರೆನ್ಸ್, ಸ್ವಚ್ಛತೆ ಮತ್ತೊಂದಕ್ಕೆ ನೋಡಿದರೆ ಯಾವ ಡಿಫ್ರೆನ್ಸ್ ಇದೆ ಅನ್ನೋಂಥದ್ದು ನಿಮಗೆ ಗೊತ್ತಾಗ್ತದೆ. ಆ ರೀತಿ ಸ್ವಚ್ಛತೆಯನ್ನು, ಕ್ಲೀನಿನೆಸ್ಸನ್ನು ಸಹಿತ ಕಾಪಾಡುವಂಥ ಕೆಲಸ ಇವತ್ತು ಈ ಭಾಗದ ಜನ ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಒಂದೇ ಒಂದು ಸಮಸ್ಯೆ, ಯಾವಾಗಲೂ ಪರಿಸರವಾದಿಗಳು ಅಂತ ಹೇಳುವಂಥವ್ರು ಏನಿದ್ದಾರೆ, ಅವರು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಪ್ರಾಕ್ಟಿಕಲ್ ವಿಚಾರ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ, ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಆಗೋದಿಲ್ಲ. ಪರಿಸರ ಅನ್ನುವಂಥ ಒಂದು ಕಾಳಜಿಯನ್ನು ಹಿಡ್ಕೊಂಡು PIL ಹಾಕೋದು, ಮತ್ತೊಂದು ಮಾಡೋದು, ಅದರ ಮುಖಾಂತರ ಇಡೀ ಒಂದು ವ್ಯವಸ್ಥೆಗೆ ಯಾವುದೋ ಒಂದು ಯೋಜನೆ ಬಂದಾಗ ಅದರ ಕಾನ್ಸಿಕ್ವೆನ್ಸ್ ಏನು, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು, ಇದನ್ನೇನೂ ನೋಡಲಾರ್ದೇ ಇವತ್ತು ಅದ್ರ ಬಗ್ಗೆ ಅಡ್ಗಾಲು ಹಾಕುವಂಥ, ಎಲ್ಲೆಲ್ಲಿ ಅಡ್ಗಾಲು ಹಾಕಬೇಕು ಆ ಕೆಲಸವನ್ನು ಮಾಡ್ತಾರೆ ಹೊರತು ಅದಕ್ಕೊಂದು ಪರಿಹಾರ ಕೊಡುವಂಥ ಕೆಲಸ ಇವತ್ತು ಯಾರೂ ಮಾಡಲಿಲ್ಲ. ಆದರೆ ಇವತ್ತು ಆ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಹಲವಾರು ವಿಚಾರಗಳನ್ನು ನಾವು ನೋಡಿದಾಗ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ಕೊಡಲಿಕ್ಕೆ ಸಾಧ್ಯತೆ. ಮತ್ತು ಈ ಭಾಗದ ಸಮಸ್ಯೆಗಳು ಇಲ್ಲಿ ಬಂದಾಗ ಇವತ್ತು ಆಗಲೇ ನಾವು ನೋಡಿದ್ವಿ, ಈ ಒಂದು ನಾಗಾರ್ಜುನ ಇವತ್ತು ಪವರ್ ಪ್ರಾಜೆಕ್ಟ್ ಇಲ್ಲಿ ಬಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಪರಿಸರವಾದಿಗಳಿಂದ. ಆವಾಗ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಆ ನಾಗಾರ್ಜುನ ಇವತ್ತು ಅದಾನಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ಇಲ್ಲಿ ಪವರ್ ಪ್ರೊಡಕ್ಷನ್ಗೆ ಇವತ್ತು ಅದಕ್ಕೆ ಅನುಕೂಲ ಆಗುವಂಥ ಒಂದು ಸಹಕಾರವನ್ನು ಕೊಡುವಂಥ ಕೆಲಸ ಈ ಸಮಿತಿ ಮಾಡ್ತು. ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಮಾಡಿದ್ರಿಂದ ಇವತ್ತು ಇಲ್ಲಿಯ ನಾಗಾರ್ಜುನ ಏನು ವಿದ್ಯುತ್ ಪ್ರೊಡಕ್ಷನ್ ಮಾಡ್ತಾರೆ, ಸುಮಾರು 500 ಮೆಗಾವಟ್ ಇದನ್ನು ಪ್ರೊಡಕ್ಷನ್ ಮಾಡಿ ನ್ಯಾಷನಲ್ ಪವರ್ ಗ್ರಿಡ್ಗೆ ಕಳಿಸುವಂಥ ಕೆಲಸ. ಮತ್ತು ಇಲ್ಲಿ ಮೊದಲೇ 10 ರಿಂದ 12 ತಾಸು ಪವರ್ ಕಟ್ ಆಗ್ತಾಯಿತ್ತು. ಇವತ್ತು ಸಂಪೂರ್ಣವಾಗಿ ಈ ಭಾಗದಲ್ಲಿ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇರೋದಕ್ಕೆ ಕಾರಣ ಅಂತಂದರೆ ಈ ಸಮಿತಿಯ ಹೆಚ್ಚಿನ ರೀತಿಯಾದಂಥ ನೇತೃತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ರೀತಿ ಪೂರಕವಾದಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅದೇ ರೀತಿ ಇವತ್ತು ಇಲ್ಲಿ ಸರ್ವ ಋತು ಬಂದರುಗಳನ್ನು, ಹೆದ್ದಾರಿ, ರೈಲ್ವೆ ಇವನ್ನೆಲ್ಲ ಅನುಷ್ಠಾನ ಮಾಡುವಂಥ ಕೆಲಸ ಆಗಬೇಕು. ಅಲ್ಲಲ್ಲಿ ತೊಂದರೆಗಳೇ ಬರ್ತವೆ. ಮತ್ತು ಅದರ ಜೊತೆಗೆ ಇವತ್ತೇನೋ ಇಲ್ಲಿ ಏನೊಂದು ಏರ್ಪೋರ್ಟದ್ದು ಹೇಳಿದ್ರು ಆಗಲೇ, ನೈಟ್ ಲೈಂಡಿಂಗ್ ಫೆಸಿಲಿಟಿ ಇರಲಿಲ್ಲ. ಅಂತಾರಾಷ್ಟ್ರೀಯ ಏರ್ಪೋರ್ಟಾಗಿ ಕನ್ವರ್ಟ್ ಆಗಬೇಕಾಗಿತ್ತು. ಅದನ್ನು ಕನ್ವರ್ಟ್ ಆಗುವಂಥ ಕೆಲಸ ಆಯಿತು. ಆದರೆ ಇದಕ್ಕೆ ಸಹಕಾರ ಇಲ್ಲದಿದ್ದರೆ ಅದು ಆಗ್ತಾ ಇರಲಿಲ್ಲ. ಒಂದು ನೋಡಿ, ಇವತ್ತು ಮಂಗಳೂರು ಇಡೀ ರಾಜ್ಯದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು 2, ಒಂದು ಬೆಂಗಳೂರು, ಮಂಗಳೂರು. ಹುಬ್ಬಳ್ಳಿ ಈಗ ಡೆವಲಪ್ ಆಗ್ತಾಯಿದೆ, ಬೇರೆ ಬೇರೆ ನಗರಗಳಿಗೆ ಈಗ ಏರ್ ಕನೆಕ್ಷನ್ ಸಿಗ್ತಾಯಿದೆ, ಬೆಳಗಾವಿ ಇದೆ. ಆದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಬೆಂಗಳೂರು ಮತ್ತು ಮಂಗಳೂರು. ಇಲ್ಲಿಂದ ದುಬೈ ಮತ್ತು ಬೇರೆ ಬೇರೆ ಕಡೆ ಹೋಗ್ತದೆ. ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು,
ಅದಕ್ಕೂ ಸಹಿತ ಸಮಿತಿಯವರು ಕೈ ಜೋಡಿಸಿದ್ರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ. ನೋಡಿ, ಇಲ್ಲಿ ಈ ವಿಮಾನ ನಿಲ್ದಾಣ ಭಾಳಷ್ಟು ಬ್ಯುಸಿಯಾಗಿದ್ದರಿಂದ ಕೇರಳದವರು ಯಾವ ರೀತಿ ಮಾಡಿದರು ನೋಡಿ. ಕಣ್ಣೂರು ಹೊಸದಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ನಿರ್ಮಾಣ ಮಾಡಿದರು. ಅಷ್ಟೇ ಅಲ್ಲ, ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯಿತು ಕಣ್ಣೂರು. ಆ ರೀತಿಯಾದ ಒಂದು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಈ ಭಾಗದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಕಣ್ಣೂರು ವಿಮಾನ ನಿಲ್ದಾಣ ಇದ್ದಿದ್ದರೆ ಬಹುಶಃ ಮಂಗಳೂರು ಹೆವಿ ಟ್ರಾಫಿಕ್ ಇರುವಂಥದ್ದು ಮಂಗಳೂರು. ಈ ಕಣ್ಣೂರು ಆದಮೇಲೆ ಸ್ವಲ್ಪ ಟ್ರಾಫಿಕ್ಕು ಕೇರಳದಿಂದ ಯಾರು ಬರ್ತಿದ್ರು ಟ್ರಾವೆಲರ್ಸು ಹೆಚ್ಚು ಕಮ್ಮಿ ಕಣ್ಣೂರದಿಂದ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ರೀತಿ ಇದ್ದಾಗೂ ಸಹಿತ ಇವತ್ತು ಮಂಗಳೂರದ ಇಂಪಾರ್ಟೆನ್ಸ್ ಕಡಿಮೆ ಆಗಿಲ್ಲ. ಅದಕ್ಕೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಇನ್ನೂ ಹೆಚ್ಚಿನ ಪ್ರಗತಿ ಆಗಲಿಕ್ಕೆ ಇನ್ನೂ ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ನಾನು ಹಿಂದೆ ಕೈಗಾರಿಕಾ ಸಚಿವನಾದಾಗ ಹುಬ್ಬಳ್ಳಿಯಲ್ಲಿ ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡಿದೆ. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಬೇಕು ಅನ್ನುವಂಥ ಕಾಳಜಿ ತಗೊಂಡು ಗುಲ್ಬರ್ಗದಲ್ಲಿ ಒಂದು ಭಾಳ ಮಹತ್ವದ ಸಭೆ ಮಾಡಿದೆ. ಅದೇ ರೀತಿ ಮಂಗಳೂರಿನಲ್ಲಿ ಸಹಿತ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ವಿಚಾರ ಸಂಕಿರಣ ಈ ರೀತಿ ಸಂವಾದ ನಡೀತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲವು ವಿಚಾರಗಳು ಅಲ್ಲಿ ಚರ್ಚೆಗೆ ಬಂದು, ಹೀಗಾಗಿ ಅದನ್ನು ಇನ್ನು ಅನುಷ್ಠಾನ ನಾನು ಇಂಡಸ್ಟ್ರಿ ಮಿನಿಸ್ಟ್ರಿದು ಬರೀ 2 ವರ್ಷದಲ್ಲಿ ಸಾಕಷ್ಟು ಈ ಭಾಗದ ಅಭಿವೃದ್ಧಿಗೆ ಚಿಂತನೆ ಮಾಡುವಂಥ ಕೆಲಸ ನಾನು ಮಾಡಿದೆ. ಅದು ಒಂದು ಮುಂದುವರಿಬೇಕಾಗಿದೆ. ಇಂಥ ಸಮಿತಿಯ ಒಂದು ಚರ್ಚೆ ಮುಖಾಂತರ, ಸಂವಾದ ಮುಖಾಂತರ ಅದು ಮುಂದುವರಿಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಆ ರೀತಿಯಾದಂಥದ್ದು ಕಾರ್ಯಕ್ರಮ ನಡೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ಎಲ್ಲ ಕೆಲಸಕ್ಕೆ, ಸಮಿತಿ ಎಲ್ಲ ಕೆಲಸಕ್ಕೆ ಜಾರ್ಜ್ ಫರ್ನಾಂಡಿಸ್ ಅವರು, ಅವ್ರ ರಕ್ಷಣಾ ಮಂತ್ರಿಗಳಂಥ ಜಾರ್ಜ್ ಫರ್ನಾಂಡಿಸ್ ಅವರ ಸಹಕಾರ. ಈ ಭಾಗದವರು ಮುಂಬೈಯಿಂದ ಹೋಗಿ MP ಆಗಿದ್ದರು, ಬಿಹಾರದಿಂದ MP ಆಗಿದ್ದರು. ಮತ್ತು ಅದರಿಂದ ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವರು ಈ ಭಾಗದ ಒಂದು ಕಾಳಜಿ ವಹಿಸಿದ್ದು, ಈ ಸಮಿತಿಗೆ ಎಲ್ಲ ಸಹಕಾರ ಕೊಟ್ಟಿದ್ದು, ಕೇಂದ್ರ ಸರ್ಕಾರದಿಂದ ಸಹಕಾರ ಕೊಟ್ಟಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಅಂಥ ವ್ಯಕ್ತಿಗಳಿಂದಲೂ ಸಹಿತ ಇವತ್ತು ನೀವು ಸಹಕಾರವನ್ನು ತೆಗೆದುಕೊಂಡಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಈ SEZ ಇನ್ನೂ ಇಂಡಸ್ಟ್ರಿ ಬರಬೇಕಾಗಿದೆ. ಇವತ್ತು ಇಲ್ಲಿ ಹೇಳಿದರು, ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಕರಾವಳಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ ಇನ್ನೂ ಒಂದಿಷ್ಟು ಇಂಡಸ್ಟ್ರಿಯಲ್ ಬೆಳವಣಿಗೆ ಸಲುವಾಗಿ ಇಲ್ಲೇ ಒಂದಷ್ಟು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಆ ಪ್ರಸ್ತಾವನ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಇವತ್ತು 𝐅𝐕 ದೇಶಪಾಂಡೆ ಅವರು ಇದ್ದಾರೆ, ಸರ್ಕಾರದ ನಮ್ಮೆಲ್ಲರೂ ಹಿರಿಯರು, ಅವರು, ನಾವು ಮತ್ತು ನಮ್ಮ ಸ್ಪೀಕರ್ ಅವರು ಕೂಡಿ ಇವತ್ತು ಈ ಭಾಗದ ಒಂದು ಉಳವಾಡಿ ಗ್ರಾಮದ ಸುತ್ತಲಿನ ಜಾಗವನ್ನು ಉದ್ಯಮಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಪ್ರಾರಂಭ ಆಗಿದೆ. ಇದರ ಬಗ್ಗೆ ಈ ಒಂದು ಕೈಗಾರಿಕೆ ಇಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ, ಅದ್ರ ಬಗ್ಗೆ ಚಿಂತನೆ ಆಗಲಿ, ಅದಕ್ಕೆ ಎಲ್ಲರ ಒಂದು ಸಹಕಾರ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಮಿತಿಯವರು ಇದಕ್ಕೆ ಹೆಚ್ಚಿನ ರೀತಿಯಂಥ ಪ್ರಯತ್ನ ಮಾಡಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಇನ್ನು ಹಲವಾರು ವಿಚಾರಗಳು, ಈ ಪರಿಸರದ ಹೆಸರಲ್ಲಿ ಕೆಲವೊಂದು ಯೋಜನೆಗಳು ಯಾವ ರೀತಿ ಕುಂಠಿತ ಆಗ್ತವೆ ಅನ್ನೋಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಒಂದು ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಆಗಬೇಕು. ಸುಮಾರು 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟ್ರು, ಅವ್ರು ಹುಬ್ಬಳ್ಳಿಗೆ ಬಂದಿದ್ದರು. ಅವತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದೆ. ಅವತ್ತು ಅವ್ರನ್ನ ಕರ್ಕೊಂಡ್ಬಂದಿದ್ದೆ ನಾನು. ಮತ್ತು ಅನಂತ್ ಕುಮಾರ್ ಕೇಂದ್ರ ಸಚಿವರಿದ್ದರು, ನಿತೀಶ್ ಕುಮಾರ್ ರೈಲ್ವೆ ಮಿನಿಸ್ಟ್ರ್ ಇದ್ದರು. ನೈಋತ್ಯ ರೈಲ್ವೆ ವಲಯ ಕಚೇರಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯನ್ನು ನಾವು ಮಾಡಿದ್ವಿ. ಅದು ಸ್ಥಾಪನೆ ಆದಮೇಲೆ ಭಾಳಷ್ಟು ಒಂದು ಈ ಭಾಗದ ರೈಲ್ವೆ ಅಭಿವೃದ್ಧಿಗೆ ಒತ್ತು ಕೊಡೋದು ಆಗಿದೆ. ಅವತ್ತೇ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನಿಗೆ ಭೂಮಿ ಪೂಜೆ ಮಾಡಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಭೂಮಿ ಪೂಜೆ ಆಯಿತು. ಆದರೆ ಮುಂದೆ ಅದು ಅನುಷ್ಠಾನ ಆಗಬೇಕಂತಂದರೆ ಯಾವ ರೀತಿ ಆಯಿತು ನಿಮಗೆಲ್ಲ ಗೊತ್ತಿದೆ. ಪರಿಸರವಾದಿಗಳು ಸ್ಟಾರ್ಟ್ ಮಾಡಿದರು, ಅರಣ್ಯ ಭೂಮಿ ಇದೆ, ಅರಣ್ಯದೊಳಗೆ ಹಾದು ಹೋಗಬೇಕು, ಈ ರೈಲ್ವೆ ಲೈನು ಸರಿಯಾದಂಥ ರೀತಿಯಲ್ಲಿ ಇಲ್ಲ, ಇದೆಲ್ಲ ಸ್ಟಾರ್ಟ್ ಆಯಿತು. ಹೀಗಾಗಿ ಅದು PIL ಫೈಲ್ ಮಾಡಿದರು, ಕೋರ್ಟಿಗೆ ಹೋಯಿತು. ಆಮೇಲೆ ವನ್ಯಜೀವಿ ಮಂಡಳಿ, ಅವತ್ತು 𝐅𝐕 ದೇಶಪಾಂಡೆಯವರು ನಾವಿಬ್ಬರು ಆ ರಾಜ್ಯದ ವನ್ಯಜೀವಿ ಮಂಡಳಿಯಲ್ಲಿ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ಹಾಜರಾಗಿ ಈ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಆಗುವುದರಿಂದ ಏನು ಮಹತ್ವವಿದೆ, ಮತ್ತು ಅದು ಕೇವಲ ಈ ಪರಿಸರವಾದಿಗಳ ವಾದದಿಂದ ಅರಣ್ಯ ನಾಶ ಆಗ್ತದೆ, ಮತ್ತೊಂದು ಇಂಥವು ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಾಜೆಕ್ಟು
ಅರಣ್ಯ ಭೂಮಿಯಲ್ಲಿ ಆಗಿದ್ದಾವೆ. ಅದೆಲ್ಲ ಉದಾಹರಣೆ ಕೊಟ್ಟು ಅವತ್ತು ಅದನ್ನು ವಿಷಯ ಪಾಸ್ ಮಾಡಿಸಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಆದರೆ ಮತ್ತೆ ಅದರ ಮೇಲೆ PIL ಫೈಲ್ ಮಾಡಿದ್ರು ಹೈಕೋರ್ಟ್ನಲ್ಲಿ PIL ಫೈಲ್ ಆಗಿ ಅದು ಹಾಗೇ ಭಾಳ ವರ್ಷದಿಂದ ಅಲ್ಲೇ ಒಂದು 3-4 ವರ್ಷ ಅಲ್ಲೇ ನಿಂತು. ಈಗ ನಿನ್ನೆ ಮತ್ತು ಕೇಂದ್ರದಲ್ಲಿ ಇವತ್ತು ಪರಿಸರ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರಿಗೂ ನಾನು ಭೇಟಿಯಾಗಿದ್ದೆ ಹಲವಾರು ಬಾರಿ. ನೋಡಿ, ಇದು ಪರಿಸರ ಮತ್ತೊಂದು ಇದು ಕಾರಣದ ಸಲುವಾಗಿ, ಅರಣ್ಯ ಕಾರಣದ ಸಲುವಾಗಿ ಈಗಾಗಲೇ ಕೆಲವು ಕಿಲೋಮೀಟರಷ್ಟು ಕೆಲಸ ಪ್ರಾರಂಭ ಆಗಿ ಮಧ್ಯದಲ್ಲಿ ಕೋರ್ಟಿನ ತಡೆಯಾಜ್ಞೆ ಇದರಿಂದ ಅದು ನಿಂತು ಹೋಗಿದೆ. ಅದಕ್ಕಾಗಿ ನಿಮ್ಮ ರಾಷ್ಟ್ರದ ವನ್ಯಜೀವಿ ಮಂಡಳಿ ಏನಿದೆಯಲ್ಲ ಅಲ್ಲಿ ಇದನ್ನು ಕ್ಲಿಯರೆನ್ಸ್ ಕೊಡಿ ಅನ್ನುವಂಥ ಒತ್ತಾಯವನ್ನು ನಾನು ಭೂಪೇಂದ್ರ ಇವರು ಯಾದವ್ ಇದ್ದಾರಲ್ಲ ಅವ್ರಿಗೆ ನಾನು ಹೇಳಿದೆ. ಅವರೂ ಒಪ್ಕೊಂಡ್ರು. ಅದಕ್ಕೆ ಪೂರಕವಾದಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಆದರೆ ಮತ್ತೆ ಹೈಕೋರ್ಟ್ನಲ್ಲಿ ಡಿಸ್ಕಷನ್ ಆದಾಗ ಹೈಕೋರ್ಟ್ನಲ್ಲಿ ಸಹಿತ ಹೈಕೋರ್ಟಿನ ನ್ಯಾಯಾಧೀಶರು ಸಹಿತ ಈ ರೀತಿಯಾದಂಥ ಸ್ಕೀಮ್ಗಳು ಯೋಜನೆಗಳು ಅನುಷ್ಠಾನ ಆಗಬೇಕು, ಎಷ್ಟು ಡಿಲೇ ಆಗಿದೆ ಯಾಕೆ ಅನ್ನುವಂಥದ್ದನ್ನು ಅಲ್ಲೇ ಅವರು ವಾರ್ನಿಂಗ್ ಮಾಡಿದ ಮೇಲೆ ಮತ್ತೆ ಒಂದು ಪರಿಷ್ಕೃತ ರಿವೈಸ್ಡ್ ಒಂದು ಪ್ಲ್ಯಾನ್ ರೆಡಿ ಮಾಡಲಿಕ್ಕೆ ನಿನ್ನೆ ಪತ್ರಿಕೆಯಲ್ಲಿ ಬಂದದೆ. ಅನುಮತಿ ಸಿಕ್ಕರಷ್ಟೇ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಪರಿಷ್ಕೃತ ಯೋಜನೆ ಸಲ್ಲಿಸುತ್ತೇವೆ ಹೈಕೋರ್ಟ್ಗೆ ನೈಋತ್ಯ ರೈಲ್ವೆಯಿಂದ ಪ್ರಮಾಣ ಪತ್ರ. ನಿನ್ನೆ ಪತ್ರಿಕೆಯಲ್ಲಿ ಬಂದದ್ದು. ಆ ಪತ್ರಿಕೆ ಬಂದಾಗ ಇವತ್ತು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದದೆ. ರೈಲ್ವೇದವರು ಸಹಿತ ಏನೊಂದು ಕೆಲವು ಅಬ್ಜೆಕ್ಷನ್ ಮಾಡಿದರು, ಅದರ ತಕ್ಕಂತೆ ಒಂದು ರಿವೈಸ್ಡ್ ಪ್ಲ್ಯಾನನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅದು ಬಹುಶಃ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯವರು ಅವರು ಅದಕ್ಕೆ ಅನುಮತಿ ಕೊಟ್ಟರೆ ಬಹುಶಃ ಆದಷ್ಟು ಬೇಗನೆ ಈ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನು ಆಗಲಿಕ್ಕೆ ಸಾಧ್ಯತೆ. ಅದು ಆಗಬೇಕು ಅನ್ನುವಂಥ ನಮ್ಮೆಲ್ಲರ ಒಂದು ಒತ್ತಾಯ ಅನ್ನುವಂಥ ಮಾತನ್ನು ಹೇಳ್ತೀನಿ. ನೋಡಿ, ಹುಬ್ಬಳ್ಳಿಯ ಅಂಕೋಲ ರೈಲ್ವೆ ಲೈನ್ ಆಗೋದ್ರಿಂದ ಕೇವಲ ಈ ಭಾಗದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ಕಾರವಾರ ಜಿಲ್ಲೆಗೆ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತವೆ. ಕಮರ್ಷಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮತ್ತು ಅದಕ್ಕೆ ಹತ್ಕೊಂಡು ಇಲ್ಲಿ ಉಡುಪಿ ಮತ್ತು ಮಂಗಳೂರು, ಈ ಮಂಗಳೂರು ಬಂದರು ಇದೆ ಭಾಳಷ್ಟು ಇಲ್ಲಿಂದ ಹೋಗ್ತಾವೆ. ಈ ಮಂಗಳೂರು ಅಂದರೆ ಈ ಭಾಗದಲ್ಲಿ ಹಾಸನ ಆ ಕಡೆ ಬೆಂಗಳೂರುವರೆಗೂ ಈ ಬಂದರಿನ ಮುಖಾಂತರ ಎಕ್ಸ್ಪೋರ್ಟ್ ಆಗ್ತವೆ. ಆದರೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಉದ್ದಿಮೆದಾರ ಯಾರಿದ್ದಾರೆ, ಎಕ್ಸ್ಪೋರ್ಟ್ ಮಾಡುವಂಥವ್ರು ಯಾರಿದ್ದಾರೆ, ಅವರು ಬಾಂಬೆಗೆ ಹೋಗಬೇಕು ಮತ್ತು ಪಣಜಿಗೆ ಹೋಗಬೇಕು, ಗೋವಾಕ್ಕೆ. ಇಲ್ಲಿ ಕಾರವಾರದಲ್ಲಿ ಈ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ ಆಗಿ ಮತ್ತು ಬೇಲಿಕೇರಿ ಫೋರ್ಟ್ ಒಂದು ಅಭಿವೃದ್ಧಿ ಆದರೆ, ಹೆಚ್ಚಿನ ರೀತಿಯಂಥ ದೊಡ್ಡದಾದಂಥ ಬಂದರಾದರೆ ಅದು ದೊಡ್ಡ ಅನುಕೂಲ ಈ ಜಿಲ್ಲೆಯವ್ರಿಗೆ ಆಗ್ತದೆ, ಉತ್ತರ ಕರ್ನಾಟಕದ ಭಾಗದ ಜನರಿಗೂ ಆಗ್ತದೆ. ಅದಕ್ಕಿನ್ನೂ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದಕ್ಕೇನು ಇನ್ಸಿಸ್ಟ್ ಮಾಡಬೇಕು, ಅದಕ್ಕೆ ಸಮಿತಿಯವರು ಇವತ್ತೇನೋ ಈ ಭಾಗದ ಹಲವಾರು ಯೋಜನೆ ಪರಿಸರ ಹೆಸರಿನ ಮೇಲೆ ಒಂದಿಷ್ಟು ತೊಂದರೆ ಆದಾಗ ಯಾವ ರೀತಿ ಇವತ್ತು ಈ ಒಂದು ಸಮಿತಿಯವರು ಕೆಲಸ ಮಾಡಿದ್ರಿ, ಅದೇ ರೀತಿ ನಾನೊಂದು ರಿಕ್ವೆಸ್ಟ್ ಅದೇ, ಈ ಒಂದು ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನ್ಗೆ ಮತ್ತು ಬೇಲಿಕೇರಿ ಫೋರ್ಟ್ ಡೆವಲಪ್ಮೆಂಟ್ ಸಲುವಾಗಿಯೂ ಸಹಿತ ಅದೇ ಕಾಳಜಿಯನ್ನು ಈ ಸಮಿತಿಯವರು ವಹಿಸಿದರೆ ಭಾಳ ದೊಡ್ಡದಾದಂಥ ಕೊಡುಗೆಯನ್ನು ನೀವು ಕೊಡ್ತೀರಿ. ಅದು ಆಗಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ಅಧ್ಯಕ್ಷರಿಗೆ ಫೌಂಡರ್ಗೆ ನಾನು ಹೇಳಬಯಸ್ತಾ ಇದ್ದೀನಿ. ಅದು ಕೆಲಸ ಆಗಲಿ, ಬೇಗ ಆಗಲಿ ಅಂತ. ಅದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಹೀಗಾಗಿ ಈ ರೀತಿಯಾದಂಥ ಹಲವಾರು ವಿಚಾರಗಳ ಬಗ್ಗೆ ಈಗ ನೋಡಿ, ಗದಗಿನಲ್ಲಿ ಅಲ್ಲೊಂದು ಸ್ಟೀಲ್ ಪ್ಲ್ಯಾಂಟ್ ಬಂದಿತ್ತು ಗದಗ ಜಿಲ್ಲೆಗೆ. ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅವತ್ತಲ್ಲಿ ಲ್ಯಾಂಡ್ ಅಕ್ವಿಷನ್ಗೆ ಹೋದರೆ ಅಲ್ಲಿ ಕೆಲವು ವ್ಯಕ್ತಿಗಳು ರೈತರು ಭೂಮಿ ಕೊಡಲಿಕ್ಕೆ ತಯಾರಾಗಿದ್ದರು, ಎಲ್ಲ ತಯಾರಾಗಿದ್ದರು. ಪರಿಸರದ ಹೆಸರಿನ ಮೇಲೆ ಕೆಲವು ವ್ಯಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದರಿಂದ ರೈತರ ಧ್ವನಿನ ಕೇಳಿಲ್ಲ. ರೈತರು ನಾವು ಜಮೀನು ಕೊಡಲಿಕ್ಕೆ ತಯಾರಿದ್ದೇವೆ, ನಮ್ಮಲ್ಲಿ ಇಂಡಸ್ಟ್ರಿ ಬರಲಿ, ಸ್ಟೀಲ್ ಇಂಡಸ್ಟ್ರಿ ಬರಲಿ ಅಂತ ಹೇಳಿ ಕೂಗು ಹಾಕಿದರು. ನಾವು ಲ್ಯಾಂಡ್ ಅಕ್ವಿಷನ್ಗೆ ಎಲ್ಲ ಪ್ರೊಸೆಸ್ ಮಾಡಿದೆವು. ಅಲ್ಲಿಯ ವಿರೋಧದಿಂದ ಆ ಇಂಡಸ್ಟ್ರಿ ಹೊರಗೆ ಹೋಯಿತು. ಇವತ್ತು ಗದಗ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಬೇಕಾಯಿತು, ಅದು ಆಗದೇ ಇರುವಂಥದ್ದು ನಾನು ನೋಡಿದ್ದೀವಿ. ಹೀಗಾಗಿ ಇಂಥ ಒಂದು ಕಾರಣಗಳ ಸಲುವಾಗಿ ಎಷ್ಟೋ ವಿಚಾರಗಳು ಸೈಡ್ಲೈನ್ ಆಗ್ತಾಯಿದೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತೇನು ಇಲ್ಲಿ ಹಲವಾರು ವಿಚಾರಗಳಿದ್ದಾವೆ. ಇವತ್ತು ಸಮುದ್ರ ಕೊರತೆ ತಡೆ ಸಂಬಂಧ 8 ಮೀಟರ್ ಆಳದ ಈ ಮುಂಬೈ ಮಾದರಿಯಲ್ಲಿ ಕಾಂಕ್ರೀಟ್ ವಾಲ್ ಮತ್ತು ಬೋರ್ಡರ್ ನಿರ್ಮಾಣದ ಬಗ್ಗೆ ಸಮಿತಿ ಸಲಹೆಯನ್ನು ಕೊಟ್ಟಿದೆ. ಅದನ್ನು ಬಹುಶಃ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೂ ನಾವು ತೊಗೊಂಬರ್ತೇವೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಮತ್ತು ಪ್ರತಿ ತಾಲೂಕಿನಲ್ಲಿ
ವಿದ್ಯುತ್ ಶವ ಸಂಸ್ಕಾರ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಅದಾದರೆ ಭಾಳ ದೊಡ್ಡದಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ಹೆಚ್ಚಿನ ರೀತಿಯ ಒತ್ತು ರಾಜ್ಯ ಸರ್ಕಾರಗಳು ಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಹಲವಾರು ವಿಚಾರಗಳ ಬಗ್ಗೆ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಏನೊಂದು ಒತ್ತು ಕೊಟ್ಟು ಇವತ್ತು ಇಲ್ಲಿ ಕೆಲಸ ನಡೀತಾ ಇದೆ. ಭಾಳ ಒಂದು ದೊಡ್ಡದಂಥ ಶ್ಲಾಘನೀಯವಾದಂಥ ಕೆಲಸ ಇದು ಮುಂದುವರಿಬೇಕು. ಅದಕ್ಕಾಗಿ ರಾಜಕೀಯ ನಾಯಕರುಗಳಾದಂಥ ನಾವೆಲ್ಲರೂ ಕೂಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲ ರೀತಿ ಸಹಕಾರ ಕೊಡಲಿಕ್ಕೆ, ಬೆಂಬಲ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಕೋಸ್ಟಲ್ ಬೆಲ್ಟ್ ಒಂದೇ ಅಲ್ಲ, ಎಲ್ಲೆಲ್ಲಿ ಈ ರೀತಿ ಪರಿಸರದಿಂದ ಹಲವಾರು ತಾಂತ್ರಿಕ ತೊಂದರೆಗಳಾಗಿದ್ದಾವೆ ಅಂಥದ್ದೆಲ್ಲಕ್ಕೂ ಸಹಿತ ನಮ್ಮ ಸಮಿತಿಯವರು ಅದಕ್ಕೆ ಜಾಗೃತಿ ವಹಿಸಲಿ, ಗಮನ ಹರಿಸಲಿ, ಮತ್ತು ಅಲ್ಲಿ ಹೋರಾಟಕ್ಕೆ ನೀವು ಬನ್ನಿ. ಆ ಹೋರಾಟದ ಜೊತೆ ನಾವು ಎಲ್ಲರೂ ಇರ್ತೀವಿ. ಅದರ ಮುಖಾಂತರ ಈ ಕೋಸ್ಟಲ್ ಬೆಸ್ಟ್ ಅಲ್ಲ, ಇಡೀ ರಾಜ್ಯದ ಒಂದು ವಾತಾವರಣನ ಬದಲಾವಣೆ ಮಾಡುವಂಥ ಕೆಲಸ ಮಾಡೋಣ ನಾವು ನೀವೆಲ್ಲ ಕೂಡಿಕೊಂಡು. ಅಂಥವು ಭಾಳಷ್ಟು ಕಡೆ ಇದ್ದಾವೆ. ಅದಕ್ಕೆ ಹಂತಲ್ಲಿ ನಾವು ಆಹ್ವಾನ ಮಾಡ್ತೀವಿ, ಅಲ್ಲಿನೂ ಬನ್ನಿ, ಹೋರಾಟ ಮಾಡಿ, ಎಲ್ಲರೂ ಕೂಡಿ ಹೋರಾಟ ಮಾಡಿ ಈ ನಾಡನ್ನು ಕಟ್ಟುವಂಥ ಕೆಲಸ, ಈ ಭಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ಇಲ್ಲಿ ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಶೆಟ್ಟಿಯವರಿಗೆ ಎಲ್ಲರಿಗೂ ಸಹಿತ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಹಳ ಉತ್ತಮವಾಗಿ ನಮ್ಮನ್ನು ಹುರಿದುಂಬಿಸಿದ್ದೀರಿ. ಅದೇ ರೀತಿ ಅದರ ಜೊತೆಗೆ ಕೆಲವು ಜವಾಬ್ದಾರಿಗಳನ್ನು ಕೂಡ ನೀಡಿದ್ದೀರಿ. ಸಮಿತಿ ಅದಕ್ಕೆ ಮಾಡಬಹುದು ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀರಿ. ಅದಕ್ಕೆ ಧನ್ಯವಾದವನ್ನು ಕೊಡುತ್ತಾ ಈಗ ಹಿರಿಯರಾದ ವಿ ದೇಶಪಾಂಡೆ ಅವರು ತನ್ನ ಅನಿಸಿಕೆ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ವಿ ದೇಶಪಾಂಡೆ ಅವರು. ಈ ಕಾರ್ಯಕ್ರಮದ ಉದ್ಘಾಟಕರು, ಆತ್ಮೀಯ ಸ್ನೇಹಿತರು, ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಯಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಆತ್ಮೀಯರು, ನಮ್ಮ ವಿಧಾನಸಭೆಯ ಗೌರವಾನ್ವಿತ ಅಧ್ಯಕ್ಷರು ಆದಂಥ ಗೌರವಾನ್ವಿತ ಟಿ ಖಾದರ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ 𝐿𝑉 ಅಮೀನ್ ಅವರೇ, ಕ್ರಿಯಾಶೀಲರಾದಂಥ ತೋನ್ಸೆ ಜಯಪ್ರಕಾಶ್ ಶೆಟ್ಟಿಯವರೇ, ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟಿಯವರೇ, ಐವಾನ್ ಡಿಸೋಜ ಅವರೇ, ಗಣೇಶ್ ಕಾರ್ನಿಕ್ ಅವರೇ, ಸುರೇಶ್ ನಾಯ್ಕ್ ಬಂದಾರೇನು, ಅಶೋಕ್ ಕೊಡೂರು ಮತ್ತು ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಬಂದ ಸ್ನೇಹಿತರು, ಭಾಳ ದೂರ ಮುಂಬೈದಿಂದ ಕೆಲವು ಸ್ನೇಹಿತರು ಬಂದಿದ್ದಾರೆ, ಪತ್ರಕರ್ತ ಸ್ನೇಹಿತರು ಅದಾರೆ. ಮೊದಲೇದು ಕೈಗಾರಿಕೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾವ ಥರದ ಕೈಗಾರಿಕೆ ಇಲ್ಲಿ ಬರಬೇಕು ಇದರ ಬಗ್ಗೆ ಚಿಂತನೆ ಆಗಬೇಕು. ಯಾಕಂದರೆ ನಮ್ಮ ಭವಿಷ್ಯ ದೃಷ್ಟಿಯಿಂದ, ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಪರಿಸರ ಸಂರಕ್ಷಣೆ ಆಗಲಿಕ್ಕೆ ಬೇಕು. ಇದರಲ್ಲಿ ಎರಡು ಮತ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾನವನು ಸಹ ಜೀವನ ಮಾಡಬೇಕಾದ್ರೆ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ, ಕೈಗಾರಿಕೆ ಬರಬೇಕಲ್ಲ, ವ್ಯಾಪಾರ ಬೆಳಿಬೇಕಲ್ಲ. ಹಾಗಾಗಿ ಒಂದು ಬ್ಯಾಲೆನ್ಸ್ ಯು ಹ್ಯಾವ್ ಟು ರೀಚ್. ಈಗ ಬಳ್ಳಾರಿಯಲ್ಲಿ JSW ಸ್ಟೀಲ್ ಪ್ಲ್ಯಾಂಟ್ ನಾನೇ ಅಡಿಗಲ್ ಹಾಕಿದ್ದೆ. JH ಪಟೇಲ್ ಬಂದು ನಾನು
ಉದ್ಘಾಟನೆ ನಾವೇ ಮಾಡಿದ್ವಿ. ಇಟ್ ವಾಸ್ ಸೂಟೇಬಲ್ ಫಾರ್ ದ್ಯಾಟ್ ಏರಿಯಾ. ಈಗ ಇಲ್ಲೇ MRP ಬಂದಾಗ ನಾನೇ ಮಂತ್ರಿ ಇದ್ದೆ, ಮತ್ತು ಬಿರ್ಲಾಸ್ದಿತ್ತದು. ಭಾಳ ತೊಂದರೆ ಆಯ್ತು ಬಿರ್ಲಾಗಳಿಗೆ, ಭಾಳ ಕಷ್ಟ ಆಯ್ತು ಅವ್ರಿಗೆ. ಅವರು ಭಾಳ ಪ್ರಯತ್ನ ಮಾಡಿದರು, ಬಟ್ ಅವ್ರು ಸಾಧ್ಯ ಆಗಿಲ್ಲ. ಹಾಗಾಗಿ ನಂತರ MRP ಕೊಟ್ಟರಲ್ಲ, ₹1 1 ಶೇರ್ ವ್ಯಾಲ್ಯೂ. MRP ಬಂದಾಗ ಸಾಕಷ್ಟು ಹೋರಾಟಗಳು ಆದವು. ಅದರ ನಿಮ್ಮ ಸಮಿತಿಗಳು ಎಲ್ಲರ ಸಹಕಾರದಿಂದ ಭಾಳ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡಿದೇವಿ. ವಿ ಸಾರ್ಟೆಡ್ ಇಟ್ ಔಟ್. ನಾಗಾರ್ಜುನ ಪವರ್ ಪ್ರಾಜೆಕ್ಟ್, ಕುದುರೆಮುಖ ತಂದೆ ನಾನೇ ಇಲ್ಲೇ ಮ್ಯಾಂಗ್ಳೂರಿಗೆ, ನಾನೇ ಆ ಕಾಲದ ಸರ್ಕಾರ. ಹಾಗಾಗಿ ಯಾತಂಕ ನಾವು ಪರಿಸರದಲ್ಲಿ ಬ್ಯಾಲೆನ್ಸ್ ತರೋದಿಲ್ಲ, ಆತಂಕ ಭಾಳ ಕಷ್ಟ. ಈಗ ನಾನು ಪ್ರಯತ್ನ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಸ್ಟೀಲ್ ಪ್ಲ್ಯಾಂಟ್ ತರಲಿಕ್ಕೆ, ಅಂಕೋಲಾ ಕಡೆ ಜನ ವಿರೋಧ ಮಾಡಿದರು. ನನಗೂ ಕನ್ವಿನ್ಸ್ ಆಯಿತು. ಡಿಸ್ಟ್ರಕ್ಷನ್ ಆಫ್ ಟ್ರೀಸ್ ಭಾಳ ಇತ್ತು, ಅಕ್ವಿಷನ್ ಭಾಳ ದೊಡ್ಡದಿತ್ತು, ಡಿಸ್ಪ್ಲೇಸ್ಮೆಂಟ್ ಇತ್ತು. ನಮ್ಮ ಪ್ರಾಬ್ಲಮ್ ಏನು, ಭಾಳಷ್ಟು ಕಡೆ ನಾವೇನು ಪುನರ್ವಸತಿ ಮಾಡ್ತೇವೆ, ಅದು ಸರಿ ಮಾಡೋದಿಲ್ಲ. ಈಗ ಒಂದು ಕಡೆ ಹೋಗ್ತಾವೆ ನೋಡ್ಬೋದು, ಖಾಲಿ ಪ್ರಾಜೆಕ್ಟ್ದಲ್ಲಿ ಕೋಡ್ಸಡಿ ಪ್ರಾಜೆಕ್ಟ್ ಒಂದೊಂದಾಯಿತು, ಪವರ್ ಪ್ರಾಜೆಕ್ಟ್. ಆ ಜನರಿಗೆ ಕಳಚೆ ಭಾಗದಿಂದ ವಿ ಹ್ಯಾವ್ ಶಿಫ್ಟೆಡ್ ಟು ಯಲ್ಲಾಪುರ, ಅಂಕೋಲಾ, ಗುಳ್ಳಾಪುರ ಕಡೆ ಹೋಗ್ರಿ, ನಾನೇ ಮಾಡಿಸಿದ್ದೆ. ಗೋ ಆ್ಯಂಡ್ ಸಿ ದಟ್ ರಿಹ್ಯಾಬಿಲಿಟೇಷನ್ ಕಾಲನಿ, ರೋಡ್ಸು, ಸ್ಕೂಲ್ಸು, ಬಿಲ್ಡಿಂಗ್ಸು, ಆಡಿಟೋರಿಯಮು. ಪೀಪಲ್ ಆರ್ ಹ್ಯಾಪಿ. ಜನರಿಗೆ ಗ್ರಾಂಟೆಡ್ ತೊಗೊಂಡು ಏನು ಮಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರದು ಆಶೆ ಆಕಾಂಕ್ಷೆ ಇರ್ತದೆ, ಒಂದು ಕನಸಿರ್ತದೆ. ಇವತ್ತು ಒಂದು ಮಾತಿದೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಎಲ್ಲಿ ಇಂಡಸ್ಟ್ರಿ ಅಂದರೆ ಏನು, ಸ್ಟೀಲ್ ಪ್ಲ್ಯಾಂಟ್, ಸಿಮೆಂಟ್ ಪ್ಲ್ಯಾಂಟ್ ಹಾಕಬೇಕಂತೇನಿಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿ ಮಾಡಿರಿ. ಟು ಬಿ ವೆರಿ ಆನೆಸ್ಟ್, ಸಾಫ್ಟ್ವೇರ್ ಇಂಡಸ್ಟ್ರಿ ಯಾವ ಪ್ರಮಾಣದಲ್ಲಿ ಮ್ಯಾಂಗ್ಳೂರದಲ್ಲಿ ಬೆಳಿಬೇಕಾಯ್ತು ಬೆಳೆದಿಲ್ಲ. ನಾನು IT ಇಂಡಸ್ಟ್ರಿಗೆ ಪಾರ್ಕ್ ಮಾಡಿದೆ, ಇಲ್ಲಿ ಇನ್ಫೋಸಿಸ್ ಬಂದರು, ಬಟ್ ಹೆಚ್ಚು ಬಂದಿಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರಿ ಬೇಕಾದಷ್ಟು, ಯಾಕಂದರೆ ಇಲ್ಲಿ ಟ್ಯಾಲೆಂಟ್ ಇದೆ, ಜನ ಇಂಟೆಲಿಜೆಂಟ್ ಇಲ್ಲದ, ಇಲ್ಲಿ ವಿದ್ಯಾರ್ಥಿಗಳು ಇಂಟೆಲಿಜೆಂಟ್ ಇದ್ದಾರೆ, ಹ್ಯೂಮನ್ ರಿಸೋರ್ಸ್ ಅವೈಲೇಬಲ್ ಇದೆ. IT ಗೆ ಏನು ಬೇಕಾಗಿದೆ, ಓನ್ಲಿ ಹ್ಯೂಮನ್ ರಿಸೋರ್ಸ್. ಕನೆಕ್ಟಿವಿಟಿ ಸರಿ ಇದೆ, ಚೆನ್ನಾಗದೆ, ಏರ್ಪೋರ್ಟ್ ಇದೆ, ರೇಲ್ ಇದೆ, ರೋಡ್ಸ್ ಇದೆ. ಸೊ ಇಲ್ಲಿ ಬೆಳೆದಿಲ್ಲ. ಟೂರಿಸಂ ಇಂಡಸ್ಟ್ರಿ ಇಡೀ ಕರಾವಳಿಯಲ್ಲಿ, ನಾವು ಟೂರಿಸಂ ಮಿನಿಸ್ಟ್ರಿ ಇದೆ ಕೆಲವು ಕಾಲ. ನಿಮ್ಮ ಕೋಸ್ದಲ್ಲಿ ನೋಡಿ ಎಷ್ಟು ಹಣ ಹಾಕಿದೆ ಅಂತ. ಇಡೀ ಕೋಸ್ದಲ್ಲಿ 106 ಕೋಟಿ ರೂಪಾಯಿ ಆ ಸಮಯದಲ್ಲಿ ನಾವು ಮಂಜೂರು ಮಾಡಿದ್ದೇವೆ. ನಿಮ್ಮ ಭಾಗದಲ್ಲಿ ಕೊಟ್ಟಿದ್ದೇವೆ. ಕೆಲವು ಒಳ್ಳೆ ರಿಸಲ್ಟ್ ಬಂದಿದ್ದಾವೆ ಮುರುಡೇಶ್ವರದಲ್ಲಿ, ಈಗ ನಮ್ಮ ಕಾರವಾರದಲ್ಲಿ. ಹಾಗಾಗಿ ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್, ಇಲ್ಲಿ ರಿಚ್ ಫಾರೆಸ್ಟ್ ಅದೇ, ವರ್ಜಿನ್ ಫಾರೆಸ್ಟ್ ಅದೇ. ಈಗ ನನ್ನ ಏರಿಯಾ ದಾಂಡೇಲಿ, ಜೋಯಿಡಾ, ಅಲ್ಲಿ ನನಗೆ ಕಾರ್ಪೆಂಟ್ ಇಂಡಸ್ಟ್ರಿ ಮಾಡ್ಬೋದು, ಮತ್ತೊಂದು ಮಾಡ್ಬೋದು.
ಇವತ್ತು ವೆಸ್ಟ್ ಕೋಸ್ಟ್ ಅದೇ, ಅದಕ್ಕೂ ಸಂಭಾಷಿಸ್ಕೊಂಡು ಹೋಗಬೇಕಾದ ಕಷ್ಟ ಅದೇ. ಹಾಗಾಗಿ ವಿ ಡೋಂಟ್ ಎನ್ಕರೇಜ್ ಫಾರ್ ಯಾವುದು ಇಂಡಸ್ಟ್ರಿ ವಿಚ್ ಅಫೆಕ್ಟ್ಸ್ ದ ಫಾರೆಸ್ಟ್. ರಿಚ್ ಫಾರೆಸ್ಟ್ ಅದೇ, ವೈಲ್ಡ್ ಲೈಫ್ ಅದೇ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಫ್ಯಾಕ್ಟರ್ಸ್ ಆಲ್ಸೋ. ಸೊ ಟೂರಿಸಮ್ ಬೆಳೆಸ್ತಾ ಇದ್ದೇವೆ. ನನಗೆ ಗೊತ್ತಿಲ್ಲ ಆ ಸೈಡ್ ತಾವ್ಯಾರು ಹೋದ್ರಿ ಇಲ್ಲೊಂದು ಹೋಗಿ ಬರಬೇಕಿಲ್ಲ. ಅಂದರೆ ಬಾಂಬೆ ಬಂದದ್ದು ಆ ಸೈಡ್ ಒಮ್ಮೆ ಹೋಗಿ ಬರ್ರಿ. ಬ್ಯೂಟಿಫುಲ್ ರಿಸಾರ್ಟ್ಸ್ ಬಂದಿದ್ದಾವೆ, ಹೋಮ್ ಸ್ಟೇಸ್ ಬಂದಿದ್ದಾವೆ. ವೀಕೆಂಡ್ಸ್ 8ರಿಂದ 10,000 ಹುಡುಗರು ಸ್ಟೂಡೆಂಟ್ಸು ಎಲ್ಲಿ ಬರ್ತಾರೆ? ಹುಬ್ಳಿ, ಧಾರವಾಡ, ಬೆಳಗಾವ್, ಫ್ರಮ್ ಗೋವಾ. Tourism is one industry which can create a lot of wealth, generate large employment. ಈ ದೇಶದ ಇಂಪಾರ್ಟೆಂಟ್ ದೇಶದಲ್ಲಿ ಸಮಸ್ಯೆ ಗೊತ್ತು ನಿಮಗೆ? ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಇದು ಬಿಗ್ಗೆಸ್ಟ್ ಸಮಸ್ಯೆ ದೇಶದಲ್ಲಿ ಇವತ್ತು ಫೇಸ್ ಮಾಡ್ತಾ ಇದ್ದೇವೆ. ಆದರೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್, ಮತ್ತೊಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಪ್ರೈಸ್ ರೈಸ್, ಮತ್ತೊಂದು ಕಡೆ ಅನ್ಎಂಪ್ಲಾಯ್ಮೆಂಟ್. ಹಾಗಾಗಿ ನಾವು ಕೈಗಾರಿಕೆ ಪ್ರಾರಂಭ ಮಾಡುವಾಗ ಇಂಪಾರ್ಟೆಂಟ್ ಈಸ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಈಸ್ ಭಾಳ ಇಂಪಾರ್ಟೆಂಟ್. ಕೈಗಾರಿಕಾ ಮಂತ್ರಿ ಇದ್ದಾಗ ನಾನು 100 ದೊಡ್ಡ ದೊಡ್ಡ ಕೈಗಾರಿಕೆ ಬಂತು, ಟೆಲ್ಕೋ ಬಂತು, ಟೆಲ್ಕಾಮ್ ಬಂತು, ಟೊಯೋಟಾ ಬಂತು, ಓಲೋ ಬಂತು, ಟಿವಿಸ್ ಬಂತು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂತು. ಹೇಗೆ? ನಾವು ಕಮರ್ಷಿಯಲೈಸೇಷನ್ ಮಾಡಿಲ್ಲ. ವಿ ಕ್ರಿಯೇಟೆಡ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್. ಐ ಆಮ್ ದೇರ್, ಕಮ್, ವಾಟ್ ಮೇ ಬಿ ಐ ವಿಲ್ ಲುಕ್ ಎಟ್. ಆ ಧೈರ್ಯ ಕೊಡಬೇಕಾಗ್ತದೆ, ಕಾನ್ಫಿಡೆನ್ಸ್ ಕೊಡಬೇಕಾಗ್ತದೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. We started first in the country, Karnataka. We did 2. Coastal investors meet ಮಾಡಿದೆ ಒಂದು ನಾನು ಕಾರವಾರದಲ್ಲಿ, ಫಾರ್ ಎಂಟೈರ್ ಕೋಸ್ಟ್. ಬಟ್ ಅದು ಫ್ರೂಟ್ಫುಲ್ ಆಗಿಲ್ಲ ಅಷ್ಟು. ಕೈಗಾರಿಕೆ ಬಂದಾಗ ಅವರಲ್ಲಿ ನಾವು ವಿಶ್ವಾಸ ಸಂಪಾದನೆ ಮಾಡಬೇಕು. Your interests are safe here. You will get land, you will get water, you will get power. There will be no hardship, no hazards. There will be transparency. Unfortunately, ನಮ್ಮ ದೇಶದಲ್ಲಿ ಪಾರದರ್ಶಕತೆ ಇಲ್ಲ. ಪಾರದರ್ಶಕತೆ ಇದ್ದರೆ ಬಹಳ ಕಡಿಮೆ ಇದೆ. There is one other reason. ಮತ್ತು ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿ ನೋಡಕ್ಕೆ ಹೋಗಬಾರ್ದು. Tiny, small, medium industries help more than the bigger industries. ಸಣ್ಣ ಕೈಗಾರಿಕೆ ಅದಾವಲ್ಲ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಹಾಗೆ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಟೈನಿ ಕೈಗಾರಿಕೆ, ದೇ ಹೆಲ್ಪ್ ಲಾಟ್. ದೇ ಜನರೇಟ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಅವು ಇಕೋ ಫ್ರೆಂಡ್ಲಿ ಇರ್ತವೆ. ಸೊ ಅದು ಕಡೆ ನಾವು ಹೆಚ್ಚು ಗಮನ ಕೊಡೋದಿಲ್ಲ. ಎಲ್ಲ ನಾವು ಟೈಗರ್ಸು, ಲಯನ್ಸ್ ಅಷ್ಟೇ ನೋಡ್ತೇವೆ. ನೋಡಬಾರ್ದಂತಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯಗಳು, ಕೈಗಾರಿಕೆ ಬರಬೇಕಂತ ಹೇಳ್ತೀರಿ, ಅದಕ್ಕೆ ಒಳ್ಳೆ ಮೂಲಭೂತ ಸೌಕರ್ಯಗಳು ಬೇಕು. ಒಳ್ಳೆ ರೋಡ್ಸು, ಒಳ್ಳೆ ಏರ್ಪೋರ್ಟು, ಒಳ್ಳೆ ಪೋರ್ಟ್ಗಳು ಬೇಕು. ಈ ನಿಮ್ಮ ರಸ್ತೆಯಲ್ಲಿ ನಿನ್ನೆ ಹೋದೆ, ಈ ರಸ್ತೆ ಮಂಗಳೂರು ರಸ್ತೆಯಲ್ಲೇ ನಿನ್ನೆ ಮುಕಾಂಬೆ ಹೋಗಿದ್ದೆ. ಬಾ 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 ಏನು ನನ್ನ ಬೆನ್ನು ಉಳಿದಿಲ್ಲ. ಇದು ಹ್ಯಾಂಗೆ ಕೂತೇನೆ ನನಗೆ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರು ಸ್ಪೀಕರ್ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆರ್ಡರ್ ಮಾಡ್ತಾ ಇಲ್ಲ ಕಾಣಿಸ್ತದೆ. ಹಾಂ, ಬೆನ್ನು ಮುರಿದು ಹೋದ್ ನಂದು. ಈ ರಸ್ತೆ ಒಳಗೆ ಹೋಗಾಕ ಬರಿದ್ರು ಅಂತ ರೋಡ್ಲಿ ಬರ್ಬೇಕಂತ ಮಾಡಿದೆ. ಅವ್ರು ಹೇಳಿದರು ಬೆಂಗಳೂರಿನಿಂದ
ಮಂಗಳೂರು ರೋಡ್ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ, ಫ್ಲೈಟ್ ಹೋಗಿ ನೀವು ರೋಡ್ಲಿ ಬರೋಕೆ ಬರೋದಿಲ್ಲ ಅಂತ. ಘಾಟ್ ಸೆಕ್ಷನ್ ಎಲ್ಲ ಮಾಡಿದರು ಮತ್ತೆಲ್ಲ ಹಾಳಾಗಿದೆ. ಸರಿ ಇಲ್ಲ ಏನು ಗಣೇಶ ಖರೆಯೋ ಸುಳ್ಳೋದು ಏನು ಹೇಳಿದೆ ನಾನು ಬರುವಾಗ. ನಾನು ಒಂದು ಡ್ರೈವ್ ನೋಡೋನು, ಒಂದು ಡ್ರೈವ್ಲಿ ಬರುವಂತ ಮಾಡಿದೆ. ಸರ್ ಯು ಕಾಂಟ್ ಡ್ರೈವ್, ಯು ಬೆಟರ್ ಗೋ ಬೈ ಫ್ಲೈಟ್ ಅಂದರು, ಯು ನಾಟ್ ರೀಚ್. ಹಾಗಾಗಿ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು. ಹಾಗಾಗಿ ಭಾಳಷ್ಟು ವಿಚಾರಗಳು ಪಾರಸ್ ಬಗ್ಗೆ ಹೇಳಿದೆ. ಲೋಕಲ್ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ನಾವು ಹೇಳ್ತೇವೆ ಲೋಕಲ್ ಪೀಪಲ್ ವಿಲ್ ಗಿವ್ ಅನ್ ಎಂಪ್ಲಾಯ್ಮೆಂಟ್ ಅಂತ, ಅದು ಸಿಗೋದು ಭಾಳ ಕಡಿಮೆ. ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿ ಅದೇ, ಟೂರಿಸಂ ಇಂಡಸ್ಟ್ರಿ ಅದೇ. ಟೂರಿಸಮ್ದಲ್ಲಿ ಬಹಳಷ್ಟು ಟೂರಿಸಮ್ ಇವೆ. ಈಕೋ ಟೂರಿಸಮ್ ಇದೆ, ನಿಮ್ಮ ಇದು ಫಾರೆಸ್ಟ್ ರಿಲೇಟೆಡ್ ಟೂರಿಸಮ್ ಇದೆ. ಒಳ್ಳೆ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗೆ ಎನ್ಕರೇಜ್ ಮಾಡಬೇಕು. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಡಬೇಕು. ಇಟ್ ಅಟ್ರಾಕ್ಟ್ಸ್ ಲಾರ್ಜ್ ನಂಬರ್ ಆಫ್ ಪೀಪಲ್. ಇಲ್ಲಿ ನಾವು ನಮ್ಮ ಮಿನಿಸ್ಟರ್ದಾಗ ಸ್ಕೂಬಾ ಡೈವಿಂಗ್ ಕಾಂಪಿಟೇಷನ್ ಮಾಡಿದ್ವಿ ಮುರುಡೇಶ್ವರ ಬೀಚ್ದಲ್ಲಿ. ನಿಮ್ಮ ಕಡೆ ಏನು ಮಾಡಿದ್ವಿ ಇಲ್ಲೇ ಮಲ್ಪೆದಲ್ಲಿ ಅಲ್ಲ ಏನು ಮಾಡಿದ್ವಿ. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು ಸರ್ಕಾರ. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಗೌರ್ಮೆಂಟ್ ಯಾವಾಗಲೂ ಬಿಸ್ನೆಸ್ಸಲ್ಲಿ ಇರಬಾರ್ದು. ನೋಡಿ, ವಿಕ್ರಾಂತ್ ಟೈರ್ ಇತ್ತು. ವಿಕ್ರಾಂತ್ ಟೈರ್ ಮೈಸೂರಲ್ಲಿ ಟೈರ್ ಮಾಡ್ತಿದ್ರು. ಚೇಂಜ್ ಮಾಡಿ ಚೀಫ್ ಮಿನಿಸ್ಟರ್ ಇದ್ರು, ವಿ ಟುಕ್ ಎ ಡಿಸಿಷನ್ ಪ್ರೈವೇಟೈಸ್ ಮಾಡೋದಂತ. ಏನಾಯಿತು? ಮಾಡಿದಾದರೆ ಇಟ್ ವಾಸ್ ಡೈಡ್. JK ಟೈರ್ ತಗೊಂಡ್ರು. ನಾಟ್ ಇಟ್ ಇಸ್ ವರ್ಕಿಂಗ್ ವೆಲ್. ವರ್ಕರ್ಸ್ ಒಂದು 4-5 ವರ್ಷದಿಂದ ನನಗೆ ಕರೆದು ಸತ್ಕಾರ ಮಾಡಿದರು. ನಮ್ಮ ಲೈಫ್ ಉಳಿದು ಸರಿ ಇಲ್ಲ, ನಮ್ಮ ಮನೆಗೆ ಹೋಗ್ತಿದ್ವಿ ಎಲ್ಲರೂ ಅಂತ. ವಿಕ್ರಾಂತ್ ಟೈರ್ ವುಡ್ ಹ್ಯಾವ್ ಬೀನ್ ಕ್ಲೋಸ್ಡ್. ಸೊ ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಸರ್ಕಾರ ಕೆಲಸ ದಂಧೆ ಮಾಡೋದಲ್ಲ, ವ್ಯಾಪಾರ ಮಾಡೋದಲ್ಲ. ವೇರ್ ವೆಲ್ಫೇರ್ ಸ್ಟೇಟ್. ಜನರ ಕಲ್ಯಾಣ ಬಗ್ಗೆ ಏನು ಕಾರ್ಯಕ್ರಮ ಮಾಡಬೇಕು ಅಷ್ಟೇ ಮಾಡಬೇಕು ವಿನಾ ದಿಸ್ ಶುಡ್ ಬಿ ಆಲ್ ಲೆಫ್ಟ್ ಟು ಪ್ರೈವೇಟ್ ಸೆಕ್ಟರ್. ಗೌರ್ಮೆಂಟ್ ಕಡೆ ರಸ್ತೆ ಮಾಡಲಿಕ್ಕೆ ಹಣ ಇಲ್ಲ, ಏನು ಇಂಡಸ್ಟ್ರಿ ಮಾಡ್ತೀರಿ? ನನ್ನ ವಿಚಾರ, ದಿಸ್ ಇಸ್ ಮೈ ಥಿಂಕಿಂಗ್. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈಗ ಇಲ್ಲೇ ಕೋಸ್ದಲ್ಲಿ ಟೆಂಪಲ್ಸ್, ಎಷ್ಟು ಟೆಂಪಲ್ಸ್ ಇವೆ, ಎಂಥ ಬ್ಯೂಟಿಫುಲ್ ಪುರಾತನ ಟೆಂಪಲ್ಸ್ ಇವೆ. ಈಗ ನಾನೇ ಮುಕಾಂಬಿಕಾ ರಾತ್ರಿ ಹೋಗಿ ಬಂದೆ. ನಿನ್ನೆ ಮಧ್ಯಾಹ್ನ ಇಲ್ಲೇ ಯಾವ ಟೆಂಪಲ್, ಕಟೀಲ್ ಹೋಗಿ ಬಂದೆ. ಸ್ವಲ್ಪ ಒಳ್ಳೆ ಪಬ್ಲಿಸಿಟಿ ಕೊಟ್ಟರೆ ಟೆಂಪಲ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಚರ್ಚಸ್ ಇರ್ಬೋದು, ಶೈನ್ ಬಸ್ತೀಸ್ ಇರ್ಬೋದು. ಹಾಗಾಗಿ ನಮ್ಮ ಈ ರೀತಿಯಿಂದ ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗ್ತದೆ. ನಾನು ನನ್ನ ಮಾತು ಮುಗಿಯೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದರೆ ಭಾಳ ಅಭಿವೃದ್ಧಿ ಆಗಿದೆ. ನಾವು ಗುಲ್ಬರ್ಗ ಎಲ್ಲ ಹೋಗಿ ಬಂದೇವೆ, ಅಲ್ಲೇ ನೋಡಿದ್ವಿ ಏನದೆ ಅಂತ. ಹಾಗಾಗಿ ಇಲ್ಲೇ ಸಾಕಷ್ಟು ಏನಾಗಿಲ್ಲ ಅಂತ ಹೇಳಿದರೆ ನಾವು ಒಪ್ಕೊಳ್ಳೋದಿಲ್ಲ, ಭಾಳ ಆಗಿದೆ. ವಿ ಹ್ಯಾವ್ ಡನ್ ಲಾಟ್. ಸ್ವಲ್ಪ ನಾವು ಬುದ್ಧಿಜೀವಿ ಜನ, ಹಾಗಾಗಿ ಏನೂ ಆಗಿಲ್ಲ ಅಂತ ನಾನು ಹೊಡ್ಕೊಳ್ತಾ ಇರ್ತೀವಿ ಅಷ್ಟೇ. ಇನ್ನೂ ಆಗಬೇಕು. ಆದರೆ ಈಗ ನಮ್ಮ ಜಾರ್ಜ್ ಫರ್ನಾಂಡಿಸ್ ಬಗ್ಗೆ ಹೇಳಿದರು. ಕೋಕಟ್ ರೈಲ್ವೆ ಬರಲಿಕ್ಕೆ ಮಧು ದಂಡವತೆ ರೈಲ್ವೆ ಮಿನಿಸ್ಟ್ರಿ ಇದ್ದರು. ವಿರ್ ಆಲ್ ಇನ್ವಾಲ್ವ್ ದೇರ್. ರಾಮಕೃಷ್ಣ ಹೆಗಡೆ
ಆಸ್ಕರ್ ಫರ್ನಾಂಡಿಸ್ ಕೂಕೊಂಡಲ್ಲಿ ಬಂದು ಈ ರಾಮಕೃಷ್ಣ ಹೇಳಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಶ್ರೀವಾಸ್ ಮಲ್ಯ ಅವರು, TA ಅವರು, TMA ಅವರು, KK ಅವರು, ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ಏನಿತ್ತು. ರಾಮದಾಸ್ ಪೈ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, KV ಕಾಮತ್ ನಮ್ಮವರು. ಟುಡೇ ಈಸ್ ಆನ್ ದ ಟಾಪ್. KV ಕಾಮತ್ ಗೊತ್ತಲ್ಲ, ICS ಬಿಟ್ಟು 4 ವರ್ಷ ಆದ ಅವರು. ಬಟ್ he has lot of responsibilities. ನಂತರ ಶಂಶುದ್ದೀನ್ ಶುಕಾವ್ ಸಾಹೇಬರು ಭಟ್ಕಳದವರು, SMAI ಅವರು, PS ಕಾಮತ್ ಅಂತಿದ್ರು, ಆನಂದ್ ಕಾಮತ್ ಇದ್ದರು, ನಮ್ಮ ವೀರಪ್ಪ ಮೊಯ್ಲಿ ಅವರು, ಜನಾರ್ದನ್ ಪೂಜಾರಿ ಅವರು, ಉಳ್ಳಾಡ್ ಶ್ರೀವಾಸ್ ಮಲ್ಯ ಅವರು, ನಂತರ ನಮ್ಮ KS ಹೆಗಡೆ ಅವರು, VS ಆಚಾರ್ಯ ಅವರು, ಬಂಟ್ವಾಳ ನಾರಾಯಣ್ ನಾಯ್ಕ್ ಅವರು, ಇವರಲ್ಲಿ ಭಾಳ ಜನ ಜೊತೆ ನನ್ನ ಸಂಪರ್ಕ ಇತ್ತು. ಈಗ ನಾನು ಸರ್ ಈಗ ಈ ಕ್ಷೇತ್ರ ಬಂದ 50 ವರ್ಷ ಆಯ್ತು ನನಗೆ. ಹಾಗೆ ಈ 50 ವರ್ಷದಲ್ಲಿ ಯಾರು ಇದ್ದರೂ ಸಾರಣ ಇವ್ರ ಕೈಯಿಂದ ಇವ್ರ ಕೈ ಕೆಳಗೆ ನಾವು ಕೆಲಸ ಮಾಡಿ ಸ್ವಲ್ಪ ಅನುಭವ ಪಡ್ಕೊಂಡಿದ್ದೀವಿ. ಹಾಗಾಗಿ ಒಂದು ಒಳ್ಳೆಯ ಕೆಲಸ ನಮ್ಮ ಶೆಟ್ರು ಇಲ್ಲಿ ಮಾಡಿದ್ದಾರೆ. ಶೆಟ್ರು ಭಾಳ ಒತ್ತಾಯ ಮಾಡಿದ್ರು, ಬರಲಿಕ್ಕೆ ಬೇಕಂತ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ನಾನು ಮುಂದೆ ಬರ್ತೇನೆ ಅಂತ ಹೇಳ್ತಿದ್ದೆ. ಬಟ್ ಅವರು ಪಾಪ ಭಾಳ ಅಭಿಮಾನ ಪ್ರೀತಿನ ಇಟ್ಟರು ಮತ್ತು ಇಷ್ಟೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟಲ್ಲಿ ಇಟ್ಟಾಗ ಸೊ ನಾವು ಭಾಗವಹಿಸಿ ಕೆಲವು ವಿಚಾರ ಹೇಳಬೇಕು. ಒಂದು ನೋಡಿ, ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಇದು ಸರ್ಫಿಂಗ್ ಇರ್ಬೋದು, ಸ್ಕೂಬಾ ಡ್ರೈವಿಂಗ್ ಇರ್ಬೋದು, ಕೈಟ್ ಫ್ಲೈಯಿಂಗ್ ಇರ್ಬೋದು. ಎಷ್ಟು ಫಾರಿನ್ ಕಂಟ್ರೀಸ್ದಲ್ಲಿ ಇಲ್ಲಿ ಇಂಥ ಸ್ಪೋರ್ಟ್ಸ್ ನಡೀತಾವ್ರಿ. ಆ್ಯಂಡ್ ದೇ ಆರ್ ಲಾಟ್ ಆಫ್ ಮನಿ ಆ್ಯಂಡ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್. ಏನು ನೇಚರ್ ತೊಂದರೆ ಇಲ್ಲ, ಎನ್ವೈರ್ಮೆಂಟ್ ತೊಂದರೆ ಇಲ್ಲ, ಯಾರಿಗೇನಿಲ್ಲ. ಹಾಗಾಗಿ ಎನ್ವೈರ್ಮೆಂಟ್ ಹೆಸರಲ್ಲಿ ಎಲ್ಲ ಏನು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಕಾಲೇಜ್ ಎನ್ವೈರ್ಮೆಂಟ್ ಒಂದು ಕಡೆ ಪ್ರೊಟೆಕ್ಷನ್ ಆಗಬೇಕು. ಅದಕ್ಕೆ ಡ್ಯಾಮೇಜ್ ಮಾಡಿ ನಾವೇನು ಮಾಡೋಕ್ಕೆ ಹೋಗಬಾರ್ದು. ಆದರೆ ಅಲ್ಟಿಮೇಟ್ಲಿ ಮಾನವನು ಬಾಳ್ಬೇಕಲ್ಲ. ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಆಲ್ಸೋ ಸರ್ವೈವ್ ವಿತ್ ರೆಸ್ಪೆಕ್ಟ್. ಸೊ ದರ್ ಶುಡ್ ಬಿ ಎ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಇಟ್ಕೊಳ್ಳಿಕ್ಕೆ ಈ ಸಂಸ್ಥೆ ಪ್ರಯತ್ನ ಮಾಡ್ತಾಯಿದೆ. ಹಲವಾರು ಒಳ್ಳೆಯ ಕೆಲಸ ಈ ಸಂಸ್ಥೆಯಿಂದ ಆಗಿದ್ದಾವೆ. ಇದ್ರ ಮುಂದೆ ಸಹ ನನಗೆ ವಿಶ್ವಾಸದೆ. ಮಿಸ್ಟರ್ ಅಮೀನ್, ಜಗನ್ನಾಥ್ ಶೆಟ್ಟಿಯವರು ಎಲ್ಲ ಸ್ನೇಹಿತರು ಹೆಚ್ಚಿನ ಆಸಕ್ತಿ ತಗೊಂಡು ಕೆಲಸ ಮಾಡ್ತಾರೆ ಅಂತ ನನಗೆ ವಿಶ್ವಾಸದೆ. ಮತ್ತು ಎಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಹಲವಾರು ಸಮಸ್ಯೆಗಳ ಬಗ್ಗೆ, ಮುಂದಿನ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮಾಡಬೇಕು ಅಂತ ಮಾರ್ಗದರ್ಶನ ನೀಡಿದ್ದೀರಿ. ಅದನ್ನು ಸಮಿತಿಯಲ್ಲಿಟ್ಟು ನಾವು ಯೋಚಿಸ್ತೀವಿ ಅಂತ ಹೇಳಿಕೊಳ್ಳುತ್ತಾ, ಇಬ್ಬರು ಹಿರಿಯರು ಕೂಡ ಅಭಿವೃದ್ಧಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಇಟ್ಟಿದ್ದೀರಿ. ಆದ ಕಾರಣ ಈ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಹಲವಾರು ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದ ಸೇವೆ ಮಾಡಿದವರು, ಜನತೆಯ ಸೇವೆ ಮಾಡಿದವರು, ಮತ್ತು ಪ್ರಸ್ತುತ ಸ್ಪೀಕರ್ ಆಗಿ UT ಖಾದರ್ ಅವರು ಇಲ್ಲಿ ಉಪಸ್ಥಿತಿದ್ದೀರಿ. ಅವರ ಸಮ್ಮುಖದಲ್ಲಿ ನಾವು ವಾಟ್ ಶುಡ್ ಬಿ ದ ವಿಷನ್ ಫಾರ್ ದಿಸ್ ಕರಾವಳಿ ಕರ್ನಾಟಕ. ನೋ, ದಿಸ್ ವಿಲ್ ಬಿಕಮ್ ಟು, ಇವತ್ತು ಅವರು ಹೇಳಿದ್ದು whole of Karnataka we should fight for it. This will become draft plan for whole of Karnataka. The government has to think on that way. So ಈಗ ನಾವು ಮಾಡಿದಂಥ ಈ ವರದಿ ಟುಡೇ ಇಟ್ ವಿಲ್ ಬಿ ರಿಲೀಸ್ ಆಫ್ ಸಮಿತಿಸ್ ಕೋಸ್ಟಲ್ ಡೆವಲಪ್ಮೆಂಟ್ ವಿಷನ್ ಪ್ಲಾನ್ which contains 127 pages on 26th August 2023 at the conference held at Manipal for
Mangaluru, Udupi and Uttara Kannada ಇದೆ, the whole of Karnataka. For the next 100 years, draft planning as today's development should not be tomorrow's disaster. We should take care. ಅಭಿವೃದ್ಧಿ ಆದದ್ದು ಪರಿಸರವನ್ನು ರಕ್ಷಣೆ ಮಾಡಿಕೊಂಡು ಎಲ್ಲ ರೀತಿಯ ಜಾಗ್ರತೆ ವಹಿಸಿ ನಾವು ಡೆವಲಪ್ಮೆಂಟ್ ಮಾಡುವಂಥ ಒಂದು ಡ್ರಾಫ್ಟ್ ಪ್ಲಾನ್ ಇದು. ಬೈ ಅಪಾಯಿಂಟಿಂಗ್ ಆ್ಯನ್ ಇಂಟರ್ನ್ಯಾಷನಲ್ ಅರ್ಬನ್ ಪ್ಲಾನರ್ ಆ್ಯಂಡ್ ಡ್ರಾಫ್ಟ್ ನೋಟಿಫಿಕೇಶನ್ ಬೈ ದ ಗೌರ್ಮೆಂಟ್ ಶುಡ್ ಬಿ ಮೇಡ್ ಇಮಿಡಿಯೇಟ್ಲಿ ಫಾರ್ ದ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ coastal Karnataka, whole of Karnataka, without disturbing the local sentiments. Very important. Culture, religious harmony and respect to all castes and creeds. Sir, ಇದನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥಾಪಕರು, ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಅಡ್ವೊಕೇಟ್ ಸುಭಾಷಣ್ಣ, ಹರೀಶ್ ಕುಮಾರ್ ಶೆಟ್ಟಿ ಅವರು, ಧರ್ಮಪಾಲ್ ದೇವಾಡಿಗರು 3 ಮಂದಿ ಕೂಡ ವೇದಿಕೆ ಬಂದು ಸಮಿತಿಯ ಪರವಾಗಿ ಸನ್ಮಾನ್ಯ UT ಖಾದರ್ ಅವರಿಗೆ ಇದನ್ನು ಸಮರ್ಪಿಸಲಿಕ್ಕಿದ್ದೇವೆ. ಅದೇ ಮುಂದೆ ಬನ್ನಿ. ಅದನ್ನು ಅವರು ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ನಾವು ಕೊಟ್ಟಂತ ಇದು. ಆರ್ ವಿ ದೇಶಪಾಂಡೆ ಅವರಿಗೆ ವಂದಿಸುತ್ತಾ ಅವರು ಬೇರೆ ವಿಶೇಷ ಕಾರ್ಯಕ್ರಮ ನಿಮಿತ್ತ ಇಲ್ಲಿಂದ ನಿರ್ಗಮಿಸುತ್ತಿದ್ದಾರೆ. ಈಗ UT ಖಾದರ್ ಅವರು ಈ ಒಂದು ವಿಷನ್ ಡ್ರಾಫ್ಟ್ ಪ್ಲಾನ್ ಬಗ್ಗೆ ತನ್ನ ಮಾರ್ಗದರ್ಶನ ನೀಡಬೇಕು ಅಂತ ಸನ್ಮಾನ್ಯ UT ಖಾದರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ಬಂದಿದ್ದೆ ತಮ್ಮ ಇಂಡಸ್ಟ್ರಿ ಮೀಟಿಂಗ್ ಮೆಲ್ಲ ಕ್ಷೇತ್ರ ಶಾಸಕರು. ಜಯ ಕೃಷ್ಣ ಪರಿಸರ ಸಮಿತಿ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಕರಾವಳಿ ಪ್ರದೇಶದ ಅಭಿವೃದ್ಧಿಯ ಕಾರ್ಯಾಗ್ರಹದ ಈ ಒಂದು ಅರ್ಥಪೂರ್ಣ ಸಮಾರಂಭದ ಉದ್ಘಾಟಕರಾಗಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನುದ್ದೇಶಿಸಿ ಮಾತಾಡಿದಂತಹ ಅತ್ಯಂತ ಗೌರವಿತರು, ಹಿರಿಯರು, ಕೈಗಾರಿಕಾ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷ ತನ್ನ ಸೇವೆ ನೀಡಿ ನಮಗೆಲ್ಲರಿಗೂ ಕೂಡ ಒಂದು ಅರ್ಥಪೂರ್ಣವಾದ ಮಾತನ್ನು ಹೇಳಿದಂಥ ಗೌರವಂತ ಆರ್ ವಿ ದೇಶಪಾಂಡೆಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ
ಸಮಿತಿ ಅಧ್ಯಕ್ಷ ಅಂತ ಶ್ರೀ LV ಅಮೀನ್ರವರೇ, ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಕೇಂದ್ರ ಮತ್ತು ಬಹುಶಃ ಬೆನ್ನೆಲುಬಾಗಿ ನಿಂತುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಗೌರವಂತ ತೋನ್ಸ ಶ್ರೀ ಜಯಕೃಷ್ಣ ಎ ಶೆಟ್ಟಿರವರೇ, ಗೌರವಿತರು ಮಾಜಿ ಮಂತ್ರಿಗಳಂಥ ಶ್ರೀ ನಾಗರಾಜ್ ಶೆಟ್ಟರವರೇ, ಗೌರವಿತರು ಹಿರಿಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಂಥ ಗಣೇಶ್ ಕಾರ್ಣಿಕ್ರವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಗೌರವಿತರಂಥ ಶ್ರೀ ಐವನ್ ಡಿಸೋಜರವರೇ, ನಮಗೆಲ್ಲ ಗೌರವಿತರಂಥ ಕುಲ್ಯಾಡಿ ಶ್ರೀ ಸುರೇಶ್ ನಾಯ್ಕರವರೇ, ಬಹುಶಃ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಗೌರವಿತರಂಥ ಕೃಷ್ಣ ಶೆಟ್ಟಿರವರೇ, ಗೌರವಿತರಂಥ ಜಗದೀಶ್ ಅಧಿಕಾರಿ ಅವರೇ, ಅದೇ ರೀತಿ ನಮ್ಮ ಸಮಿತಿಯ ಸದಸ್ಯಂತ ನಿತ್ಯಾನಂದ ಡಿ ಕೋಟ್ಯಾನ್ರವರೇ, ಮುನ್ಕರ್ ಸುರೇಂದ್ರ ಸಾಲಿಯಾನ್ರವರೇ, ತುಳಸಿದಾಸ್ ಎಲ್ ಅಮೀನ್ ಅವರೇ, ಸುರೇಂದ್ರ ಮೆಂಡನ್ ಅವರೇ, ಸಮಿತಿ ಎಲ್ಲ ನಮ್ಮ ಸರ್ವ ಸದಸ್ಯರಲ್ಲೇ, ಮುಂದೆ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ನಾನು ಪ್ರಪ್ರಥಮವಾಗಿ ನಮ್ಮ ಆತ್ಮೀಯರು ಆಗಿರುವಂತಹ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಮತ್ತು ಸಮಿತಿ ಅಧ್ಯಕ್ಷರು ಸದಸ್ಯರೆಲ್ಲರನ್ನು ಅಭಿನಂದಿಸ್ತೇನೆ. ಬಹುಶಃ ಕರಾವಳಿ ಪ್ರದೇಶದ ಭವಿಷ್ಯದ ಅಭಿವೃದ್ಧಿಯನ್ನು ಆಲೋಚನೆ ಮಾಡಿಕೊಂಡಿಟ್ಟುಕೊಂಡು ತಮ್ಮ ಸಮಯ ಹಾಗೂ ತಮ್ಮ ಪರಿಶ್ರಮ ಮತ್ತು ಎಲ್ಲ ವಿಚಾರ ಮೈಗೂಡಿಸಿಕೊಂಡು ಅದೆಲ್ಲ ಅವನು ತ್ಯಾಗ ಮಾಡಿ ಕರಾವಳಿ ಪ್ರದೇಶದ ಅಭಿವೃದ್ಧಿ ಆಲೋಚನೆ ಮಾಡಿಕೊಂಡು ಈ ಕಾರ್ಯಕ್ರಮದ ಹಮ್ಮಿಕೊಂಡದಕ್ಕೆ ನಮ್ಮ ಇಡೀ ಕರಾವಳಿ ಕ್ಷೇತ್ರದ ಜನರ ಪರವಾಗಿ ನನ್ನ ಅಭಿನಂದನೆ ತಮ್ಮೆಲ್ಲರಿಗೂ ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ತೋನ್ಸ ಜಯಕೃಷ್ಣ ಶೆಟ್ಟಿ ಅವರು ಈಗ ಅಲ್ಲ, ಹಿಂದೆಯೂ ಕೂಡ ಪರಿಸರ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಾಗೆ ಭಾಳ ಕಾಳಜಿ ವಹಿಸಿ ಬೇರೆ ಬೇರೆ ಹಮ್ಮಿಕೊಂಡು ಅವರದಾದ ಕೊಡುಗೆಯನ್ನು ಅವರೆಲ್ಲ ಸಮಿತಿಯ ಸದಸ್ಯ ಮುಖಾಂತರ ಮಿತ್ರರ ಮೂಲಕ ಕೊಟ್ಟದನ್ನು ಕೂಡ ನಾವು ಸ್ಮರಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಈ ವರ್ಕ್ಶಾಪಿಗೆ ಮತ್ತು ಒಂದು ಚಿಂತನಾ ಸಭೆಗೆ ಬಹುಶಃ ಇಬ್ಬರು ಹಿರಿಯರಾಗಿದ್ದ ಜಗದೀಶ್ ಶೆಟ್ಟರವರನ್ನು ಮತ್ತು RV ದೇಶಪಾಂಡೆಯನ್ನು ಕೂಡ ಇವತ್ತು ಆಹ್ವಾನಿಸಿ ಅವರ ಮುಖಾಂತರ ಕೂಡ ಇದನ್ನು ಉದ್ಘಾಟನೆಗೊಳಿಸಿದ್ದು ಕೂಡ ಒಂದು ನಿಜವಾಗಿ ಒಂದು ನಮಗೆ ದೊಡ್ಡ ಮಟ್ಟದ ಒಂದು ಸಂದೇಶ. ಯಾಕೆಂತ ಹೇಳಿದರೆ ಎಲ್ಲರಿಗೂ ಅತ್ಯಂತ ಹಿರಿಯರು ಇಬ್ಬರು ಕೂಡ ಮತ್ತು ಅನುಭವಸ್ಥರು, ಕೈಗಾರಿಕಾ ಸಚಿವರಾಗಿದ್ದವರು ಮತ್ತು ಜಗದೀಶ್ ಮುಖ್ಯಮಂತ್ರಿ ಆಗಿದ್ದವರು. ಬಹುಶಃ ಇವರಿಬ್ಬರು ಕೂತ್ಕೊಂಡು ಅವರ ಮುಖಾಂತರ ಆ ಮುಂದಿನ ಆ ಯೋಜನೆ ಹಮ್ಮಿಕೊಂಡ್ರೆ ಅವರ ಅನುಭವ ಮತ್ತು ಅವರಿರುವಂತಹ ಒಂದು ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಇನ್ನಿತಿರುವಂತಹ ಒಂದು ಆತ್ಮೀಯತೆ ಮತ್ತು ಅವರ ಒಂದು ಇದ್ದಂಥ ಅಧಿಕ ಉಪಯೋಗ ಮಾಡಿಕೊಂಡು ಉತ್ತಮ ರೀತಿಯಿಂದ ಅದು ಮುಂದುವರಿಕೊಂಡು ಆಗಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ನಾನು ಕೂಡ ಒಬ್ಬ ಸೋದರನಾಗಿ ನಾನು ಎಲ್ಲ ರೀತಿಯ ಸಹಕಾರ ಜೊತೆ ಸೇರಿಕೊಂಡು ಮಾಡ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಇಡೀ ಒಂದು ಕಾನ್ಫರೆನ್ಸ್ನ ಮತ್ತು ಚರ್ಚಾಕೂಟದ ಇವತ್ತು ವಿಚಾರ ಅಂತ ಹೇಳಿದರೆ, ಇವತ್ತಿನ ಅಭಿವೃದ್ಧಿ ನಾಲಿಗೆ ಮಾರಕ ಆಗಬಾರ್ದು. ಭವಿಷ್ಯದ ಪೀಳಿಗೆಗೆ ಯಾವುದೇ ಒಂದು ಅಭಿವೃದ್ಧಿ ಕೂಡ ಅದು ಭವಿಷ್ಯದ ಪೀಳಿಗೆಗೆ ಒಂದು ಪ್ರಯೋಜನ ಆಗುವ ರೀತಿಯ ಒಂದು ಡೆವಲಪ್ಮೆಂಟ್ ಆಗಬೇಕು ಎಂಬ ಉದ್ದೇಶದಿಂದ ಇವತ್ತು ಮಾಡಿದಂಥ ಚಿಂತನೆ. ಯಾಕೆಂತ ಹೇಳಿದರೆ ಈ ಒಂದು ಸಮಾಜ ಮತ್ತು ಪರಿಸರ ಅದು ನಮಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ನಮ್ಮ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಕೋಟ್ಯಾಂತರ ಮಕ್ಕಳಿಗೆ ನಾವು ಉತ್ತಮವಾದ ಪರಿಸರ ಮತ್ತು ಪ್ರದೇಶ ಮತ್ತು ಸಮಾಜವನ್ನು ಬಿಟ್ಟು ಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಆಗಿದೆ. ಅದು ಯಾವ ರೀತಿಯ ಕೆಲಸ ಆಗಬೇಕಂತೇಳಿ ಚಿಂತನೆ ಮಾಡುವಂಥ ಸಮಾರಂಭ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಅಭಿವೃದ್ಧಿ ಮತ್ತು ಪರಿಸರ ಎಲ್ಲವೂ ಕೂಡ ಜೊತೆಯಾಗಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಾದ್ರೆ, ಬ್ಯಾಲೆನ್ಸ್ ಆಗಿ ಇವತ್ತು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಡೆವಲಪ್ಪಿಂದಾಗಿ ಪರಿಸರಕ್ಕೆ ಮಾರಕವಾಗಿ ಸಮಾಜಕ್ಕೆ ತೊಂದರೆ ಆಗಬಾರ್ದು. ಪರಿಸರದಿಂದಲೇ ಆಗಿಕೊಂಡು ನಮ್ಮ ಡೆವಲಪ್ಮೆಂಟ್ ಕೂಡ ಇವತ್ತು ಕಡಿತ ಇವತ್ತು ಆಗಬಾರ್ದು. ಸೊ ಡೆವಲಪ್ಮೆಂಟ್ ಇವತ್ತು ಪ್ರತಿಯೊಂದು ವಿಚಾರದ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಆರ್ಥಿಕವಾದ ಚಲನವನ್ನು ಎಲ್ಲಿಯೂ ಇಲ್ಲದಿದ್ದಲ್ಲಿ ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಫೈನಾನ್ಷಿಯಲ್ ಎಕನಾಮಿಕ್ ಟರ್ನ್ ಓವರ್ ಎಲ್ಲಿದೆ ಆ ಪ್ರದೇಶ ಮಾತ್ರ ಇವತ್ತು ಅಭಿವೃದ್ಧಿ ಇವತ್ತು ಆಗ್ತದೆ. ಸೊ ಆರ್ಥಿಕವಾದ ಚಲನವಲನ ಆಗಬೇಕಾದ್ರೆ ಅಲ್ಲಿ ಡೆವಲಪ್ಮೆಂಟ್ ಆದರೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ. ಆ ಊರಿನವರೇ ಇದ್ದವರು ಇದ್ದವರೇ ಇಲ್ಲಿ ದುಡ್ಡು ಖರ್ಚು ಮಾಡಿದರೆ ಅದು ಎಷ್ಟು ಖರ್ಚು ಮಾಡ್ಬೋದು, ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು. ಬೇರೆ ಬೇರೆ ಊರಿಂದವರು ಇಲ್ಲಿಗೆ ಬಂದು ಅವರ ಕಿಸೆಯಲ್ಲಿದ್ದ ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದಾಗ ಇಲ್ಲಿ ಎಲ್ಲ ವ್ಯಾಪಾರಿಗೆ ದುಡ್ಡಾದಾಗ ಅದು ಆಟೋಮೆಟಿಕ್ ಆಗಿ ಆರ್ಥಿಕವಾದ ಸ್ಟೆಬಿಲಿಟಿ ಕೊಟ್ಟು ಆ ಪ್ರದೇಶ ಭವಿಷ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಪರಿಸರ ಇವತ್ತು ಆಗುವಂಥದ್ದು. ಅದು ಆಲೋಚನೆ ಬಹುಶಃ ನಮ್ಮ ಪ್ರತಿಯೊಂದು ಜನರಲ್ಲಿ ಕೂಡ ಇರಬೇಕಾಗ್ತದೆ. ನಾವು ಬಹುಶಃ ಈ ಒಂದು ಚಿಂತನೆ ಮತ್ತು ಸರ್ಕಾರ ಅಧಿಕಾರಿಗಳು ತಮ್ಮ ಸಂಘ ಜೊತೆಯಲ್ಲಿ ಜನರಿಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಇವತ್ತು
ಅತಿಯ ಒಂದು ದೊಡ್ಡ ಮಟ್ಟದ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ನನ್ನ ಕ್ಷೇತ್ರದ ಉಲ್ಲಾಳದಲ್ಲಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಎಲ್ಲ ವ್ಯಾಪಾರಸ್ಥರು ಮತ್ತು ರಿಕ್ಷಾ ಚಾಲನ ಕರೆಸಿಕೊಂಡು, ನೀವು ಇದು ನಿಮಗೆ ಪರ ಊರಿನವರು ಇಲ್ಲಿ ಬಂದು ಅವರ ಕಿಸೆದ ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದಾಗ ರಿಕ್ಷಾದಲ್ಲಿ, ಹೋಟೆಲ್ನಲ್ಲಿ ಇಲ್ಲಿ ಡೆವಲಪ್ ಆಗ್ತದೆ. ಅದಕ್ಕೆ ಇಲ್ಲಿಗೆ ಬರುವ ಬೇಕಾಗುವಂಥ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮದು. ಅದಕ್ಕೆ ಇದು ಅತ್ಯಂತ ಪ್ರೀತಿಯ ಸೌಹಾರ್ದತೆ ಒಂದು ಸಂತೋಷದ ಆ ಒಂದು ಪ್ರದೇಶ ನಿರ್ಮಾಣ ಮಾಡೋ ಜವಾಬ್ದಾರಿ ಜನರ ಜವಾಬ್ದಾರಿ. ಆ ಒಂದು ಪರಿಸ್ಥಿತಿಯೊಂದು ನಿರ್ಮಾಣ ಮಾಡೋದು ಮಾತ್ರ ಜನ ಇಲ್ಲಿ ಬಂದು ಬಂಡವಾಳ ಹಾಕಲಿಕ್ಕೆ ಬರ್ತಾರೆ. ಇಲ್ಲದ್ರೆ ನಾವು ಎಷ್ಟೇ ಪ್ಲ್ಯಾನ್ ಎಷ್ಟೇ ಯೋಜನೆ ಮಾಡಿದ್ರು ಕೂಡ ಯಾರಿಲ್ಲಿ ಬಂದು ದುಡ್ಡು ಹಾಕ್ತಾನೆ, ಆ ದುಡ್ಡು ಹಾಕೊಂಡು ನನಗೆ ಇಲ್ಲಿ ನಾಳೆಗಳು ಟೆನ್ಷನ್ ಯಾಕೆ ಅಂತೇಳಿ ಬಂಡವಾಳ ಹಾಕಿ ನಾನು ಅದರಿಂದ ನನ್ನ ದುಡ್ಡಿಂದ ನಾನು ಯಾಕೆ ಓಡಬೇಕು, ನನಗೆ ಟೆನ್ಷನ್ ಯಾಕೆ, ಇಲ್ಲಿ ಬಂಡವಾಳ ಹಾಕೋದಿಲ್ಲ. ಅವ್ನಿಗೆ ಎಲ್ಲಿ ಸಮಾಧಾನ ಇದೆ, ಎಲ್ಲಿ ನೆಮ್ಮದಿದೆ, ಅವ್ನು ಹಾಕಿದಂಥ ಬಂಡವಾಳ ಹಿಂದೆ ಬರಲಿಕ್ಕೆ ಸಾಧ್ಯ, ಅವನು ಅಲ್ಲಿ ಹೋಗಿ ಬಂಡವಾಳ ಹಾಕ್ತಾ ಹೊರತು ದುಡ್ಡು ಹಾಕುವವರು ಶಾಂತಿ ಸಾಮರಸ್ಯ ಇದನ್ನೆಲ್ಲ ನೋಡಿಕೊಂಡು ಹಾಕುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಇವತ್ತು ಬಹುಶಃ ನಮ್ಮ ಜಿಲ್ಲೆ ಇವತ್ತು ಭವಿಷ್ಯದ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿಕೊಂಡು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಆಕರ್ಷಿತ ಪ್ರದೇಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ನನ್ನ ಕ್ಷೇತ್ರದಲ್ಲಿದ್ದಾಗ ನಾನು ಉದಾಹರಣೆ ಕೂಡ ಕೊಡ್ತಾ ಇದ್ದೆ ನಾನು ಯಾವಾಗಲೂ ಕೂಡ. ಯಾಕಂತ ಹೇಳಿದರೆ ಪಂಪೆಲ್ ನಂತರ ಅಭಿವೃದ್ಧಿ ಆಗಬೇಕಾದದ್ದೇ ಎಕ್ಕೂರು ಮತ್ತು ಜಪ್ಪಿನ ಮುಗರು, ನಿಜವಾಗಿ ಆಗಬೇಕಾದ್ರು ಪಂಪೆಲ್ ನಂತರ. ಈಗ ನೀವು ನೋಡಿ, ಪಂಪೆಲ್ ನಂತರ ನಿಮ್ಮ ತೊಕ್ಕೋಟಿನ ನೇತ್ರಾವತಿ ಬ್ರಿಡ್ಜ್ವರೆಗೆ ಯಾವುದು ದೊಡ್ಡ ಮಟ್ಟದ ಒಂದು ಈಗ ಬಂದದ ಹೊರತು ಯಾವುದು ಕೂಡ ಇಲ್ಲ. ಎಲ್ಲ ಕೂಡ ಎಲ್ಲಿ ಅಂತಂದು ಹೇಳಿದರೆ ನಮ್ಮ ಕಲ್ಲಾಪಿಂದ ನಮ್ಮ ಉಲ್ಲಾಲ ತೊಕ್ಕೋಟು ಬ್ರಿಡ್ಜಿಂದ ಆ ಕಡೆಗೆ ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ, ಇಲ್ಲಿ ಜಾಗ ತೆಗೆದವರು ಕೂಡ ಮಾರಿ ಹೋದರು. ನಮ್ಮ ಸಂಬಂಧಿಕರು ಜಪ್ಪಿನ ಮೊಗರಲ್ಲಿ ಆಸ್ಪತ್ರೆ ಕಟ್ಟಲಿಕ್ಕೆ ಜಾಗ ತೆಕ್ಕೊಂಡಿದ್ರು. ಅವರು ಇಲ್ಲಿ ಬಸ್ಸಿಗೆ ಕಲ್ಲು ಬಿಸಾಡ್ದು, ಅವನಿಗೆ ಚಾಕು ಹಾಕೋದು, ಇವನಿಗೆ ಚಾಕು ಹಾಕೋದು, ಇಲ್ಲಿ ಗಲಾಟೆ ಅಲ್ಲಿ ಗಲಾಟೆ, ಏನದು ಕೂಡ ಇಲ್ಲಿ ಗಲಾಟೆ ಅಂತ ಹೇಳಿಕೊಂಡು ಜಾಗವನ್ನು ಮಾರಿ ಹೋಗಿ ಉಪ್ಪಳದಲ್ಲಿ ಹಾಸ್ಪಿಟಲ್ ಮಾಡಿದ್ರು. ಇಂಥ ಎಷ್ಟೋ ಜನ ಇವತ್ತಲ್ಲಿ ಬಂಡವಾಳ ಹಾಕಿ ಅಲ್ಲಿ ಹೋಟೆಲ್ ಕಟ್ಟೋರು, ಇಂದು ಕಟ್ಟುವವರು, ದುಡ್ಡು ಹಾಕಿದವರು ಕೂಡ ಇದು ಭವಿಷ್ಯದ ನಮಗೆ ಇಲ್ಲಿ ಸೇಫ್ ಹೌದಾ ಅಲ್ವಾ ಅಂತ ಹೇಳಿಕೊಂಡು ಅಲ್ಲಿಂದ ತೆಕ್ಕೊಂಡು ಬಹುಶಃ ಬೇರೆ ಕಡೆಗೆ ದುಡ್ಡು ಹಾಕಿದ ಕಾರಣ ಅಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಆ ಒಂದು ಸ್ಟ್ರೆಚ್, ಇಲ್ಲದ್ರೆ ಮಂಗಳೂರಿನ ಹತ್ತಿರದಿದ್ದದು ಎಷ್ಟೋ ಇವತ್ತು ಅಭಿವೃದ್ಧಿ ಆಗಿ ಬರಬೇಕಿತ್ತು. ಇದೇ ನೀವು ನೋಡಿ, ಮಂಗಳೂರಿಂದ ಪಂಪಲಿಂದ ನಿಮ್ಮ ಬಂಟ್ವಾಳಕ್ಕೆ ಹೋಗುವಾಗ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಇವತ್ತು ಬಂದ. ಸೊ ನಮ್ಮ ಜನರಿಗೆ ಬಹುಶಃ ನಾವು ಇದು ನಮಗೆ ಜಿಲ್ಲೆಗೆ ದೊಡ್ಡ ಮಟ್ಟದ ಅವಕಾಶ ಇವತ್ತು. ಅದಕ್ಕೆ ಸಾಮರಸ್ಯ ಸೋದರತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಾವೆಲ್ಲ ಇವತ್ತು ಸಮಾಜ ಒಂದಾಗಬೇಕು. ನಾನು ರಾಜಕಾರಣಿಗಳಿಗೆ ಮತ್ತು ನನ್ನನ್ನು ಕೂಡ ಸೇರಿಸಿ ಹೇಳೋದು ಇಷ್ಟೇ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಚುನಾವಣೆ, ಅದು ಎಲೆಕ್ಷನ್ ಮೋಡಲ್ಲಿ ಇರಬೇಕು. ನಾವು ಎಲ್ಲರೂ ಕೂಡ ಎಲೆಕ್ಷನ್ ಮೋಡ್ ಯಾವಾಗ ಅಂತೇಳಿ ನಮ್ಮ ಮನಸ್ಸು ಮತ್ತು ಇದೆಲ್ಲ ಎಲೆಕ್ಷನ್ ಮೋಡಲ್ಲಿ ಹಾಕುವುದು ಯಾವಾಗ, ಒಂದೆರಡು ತಿಂಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಸಂದರ್ಭವಾದ ನಂತರ ನಾವು ಎಲೆಕ್ಷನ್ ಮೋಡಿಂದ ನಾವು ಡೆವಲಪ್ಮೆಂಟ್ ಮೋಡಿಗೆ ನಾವು ಶಿಫ್ಟ್ ಆಗಬೇಕು. ನಮ್ಮ ಕಾಲಘಟ್ಟ ಏನಾಗಿದೆ ಅಂತ ಹೇಳಿದರೆ, ನಾವು ಎಲೆಕ್ಷನ್ ಮೋಡಲ್ಲಿ ಬಂದು ಗೆದ್ದ ನಂತರ ಮುಂದಿನ ಚುನಾವಣೆ ತನಕ ಎಲೆಕ್ಷನ್ನೇ ತಲೆಯಲ್ಲಿ ಇಟ್ಟುಕೊಂಡೇ ಮೋಡ್ ಅಲ್ಲದೆ ನಾವು ಡೆವಲಪ್ಮೆಂಟ್ ಮೋಡ್ ಆಲೋಚನೆ ಮಾಡಲಿಕ್ಕೆ ಹೋಗೋದಂಥ ಪರಿಸ್ಥಿತಿ ಇವತ್ತು ಇದೆ. ಇದು ಬಹುಶಃ ನಮಗೆ ದೊಡ್ಡ ಮಟ್ಟದ ಮಾರಕ್ಕಾಗುವಂಥ ವಿಚಾರ ಇವತ್ತು ಆಗ್ತದೆ. ಯಾವಾಗ ಎಲೆಕ್ಷನ್ ಮುಗೀತು ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಏನಾಗಬೇಕು, ಇಡೀ ಜಿಲ್ಲೆ ಮತ್ತು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನೆಲ್ಲ ಬದಿಗಿಟ್ಟುಕೊಂಡು ಅದಕ್ಕೆ ಇವತ್ತು ಮುಂದೆ ತಗೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು ಅಂತ ಹೇಳಲಿಕ್ಕೆ ಇವತ್ತು ಇಚ್ಛಿಸುವಂಥದ್ದು. ಈ ಸಂದರ್ಭದಲ್ಲಿ ಬಹುಶಃ ನಾನು ನಮ್ಮ ಸಮಿತಿಯನ್ನು ಭಾಳ ಅಭಿನಂದಿಸ್ತೇನೆ. ಭಾಳ ಉತ್ತಮವಾಗಿ ಬಹುಶಃ ಎರಡು ಇದನ್ನು ಹಾಕಿದ್ದಾರೆ. ಒಂದೇನಂತೇಳಿ ನಾನು ನೋಡಿದ್ದೇನೆ, ಲವಿಂಗ್ ಅವರ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಬಟ್ ಲವಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಅದರ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಈಸ್ ಅವರ್ ಸುಪ್ರೀಂ ರೆಸ್ಪಾನ್ಸಿಬಿಲಿಟಿ. ಬಹುಶಃ ಇವತ್ತು ಆಲೋಚನೆ ಮಾಡಿಕೊಂಡೇ ಎಲ್ಲ ವಿಚಾರ ಇಟ್ಟುಕೊಂಡೇ ಅದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇದು ಜನ ಆಲೋಚನೆ ಇವತ್ತು ಮಾಡಬೇಕಾಗಿದೆ. ಭವಿಷ್ಯ ಸಮಾಜಕ್ಕೆ ನಾವು ಯಾವ ರೀತಿಯ ಒಂದು ಸಮಾಜ ಅಭಿವೃದ್ಧಿ ಬಿಟ್ಟು ಹೋಗಬೇಕು, ನಮ್ಮ ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಯಾವ ರೀತಿಯ ಒಂದು ಪ್ರದೇಶ ನಿರ್ಮಾಣ ಮಾಡಿ ಕೊಡಬೇಕಂತೇಳಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ಜಾಕ್ಷ ಸಮಿತಿ, ಪರಿಸರ ಸಮಿತಿಯವರು, ಅವರೆಲ್ಲ ಮುಖ್ಯಸ್ಥರ ಮತ್ತು ತಜ್ಞರ ಆ ಒಂದು ವರದಿಯನ್ನು ಸಲ್ಲಿಸಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದರಲ್ಲಿ ಭಾಳಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಇವತ್ತು ಇದೆ. ಸುಮಾರು 127 ಪುಟದ ವರದಿಯನ್ನು ಕೂಡ ಇವತ್ತು ಸಲ್ಲಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ತಜ್ಞರಿದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಇದಕ್ಕೆ ಕಮಿಟಿ ಇದೆ.
ನಮ್ಮ ರಾಜ್ಯದ ಆ ಎಕ್ಸ್ಪರ್ಟ್ ಕಮಿಟಿಗೆ ಈ ವರದಿಯನ್ನು ಸಲ್ಲಿಸಿ ಈ ವರದಿಯಲ್ಲಿರುವಂಥ ಎಲ್ಲ ಉತ್ತಮವಾದ ವಿಚಾರಗಳು ಮತ್ತು ಅಂಶಗಳು ನಾವು ತೆಗೆದುಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ವಿಶೇಷವಾದ ಸಮಿತಿಯನ್ನು ನಾವು ರಚನೆ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಸೂಚನೆ ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ನಾನು ಕಂಪ್ಲೀಟಾಗಿ ಓದಲಿಲ್ಲ, ಅದು ಇದರ ಇನ್ನೂ ಅರ್ಥ ಮಾಡಲಿಕ್ಕೂ ನಮ್ಮ ಸಮಿತಿಯ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ರಾಜ್ಯದ, ಅವರಿಗೆ ಇದನ್ನು ಒಪ್ಪಿಸಿ ಅವರಿಂದ ನಾವು ಒಂದು ರಿಪೋರ್ಟ್ ತಗೊಂಡು ಮತ್ತು ಯಾವುದನ್ನು ಅನುಷ್ಠಾನ ಮಾಡಬೇಕು ಅದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತೇಳಿ ಇಲ್ಲಿ ಬಹುಶಃ ನೀವು ಹೇಳಿದಾಗೆ ನಾವು ಎರಡು ಕೂಡ ಯಾಕೆಂತೇಳಿದರೆ ಡೆವಲಪ್ಮೆಂಟ್ನ ಮಾರಕ್ಕೂ ಕೂಡ ಆಗಬಾರ್ದು, ಡೆವಲಪ್ಮೆಂಟ್ ಕೂಡ ಆಗಬೇಕು. ಇಲ್ಲಿ ಒಂದು ನಮ್ಮ ಟೊಪೋಗ್ರಫಿ ಅಂತ ಹೇಳಿದರೆ ಬೇರೆ ಕಡೆ ರೀತಿ ಅಲ್ಲ, ಬಹುಶಃ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಏನಾಗಿದೆ, ನಾನು ಅರ್ಬನ್ ಮಿನಿಸ್ಟರ್ ಆಗಿದ್ದ ಒಂದು ಕಾನೂನು ಮಾಡಬೇಕಂತ ಅನಿಸಿದೆ. ಮೇಲೆ ಕೂತ್ಕೊಂಡು ಅವನಿಗೆ ಮನೆ ಕಟ್ಟುವ ಕೆಳಗೆ ಒಪ್ಪಿದ್ದನ್ನು ತಲೆಯಲ್ಲೇ ಇಲ್ಲ, ಇವನಿಗೆ ಹೇಗೆ ಬೇಕು ಅದನ್ನು ಮಾಡಿಕೊಂಡು ಹೋಗೋದು, ಮತ್ತು ಮಳೆಗಾಲದಲ್ಲಿ ಜರ್ದು ಬಿದ್ದು ಮತ್ತು ನಾವು ಇದನ್ನು ನೋಡಿಕೊಳ್ಳುವಂಥ ಕೆಲಸ ಬರೋದು. ಅದಾಗ ಮತ್ತು ಅವನು ಅವ್ರ ಮೇಲೆ ಪರಸ್ಪರ ಕೇಸು ಮತ್ತು ಗಲಾಟೆ. ಕೆಳಗಿದ್ದವನಿಗೆ ಮೇಲೆ ಯಾರಿದ್ದಾರಂತ ಆಲೋಚನೆ ಮಾಡೋದಿಲ್ಲ, ಇವನು ಕೊರೆಸಿ ಅವನ ಕಾಂಪೌಂಡಲ್ಲಿ ತನಕ ಹೋಗಿ ಮತ್ತು ಇವರ ಗಲಾಟೆ ಕೇಸ್ ಮತ್ತು ಬಿದ್ದು, ಇದೆಲ್ಲ ಕೂಡ ಸೋಷಲ್ ಪ್ರಾಬ್ಲಮ್, ಇದೆಲ್ಲ ಸಾಮಾಜಿಕವಾದ ದೊಡ್ಡ ಮಟ್ಟದ ಸಮಸ್ಯೆ. ನಮ್ಮಲ್ಲಿ ಸಮಸ್ಯೆ ಸೃಷ್ಟಿಸುವುದು ಮತ್ತು ಬಗೆಹರಿಸುವುದು, ಅರ್ಧ ಆಯುಷ್ಯ ಇದರಲ್ಲಿ ಮುಗಿದು ಹೋಯಿತು. ಸೃಷ್ಟಿಸುವುದು, ಅದನ್ನು ಬಗೆಹರಿಸುವುದು, ಮಾತಾಡೋದು, ಸಮಸ್ಯೆ ಉಂಟು ಮಾಡೋದು, ಸಮಸ್ಯೆ ಬಗೆಹರಿಸೋದು, ಅರ್ಧ ಆಯುಷ್ಯ ನಮ್ಮದು ಇದರಲ್ಲೇ ಮುಗಿಯುವಂಥ ಪರಿಸ್ಥಿತಿ ಆಗ್ತದೆ. ಆದಾಗ ನಾವು ಈ ಸಮಸ್ಯೆಯನ್ನು ಮಾಡದೆ ಅಥವಾ ಸಮಸ್ಯೆ ಬಂದು ಸಂಶಯ ಸೃಷ್ಟಿಸದೆ ನಾವೆಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಒಂದೇ ಮನಸ್ಸಿನ ಮುಂದೆ ಹೋದರೆ ಭಾರತ ದೇಶ ತನ್ನಿಂದ ತಾನೇ ಒಂದನೇ ಸ್ಥಾನಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಈ ಒಂದು ವರದಿ ಬಹುಶಃ ಮುಂದಿನ ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂಥ ವರದಿ ಆಗಲಿ. ನಾನು ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಎಲ್ಲ ಆಲೋಚನೆ ನಮಗೆ ಅತ್ಯಂತ ಇವತ್ತು ಸಂತೋಷ ತಂದಿದೆ. ಇದು ಬಹುಶಃ ನಮಗೆ ಇವತ್ತು ಈ ಪ್ರದೇಶ ಮಾತ್ರ ಅಂತಲ್ಲ, ನಾನು ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಆಗಿರುವಂಥ ಮತ್ತೊಂಚೆ ನಮ್ಮ ಜಗತ್ ಶೆಟ್ಟಿ ಅವರು ಏನಿದ್ದಾರೆ, ಬಹುಶಃ ಅವರು ಮತ್ತು ಎಲ್ವಿ ಅಂಥವರು ನಮ್ಮ ಬಾಂಬೆ ಮತ್ತು ಕರ್ನಾಟಕ ಒಂದು ಪ್ರದೇಶ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಿಮ್ಮ ಚಿಂತ ನಿಂತುವಂಥ ವ್ಯಕ್ತಿತ್ವದ ಜನ ನಮಗೆ ಅಗತ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮಂಥ ಆಲೋಚನೆ ಮಾಡುವವರು, ನಿಮ್ಮಂಥ ದೂರದರ್ಶನಂತಹವರು ಅಥವಾ ಸಮಾಜ ಪೂರಕವಾಗಿ ಆಲೋಚನೆ ಮಾಡುವಂತಹ ಬಹುಶಃ ಆ ವ್ಯಕ್ತಿತ್ವ ಬಹುಶಃ ನಮಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ 1-3 ಜನ ಬಂದಿದ್ದರೆ ಬರಬೇಕು. ಅದು ಬಹುಶಃ ದೊಡ್ಡ ಮಟ್ಟದ ಕೊಡುಗೆ ನಮಗೆ ಸಮಾಜಕ್ಕೆ ಇವತ್ತು ಆಗ್ತದೆ. ಅದಕ್ಕಾಗಿ ನಿಮ್ಮ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯನ್ನು ಇನ್ನಷ್ಟು ವಿಸ್ತರಿಸಿ, ಯಾರಿಗೆಲ್ಲ ನಿಮ್ಮ ಇದರ ಆಸಕ್ತಿ ಇದೆ ಭಾಗವಹಿಸಲಿಕ್ಕೆ, ನಿಮ್ಮಲ್ಲಿ ಸೇರಿಕೊಳ್ಳಿಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆ ಅಂಥೇಳಿ ಪ್ರತಿಯೊಂದು ಗ್ರಾಮದಿಂದ ಕೂಡ ಇಬ್ಬಿಬ್ಬರನ್ನು ನಾವು ತಾವು ನೇಮಕ ಮಾಡಿ ಅವರಿಗೊಂದು ಟ್ರೈನಿಂಗ್ ಕೊಟ್ಟು ಅವರ ಗ್ರಾಮದಲ್ಲಿ ಆ ಮುಂದಾತನ್ನು ವಹಿಸ್ಕೊಳ್ಳುವಂಥ ಒಂದು ಕೆಲಸ ಕೂಡ ನಿಮ್ಮಿಂದ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಸೇರಿಕೊಂಡು ಬಹುಶಃ ಈ ಸಂಬಂಧಪಟ್ಟಾಗೆ ನಾವು ಒಂದು ಆಲೋಚನೆ ಮಾಡಿಕೊಂಡು ಹೋಗಲಿಕ್ಕೆ ಸೂಕ್ತವಾದ ಆ ಸೂಚನೆ ಮತ್ತು ಸಹಕಾರ ನಾನು ಖಂಡಿತವಾಗಿ ನಾನು ಇವತ್ತು ಕೊಡ್ತಂತ ಹೇಳಿಕೊಳ್ತಾ, ಈ ಪ್ರದೇಶ ಭಾಳಷ್ಟು ಇವತ್ತು ಅಭಿವೃದ್ಧಿ ಆಗುವಂಥ ಬೇರೆ ಬೇರೆ ಬೇಡಿಕೆಗಳಿದೆ. ನಾನು ಕೂಡ ಹೇಳಿದ್ದೇನೆ, ಕಡಲ ಕೊರತೆಗೆ ಸಂಬಂಧಪಟ್ಟಾಗಿರಲಿ, ಅದಲ್ಲದೆ ಒಂದು ಏರ್ಪೋರ್ಟ್ಗೆ ಸಂಬಂಧಪಟ್ಟಾಗಿ ಇರಲಿ. ಜಗದೀಶ್ ಶೆಟ್ಟರು ಅವರು ಇವ್ರದ್ದಿದ್ದಾಗೆಲ್ಲ ಬಹುಶಃ ಇವತ್ತು ಹುಬ್ಳಿಯಲ್ಲಿ ಏರ್ಪೋರ್ಟ್ ಆಗಿದೆ. ಅದು ಈಗ ಒಂದು ಆಸಕ್ತಿ ವಹಿಸಿ ನಾನು ಕೂಡ ಭಾಳ ಸಂಬಂಧ ಹೇಳ್ತಾ ಇದ್ದೆ, ಮಂಗಳೂರಿನಲ್ಲಿ ಒಂದಿದೆ, ಯಾವುದು ಕರೆಕ್ಟ್, ಅದು ಎಂಟೈರ್ ಕೋಸ್ಟಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬೈಂದೂರು ಮತ್ತು ಬಡ್ಕಲ್ ಮಧ್ಯೆ ಮತ್ತೊಂದು ಏರ್ಪೋರ್ಟ್ ಬರಲೇಬೇಕು. ಇದಕ್ಕೆ ನಾವು ಈಗಾಗಲೇ ನಾವು ಕಾಳಜಿಸುವಂಥ ಕೆಲಸ ಇವತ್ತು ಇವತ್ತು ಬೇಕಾಗ್ತದೆ. ಹಾಗಾದರೆ ಮಾತ್ರ ಎಂಟೈರ್ ಕಾರವಾರದಿಂದ ಮಂಗಳೂರು ತನಕ ಕೂಡ ಇವತ್ತು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ ಇವತ್ತು ಮಂಗಳೂರು ಎಲ್ಲಿಯಾದರೂ ವಿದೇಶದವರಲ್ಲಿ ಬೆಂಗಳೂರಲ್ಲಿ ಡೆಲ್ಲಿ ಬಾಂಬೆ ಅವು ಎಲ್ಲಿಯಾದರೂ ಕಾರವಾರಕ್ಕೆ ಬರಬೇಕಾದ್ರೆ ಅಥವಾ ಬೈಂದೂರಿಗೆ ಈ ಕಡೆ ಬರಬೇಕಾದ್ರೆ ಮಂಗಳೂರಲ್ಲಿ ಬಂದು ಮತ್ತೆ 1.5 ಗಂಟೆ 2 ಗಂಟೆ ಟ್ರಾವೆಲ್ ಮಾಡಬೇಕು. ಇದೇನು ಹತ್ತಿರ ಅಲ್ಲ. ಈಗ ಒಂದು ಬೆಳಗಾಮಿಂದ ಹುಬ್ಳಿಗೆ ಇರೋದು 1 ಗಂಟೆ, ಬೆಳಗಾಮಲ್ಲಿ ಏರ್ಪೋರ್ಟ್ ಇದೆ, ಬೆಳಗಾಮಲ್ಲಿ ಕೂಡ ಏರ್ಪೋರ್ಟ್ ಇದೆ. ಬೀದರಿಂದ ಗುಲ್ಬರ್ಗಿರೋದು ಬರೀ 1.5 ಗಂಟೆ. ಬೀದರಲ್ಲಿ ಕೂಡ ಏರ್ಪೋರ್ಟ್ ಇದೆ, ಬೆಳಗಾಮಲ್ಲಿ ಕೂಡ ಏರ್ಪೋರ್ಟ್ ಇದೆ. ಆದ ಕಾರಣ ಇದು ನಮ್ಮ ಭವಿಷ್ಯದ ದಿನಕ್ಕೆ ಇದು ನಮಗೆ ಅಗತ್ಯ ಅಂತ ಕೂಡ ನಾನು ಹೇಳಿಸಿ ಅದರ ಬಗ್ಗೆ ಕೂಡ ನಾವೆಲ್ಲ ಚಿಂತನೆ ಮಾಡೋದನ್ನು ಹೇಳಿಕೊಳ್ತಾ, ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅವರಿಗೆ ನಾವು ಬೆಂಗಳೂರಿನಲ್ಲಿ ಸದ್ಯದಲ್ಲೇ ಒಂದು ಮೀಟಿಂಗ್ ಕರೆಸಿ ಅವತ್ತು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿ ಮತ್ತು ಅವರ ಎಕ್ಸ್ಪರ್ಟ್ ಕಮಿಟಿ ಮತ್ತು ಎಲ್ಲ ಕೂತ್ಕೊಂಡು ನಾವು ಒಂದು ಮೀಟಿಂಗ್ ಮಾಡಿ ಈ ಒಂದು ಯೋಜನೆ ಏನಿದೆಯಾ ಅದನ್ನು ಉತ್ತಮ ರೀತಿ ಮುಂದೆ ತಗೊಂಡು ಹೋಗಲಿಕ್ಕೆ ನಾವೆಲ್ಲ ಕೂಡ ಜೊತೆ ಸೇರಿ ಆ ಕೆಲಸ ಮಾಡುವ ನಾನು ಕೂಡ ಅದರಲ್ಲಿ ಮುಂದಾತ ವಹಿಸ್ಕೊಂಡು ಹೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬಂಧುಗಳೇ, ಬಹಳ ತಳಸ್ಪರ್ಶಿಯಾದಂತಹ ಭೂತಪ್ರದವಾದ ಮಾತುಗಳನ್ನು ಖಾದರ್ ಸಾಹೇಬರು ಆಡಿದ್ದಾರೆ. ಎಲೆಕ್ಷನ್ ಮೋಡ್ನಿಂದ ಡೆವಲಪ್ಮೆಂಟ್ ಮೋಡ್ನ ಹತ್ತಿರ ಹೋಗುವಂತಹ ಒಂದು ಪರಿವರ್ತನೆ ನಮ್ಮಲ್ಲಿ ಆಗಬೇಕು ಅನ್ನುವ ಮೂಲಕ ರಾಜಕಾರಣ ಒಂದು ರೀತಿಯ ಧರ್ಮಕಾರಣ ಆಗಬೇಕು. ಮತ್ತು ಇವತ್ತು ಅವರು ಅಲಂಕರಿಸಿರ್ತಕ್ಕಂತಹ ಸ್ಪೀಕರ್ ಹುದ್ದೆ ಏನಿದೆ ಅದು ಎಲ್ಲ ಒಂದು ಇಸಮ್ಗಳ ಮೇಲೆ ನಿಲ್ಲುವಂತಹ, ಅದಕ್ಕಿಂತ ಎತ್ತರ ನಿಲ್ತಕ್ಕಂತಹ ಒಂದು ಮಾನವೀಯತೆಯ ಒಂದು ಪಠ ಅನ್ನುವಂಥದ್ದನ್ನು ಬಹಳ ಸಮಚಿತ್ತದಿಂದ ಸಮದರ್ಶಿ ನೋಟದಿಂದ ನಮ್ಮ ಮುಂದೆ ಇಡುವ ಮೂಲಕ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಕಳೆದ 2.5 ದಶಕಗಳಿಂದ ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾ ಬಂದಿದೆಯೋ, ಅರ್ಥಾತ್ ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಜಾತಿ ಇವೆಲ್ಲ ಮುಖ್ಯ, ಆದರೆ ಅವೆಲ್ಲಕ್ಕಿಂತಲೂ ಮುಖ್ಯ ಅಭಿವೃದ್ಧಿ ಮತ್ತು ಈ ದೇಶದ ಕಲ್ಯಾಣ ಅನ್ನುವಂಥ ಜಯಕೃಷ್ಣವರ ನಿಲುವು ಏನಿದೆ ಅದಕ್ಕೆ ಬದ್ಧವಾದ ಮಾತುಗಳನ್ನು ಸನ್ಮಾನ್ಯ ಖಾದರ್ ಸಾಹೇಬರು ಒಂದಿಷ್ಟು ಖಾರವಾಗಿ ಆಡಿದ್ದಾರೆ ಅಂತ ಹೇಳೋದನ್ನು ಇವತ್ತು ಬಹಳ ಅಭಿನಂದನೀಯವಾಗಿ ನಾವು ಆಡಬೇಕು. ಬಂಧುಗಳೇ, ಖಾದರ್ ಸಾಹೇಬ್ ಅವರಿಗೆ ನಾವು ಪ್ರೀತಿಯ ವಿದಾಯವನ್ನು ಈ ವೇದಿಕೆಗೆ ಕೋರ್ತಾ ಇದ್ದೇವೆ. ಯಾಕಂತಂದರೆ ಅವರ ಉಪಸ್ಥಿತಿ ಮತ್ತು ಅವರ ಮೂಲಕ ನಾವು ಸರ್ಕಾರಕ್ಕೆ ಹಸ್ತಾಂತರಿಸಿರ್ತಕ್ಕಂತಹ ವಿಷನ್ ಪ್ಲ್ಯಾನ್ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ, ಅದೊಂದು ಕರಡು ಕ್ರಿಯಾ ಯೋಜನೆಯಾಗಿ ನಮ್ಮ ಮುಂದೆ ಅನುಷ್ಠಾನಕ್ಕೆ ಬರುವಲ್ಲಿ ಖಾದರ್ ಸಾಹೇಬ್ ಅವರು ವಿಶೇಷವಾಗಿ ಅವರ ಇಡೀ ಸಂಪುಟ ಏನಿದೆ ಅವರ ವ್ಯಾಪ್ತಿಯಲ್ಲಿ ನಿಲುಕುವಂಥದ್ದು, ಅಲ್ಲಿ ಆ ಕೆಲಸ ಮಾಡ್ತಾರೆ ಅನ್ನುವಂಥ ಆಶಯದ ಜೊತೆಗೆ ಈ ಹೊತ್ತು ನಾವು ಅವರಿಗೆ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಈ ಸಭಾಮಂಟಪದಲ್ಲಿ ನಾವು ಅನೇಕ ಆಹ್ವಾನಿತ ಅಭ್ಯಾಗತರನ್ನು ಹೊಂದಿದ್ದೇವೆ. ಬಂಧುಗಳೇ, ಈ ಮಾತು ಯಾಕೆ ಹೇಳಬೇಕು ಅಂತಂದರೆ, ನಾವು ಇಲ್ಲಿ ಸೇರಲಿಕ್ಕೆ 2 ಕಾರಣಗಳಿದ್ದವು, ಅವಳಿ ಕಾರಣಗಳಿದ್ದವು. ಒಂದು ಕಾರಣ ಈ ರೀತಿಯ ಒಂದು ವಿಷನ್ ಪ್ಲ್ಯಾನನ್ನು ಸಬ್ಮಿಟ್ ಮಾಡುವಂಥದ್ದು ಆಗಿದ್ದರೆ, ಇನ್ನೊಂದು ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ 2 ಸೇರಿ ಅವಳಿ ಜಿಲ್ಲೆ ಮತ್ತು ಕಾರವಾರವರೆಗಿನ ಕರಾವಳಿಯನ್ನು ಸಮೀಕರಿಸಿ ಒಂದು ವಿಶೇಷವಾದ ಸಮಿತಿಯನ್ನು ವಿಸ್ತರಣೆ ಮಾಡಿ ಇಲ್ಲಿಯ ಸ್ಥಳೀಯ ಪ್ರಾತಿನಿಧ್ಯವನ್ನು, ಸ್ಥಳೀಯ ಬೇರೆ ಬೇರೆ ಸಮುದಾಯಗಳ ನೇತಾರರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಸಮಿತಿಯನ್ನು ವಿಸ್ತಾರ ಮಾಡಬೇಕು ಅನ್ನೋಂಥ ಕಲ್ಪನೆಯಲ್ಲಿ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಹೊತ್ತಿಗೆ 4 ಮಾತನ್ನು ಈ ಸಂಸ್ಥಾಪಕರ ಬಗೆಗೆ ಇವತ್ತು ಬಂದಂತಹ ಆಹ್ವಾನಿತ ಮತ್ತು ಅಭ್ಯಾಗತರ ಗಮನಕ್ಕಾಗಿ ಮತ್ತು ಅವರ ಮಾಹಿತಿಗಾಗಿ ಆಡಬೇಕಾದಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಯಕೃಷ್ಣ ಅನ್ನುವಂಥ ಹೆಸರನ್ನೇ ಐ ವಿಶ್ ಟು ಜಾಯಿನ್ ವಿತ್ 3D ಅಂತ ನಾವು ಸಿನಿಮಾದ ಬಗ್ಗೆ ಹೇಳ್ತೇವೆ. ಆ 3D ಏನು ಅಂತಂತಂದರೆ ಡೈನಮಿಕ್, ಡ್ಯಾಶಿಂಗ್ ಆ್ಯಂಡ್ ಡೈ ಹಾರ್ಡ್. ಡೈನಮಿಕ್ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಇಷ್ಟು ಒಳ್ಳೆಯ ಒಬ್ಬ ಸುರದ್ರೂಪಿ ತರುಣ ಈ ಸಂಸ್ಥೆಯನ್ನು ಆರಂಭ ಮಾಡುವಂಥ ಸುಮಾರು 90ರ ಉತ್ತರಾರ್ಧ ದಶಕದಲ್ಲಿ ಎಷ್ಟೊಂದು ಸ್ಪೃದ್ರೂಪಿ ಇದ್ದರು ಅನ್ನೋದನ್ನು ನೀವು ಆವಾಗಲೇ ವಿಡಿಯೋದಲ್ಲಿ ನೋಡಿದಿರಿ. ಡೈನಮಿಕ್ ಯಾಕಂತಂದರೆ, ಒಂದು ಕೆಲಸ ಮಾಡಬೇಕಿದ್ರೆ ಒಂದು ಆ್ಯಕ್ಟಿವಿಸಮ್ ಬೇಕಾಗುತ್ತೆ, ಮರ್ಕರಿ ಸ್ಪೀಡ್ ಬೇಕಾಗ್ತದೆ, ಒಂದು ಆವೇಶ ಬೇಕಾಗ್ತದೆ, ಒಂದು ಉದ್ವೇಗ ಬೇಕಾಗ್ತದೆ. ಅಂಥ ಉದ್ವೇಗಕ್ಕೆ ಸಾಕ್ಷಿ ಶ್ರೀಯುತ ಜಯಕೃಷ್ಣ. ಇನ್ನೊಂದು ಡೈ ಹಾರ್ಡ್. ಈ ಪರಿಸರ ಪ್ರೇಮಿ ಸಮಿತಿ ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಈ 2.5 ದಶಕಗಳಲ್ಲಿ ಸಾಫಲ್ಯವನ್ನು ಪಡೆದಿದ್ದರೆ ಅದಕ್ಕೆ ಅವರ ಪಟ್ಟು ಬಿಡದಂಥ ಹೋರಾಟ ಡೈ ಹಾರ್ಡ್ ಕೆಚ್ಚು ಕಾರಣ ಅಂತ ನಿಮ್ಮ ಮಾಹಿತಿಗೆ ತರಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿಲ್ಲಿ ಬಂದಿರತಕ್ಕಂಥ ಆಹ್ವಾನಿತ ಅಭ್ಯಾಗತರ ಗಮನಕ್ಕಾಗಿ ಇನ್ನೊಂದು ಮಾತು ಹೇಳಬೇಕು. ಈ ಸಂಸ್ಥೆಯನ್ನು ಹುಟ್ಟುಹಾಕುವ ಒಂದು ಹಿನ್ನೆಲೆ ಹೇಗಿತ್ತು ಅನ್ನುವಂಥದ್ದು ಬಹಳ ವಿಶಿಷ್ಟ. ಬಂಧುಗಳೇ, ಆ ಸ್ಥಿತಿ ಏನಿತ್ತು ಅಂತಂದರೆ 2000 ಆ ಸಂದರ್ಭದಲ್ಲಿ ಕೋಜೆಂಟ್ರಿಕ್ಸ್ ವೆನ್ ಇಟ್ ಇಸ್ ಬ್ಯಾಕ್ಡ್ ಔಟ್, ಸನ್ಮಾನ್ಯ ಜಯಕೃಷ್ಣ ಅವರ ತಲೆಯಲ್ಲಿ ಈ ಯೋಚನೆ ಬಂತು. ಆ ಮೂಲಕ ಅವರು ಅದನ್ನು ಕಾರ್ಯಗತಗೊಳಿಸಿದರು. ಈ 2.5 ದಶಕಗಳ ನಡಿಗೆಯಲ್ಲಿ ನೀವು ನೋಡಿದ್ದೀರಿ. ಎಲ್ಲ ಸಾಧನೆಗಳ ಮೈಲಿಗಲ್ಲನ್ನು ನೀವು ಅದಾಗಲೇ ವಿಡಿಯೋದ ಮೂಲಕ ಗ್ರಹಿಸಿದ್ದೀರಿ. ನಾನು ಜಯಕೃಷ್ಣ ಅವರು ಈ ಹೊತ್ತು ಸಮಿತಿಯ ಭವಿಷ್ಯದ ಏನು ವಿಷನ್ ಪ್ಲ್ಯಾನ್ ಉಂಟು ಅದರ ಬಗ್ಗೆ ಒಂದು ರೀತಿಯ ಶೃಂಗ ಭಾಷಣವನ್ನು ಕೊಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ನಾಗರಾಜ್ ಶೆಟ್ಟರು ಮಾತಾಡಿದ ನಂತರ ಜಯಕೃಷ್ಣ ಈ ಮಾತನ್ನು ನಿಮ್ಮ ಮುಂದಿರಿಸ್ತಾರೆ. ಸನ್ಮಾನ್ಯ ಅತಿಥಿಗಳಂತ ಜಯಕೃಷ್ಣ ನಾಗರಾಜ್ ಶೆಟ್ಟಿಯವರು, ಮಾನ್ಯ ಮಾಜಿ ಸಚಿವರು. ಆತ್ಮೀಯ ಬಂಧುಗಳೇ, ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಈ ಒಂದು ಶುಭ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಮಾರ್ಗದರ್ಶಕರು, ನಮ್ಮ ಹಿರಿಯರು ಹಾಗೂ
ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಆತ್ಮೀಯರಾದಂಥ ಶ್ರೀ ಆನರೇಬಲ್ ಜಗದೀಶ್ ಶೆಟ್ಟರವರೇ, ಸಮಾರಂಭದ ಅಧ್ಯಕ್ಷರು ಆದಂಥ ಎಲ್.ವಿ. ಅಮೀನ್ರವರೇ, ಹಾಗೂ ನಮ್ಮ ಈ ಒಂದು ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸ್ಥಾಪಕ ಅಧ್ಯಕ್ಷರು ಹಾಗೂ ನಿರಂತರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರನ್ನ ಕೂಡಿಸಿ ಇಡೀ ಮಹಾರಾಷ್ಟ್ರ ಮತ್ತು ಗುಜರಾತಿನ ನಮ್ಮೆಲ್ಲ ತುಳುನಾಡಿನ ಬಂಧುಗಳನ್ನು ಕೂಡಿಸಿ ಇಷ್ಟು ವರ್ಷ ಭಾಳ ಕಷ್ಟದಿಂದ ನಡೆಸಿ ಬಂದಂಥ ಸನ್ಮಾನ್ಯ ಜಯಕೃಷ್ಣ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ಅತಿಥಿಗಳೇ ಹಾಗೂ ಸೇರಿರುವಂಥ ಇಡೀ ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಿಂದ ಬಂದಂಥ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಇದೆ, ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಅದೇ ರೀತಿ ಕುರ್ಚಿಗಳು ಕೂಡ ಖಾಲಿ ಆಗ್ತಾ ಉಂಟು ಮತ್ತು ಲಾಸ್ಟು ನಾವು ಕುರ್ಚಿಗಳಿಗೆ ಮಾತಾಡುವಂಥ ವ್ಯವಸ್ಥೆ ಆಗಬಾರ್ದು ಅಂತೇಳಿ ಕೆಲವೇ ನಿಮಿಷ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ನನ್ನ ಗುರು ಸಮಾನರಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರು ಒಂದು ಮಾತನ್ನು ಹೇಳಿದರು. ಕರಾವಳಿ ಜಿಲ್ಲೆಯವರು ಬುದ್ಧಿವಂತರು, ಚಂದ್ರಲೋಕದಲ್ಲಿ ಹೋಗಿ ಕೂಡ ಉಡುಪಿ ಹೋಟೆಲ್ ಅಲ್ಲಿ ಓಪನ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಂತ. ಭಾಳ ಸಂತೋಷ. ಆದರೆ ಅವರು ಭಾಳ ಬುದ್ಧಿವಂತರು. ಯಾಕಂತೇಳಿದ್ರೆ ಇಡೀ ರಾಜ್ಯ ಇರೋದು ಅವರ ಲಿಂಗಾಯತ ಸಮಾಜದ ಕೈಯಲ್ಲಿ. ಸೊ ಅದಕ್ಕೋಸ್ಕರ ನಾವು ಅವರ ಕೈ ಕೆಳಗಿದ್ರೆ ಮಾತ್ರ ಬದುಕ್ಬೋದು, ಇಲ್ಲದ್ರೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾಕಂತೇಳಿದ್ರೆ ನನ್ನ ರಾಜಕೀಯ ಗುರುಗಳಾದ ಯಡಿಯೂರಪ್ಪಾಜಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಅಥವಾ ವಿ.ಎಸ್. ಆಚಾರ್ಯ ಇರ್ಬೋದು. ಅವರ ಮಂತ್ರಿ ಆಗಿದ್ದಾಗ ಪ್ರಥಮ ಬಾರಿಗೆ ಎಮ್.ಎಲ್.ಎ. ಆಗಿದ್ದೆ, ಮಂತ್ರಿ ಆಗಿದೆ. ಕಲೀಲಿಕ್ಕೆ ಸ್ವಲ್ಪ ಸಮಯ ಇತ್ತು. ಆಗ ಮಾರ್ಗದರ್ಶಕರಾಗಿ ಅವರು ನನಗೆ ಅನೇಕ ವಿಚಾರವನ್ನು ನಮಗೆ ಬುದ್ಧಿ ಹೇಳ್ತಾಯಿದ್ರು. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ಅಂತ ಏನು ಒಂದು ಕಾಲದಲ್ಲಿ ಹೋರಾಟ ಪ್ರಾರಂಭ ಆಯಿತು, ಈಗ ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಭಾಳಷ್ಟು ಇಂಡಸ್ಟ್ರಿಗಳು ಬಂದಿದೆ, ಆದರೆ ಅನೇಕ ಅಡಚಣೆಗಳು, ತೊಂದರೆಗಳನ್ನು ನಾವು ಎದುರಿಸಿ ಮುನ್ನಡೀತಾ ಇದ್ದೇವೆ. ಆದರೆ ಇವತ್ತು ಈ ಹೊಸ ಸರ್ಕಾರ ಬಂದಿದೆ. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿಗಳು ಒಂದು ಹೊಸ ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ದೇಶಪಾಂಡೆ ಅವರು ಹೇಳಿದರು, ಖಾದರ್ಜಿ ಕೂಡ ಹೇಳಿದರು, ಏನಂತ ಹೇಳಿದರೆ ಇದನ್ನು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮುನ್ನಡೆಸಬೇಕು. ಖಾಲಿ ಕರಾವಳಿ ಜಿಲ್ಲೆ ಮಾತ್ರ ಅಲ್ಲ. ಯಾಕಂತ ಹೇಳಿದರೆ ಕೆಲವು ದಿವಸದ ಹಿಂದೆ ಒಬ್ಬರು ನನಗೆ ಹಿರಿಯರು ಸಿಕ್ಕಿದರು. ಅವರು ಹೇಳಿದರು, ಶೆಟ್ರೆ ಈಗ ಭಾಳ ಕಷ್ಟ ಆಗ್ತಾಯಿದೆ, ಏನು ಅಂತ ಕೇಳಿದೆ. ಸ್ವಾಮಿ, ನಾವು ಕರಾವಳಿ ಜಿಲ್ಲೆಯವರೇ ಸೇರಿ ಒಂದು ರಾಜ್ಯ ಯಾಕೆ ಆಗಬಾರ್ದು ಅಂತ ಕೇಳಿದೆ. ಯಾವ ಜಿಲ್ಲೆ? ಅಲ್ಲ, 3 ನಮ್ಮದೇ ಉಂಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮತ್ತೊಂದು 2-3 ಸೇರಿಸುವ, ಕೊಡಗು, ಉತ್ತರ ಕನ್ನಡ, ಇದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಂತ. ಸೊ ಆ ರೀತಿಯಲ್ಲಿ ಚಿಂತನೆಗಳು ಭಾಳಷ್ಟಿದೆ. ಆದರೆ ಒಂದು ವಿಚಾರ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ತಮ್ಮ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಮುನ್ನಡೆಯುವಂಥ ಸಂದರ್ಭದಲ್ಲಿ ಅನ್ಯ ದೇಶಗಳು ಭಾರತ ದೇಶ ಅಭಿವೃದ್ಧಿ ಆಗಬಾರ್ದು, ಅದು ಕೈ ಚಾಚುವ ದೇಶವಾಗಿ ಉಳಿಬೇಕು ಅಂತ ಅನ್ಯ ದೇಶಗಳು ನಮ್ಮ ಮೇಲೆ ಭಾಳಷ್ಟು ಇದು ನಮಗೆ ಉಪದ್ರ ಕೊಡ್ತಾಯಿದ್ರು. ಅದನ್ನು ಮೀರಿ ನಾವು ಈಗ ಹೋಗ್ತಾ ಇದ್ದೇವೆ. ಹೋದಂಥ ಸಮಯದಲ್ಲಿ ನಮ್ಮ ದೇಶದ ಒಳಗಿನವರೇ ಅದನ್ನು ಅಡ್ಡಕಟ್ಟುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ. ಒಂದು ಸಣ್ಣ ಉದಾಹರಣೆ ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ ಕರ್ನಾಟಕದ ಒಂದು ಬಾಗಿಲು, ಯಾಕಂದರೆ ಗೆಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿದರೆ ನಾವು ಮಂಗಳೂರು ಬಂದರು. ನಾವಲ್ಲಿ ಕೆಲಸ ಮಾಡ್ತಾಯಿದ್ದೇವೆ, ವ್ಯವಹಾರ ಮಾಡ್ತಾಯಿದ್ದೇವೆ. ಆ ಬಂದರನ್ನು ಅಭಿವೃದ್ಧಿಪಡಿಸಬೇಕು ಅಂತ ಮುನ್ನಡೆಯುವಾಗ ಕಂಟೈನರ್ಸ್ ಬರಬೇಕು ಹೋಗಬೇಕು ಅಂತ ಹೇಳುವಾಗ ಕೊಚ್ಚಿನ್ ಪೋರ್ಟ್ನವರು ಅದಕ್ಕೆ ಅಡ್ಡಗಾಲಿಟ್ರು. ಇದು ಮಂಗಳೂರು ಮೇಲೆ ಬಂದರೆ ನಾವು ಕೆಳಗೆ ಹೋಗ್ತೇವೆ, ಅಲ್ಲಿಗೆ ಬಾರದಾಗೆ ನೋಡೋಣ ಅಂತ. ಸೊ ಹೀಗೆ ನಮ್ಮೊಳಗೆ ಕಚ್ಚಾಟ ಆಗಿ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತಾಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕೋಸ್ಕರ ಏನು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಈ ಕರಾವಳಿ ಜಿಲ್ಲೆಗಳು, ಅದು ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಆಗಬೇಕು ಅಂತ ಕೆಲವು ಯೋಚನೆಗಳನ್ನು ಈ ಪರಿಸರವಾದಿಗಳು ಏನು ನಮಗೆ ಉಪದ್ರ ಕೊಡ್ತಾ ಇದ್ದರು ಒಂದು ಕಾಲದಲ್ಲಿ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಸರ್ಕಾರದ ಏಜೆನ್ಸಿಗಳು, ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಅವರು ಕೂಡ ಸ್ವಲ್ಪ ಸಾತ್ವಿಕರಾದರೆ, ಭ್ರಷ್ಟಾಚಾರ ರಹಿತ ಆದರೆ ಆದಷ್ಟು ಈ ದೇಶ, ಈ ಕರಾವಳಿ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂಥೇಳಿ ಈ ಸಮಯದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಅವರ ಕಾಲದಲ್ಲಿ, ಒಂದು ಕಾಲದಲ್ಲಿ ಆಗ ದೇಶಪಾಂಡೆ ಅವರು ಹೇಳಿದ್ದು, ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದೇವೆ ಅಂತ.
ಕಳೆದ 10-12 ವರ್ಷದಲ್ಲಿ ಭಾಳಷ್ಟು ಮೀಟ್ಗಳನ್ನು ನಾವು ಮಾಡಿದ್ದೇವೆ. ಲಕ್ಷ ಲಕ್ಷ ಕೋಟಿ ನಾವು ಒಪ್ಪಂದಗಳನ್ನು ಸಹಿ ಮಾಡಿದ್ದೇವೆ. ನನ್ನ ಒಂದೇ ಒಂದು ಪ್ರಾರ್ಥನೆ, ಯಾಕಂತ ಹೇಳಿದರೆ ಜಗದೀಶ್ ಶೆಟ್ಟಿ ಸಾಹೇಬರು ಮತ್ತು ಖಾದರ್ ಸಾಹೇಬರು ಹೋದರು, ದೇಶಪಾಂಡೆ ಅವರು ಇದ್ದಾರೆ. ದೇ ಆರ್ ಆಲ್ ಫೇವರಿಂಗ್ ಇಂಡಸ್ಟ್ರೀಸ್. ಆ ಮಾಡಿದಂಥ ಒಡಂಬಡಿಕೆಗಳು, ಒಪ್ಪಂದಗಳು ಏನೇ ನಾವು MOU ಸೈನ್ ಮಾಡಿದ್ದೇವೆ, ಅದರಲ್ಲಿ ಅದನ್ನು ಆದಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡೋದರಲ್ಲಿ ನಾವು ಹಿಂದೇಟು ಹೊಡೆದಿದ್ದೇವೆ. ಅದನ್ನು ಸರಿಯಾದ ನಿಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಇಡೀ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಎರಡು ಮಾತಿಲ್ಲ. ಯಾಕಂದರೆ ಇನ್ವೆಸ್ಟರ್ಸ್ ಆರ್ ದೇರ್. ನಾವು ಭಾಳ ಸುಲಭದಲ್ಲಿ ಹೇಳ್ತೇವೆ, ಒಮ್ಮೆ ನೀವು ಅಪ್ಲೈ ಮಾಡಿ MOU ಸೈನ್ ಮಾಡುವ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ. ಒಬ್ಬ ಇಂಟರ್ನ್ಯಾಷನಲ್ ಒಬ್ಬ ಇನ್ವೆಸ್ಟರ್ ಬಂದಾಗ ಹೇಳ್ತಾನೆ, ಶೆಟ್ಟಿ ಸಾಬ್ ಯು ಟೆಲ್ ಒನ್ ವಿಂಡೋ, ಇನ್ಸೈಡ್ ದ್ಯಾಟ್ ವಿಂಡೋ ದೇರ್ ಆರ್ ಸೋ ಮೆನಿ ವಿಂಡೋಸ್ ಆರ್ ದೇರ್ ಅಂತ. ಅದು ಒಂದು ಸಿಂಗಲ್ ವಿಂಡೋದೊಳಗೆ ಕೆಲವು ವಿಂಡೋಗಳು ಇರ್ತದೆ, ಕೆಲವು ಡಿಪಾರ್ಟ್ಮೆಂಟ್ಗಳ ಉಪದ್ರ ತಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜಗದೀಶ್ ಶೆಟ್ಟಿ ಸಾಹೇಬರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು, ಅದೇ ರೀತಿ ಅವರು ಕಂದಾಯ ಮಂತ್ರಿ ಆಗಿದ್ದರು. ನನಗೆ ಇವತ್ತಿಗೂ ನಾನು ನೆನಪಿಸಬೇಕು, ಯಾಕಂತ ಹೇಳಿದರೆ ಅವರು ನನಗೆ ಗುರುಸ್ಥಾನದಲ್ಲಿದ್ದವರು. ಅವರು ಕಂದಾಯ ಮಂತ್ರಿ ಆಗಿದ್ದಾಗ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದೆ. ಫೋನ್ ಮಾಡಿ ಕೇಳಿದರು, ಶೆಟ್ರೆ ಈ ನಾರಾಯಣ ಗುರು ಸ್ವಾಮಿಗೆ ಅನೇಕ ಸರ್ಕಾರಿ ಜಾಗದ ಅಪ್ಲಿಕೇಶನ್ ಉಂಟು, ಒಂದು 18, ಏನು ಮಾಡಬೇಕು ಅಂತ ಕೇಳಿದರು. ನಾನು ಹೇಳಿದೆ 18 ನೀವು ಅದಕ್ಕೆ ಕೊಟ್ಬಿಡಿ, ಅದು ನಮ್ಮದೇ ದೇವರು, ಇದು ನಾರಾಯಣ ಸ್ವಾಮಿ ಗುರುಗಳು, ನಾರಾಯಣ ಸ್ವಾಮಿಗಳ ಒಂದು ದೇವಸ್ಥಾನ ಆಗಲಿ ಅಂತೇಳಿ ಕೂಡಲೇ ಅದನ್ನು ಆದೇಶ ಮಾಡಿಬಿಟ್ರು. ಇಡೀ ನಮ್ಮ ದಕ್ಷಿಣ ಉಡುಪಿಯಲ್ಲಿ ಅನೇಕ ನಾರಾಯಣ ಗುರು ಸ್ವಾಮಿಗಳ ಜಾಗವನ್ನು ಆ ಕಾಲದಲ್ಲಿ ಜಗದೀಶ್ ಶೆಟ್ಟರು ಕೊಡುವಂಥ ಒಂದು ಭಾಗ್ಯ ಅವರಿಗೆ ಸಿಕ್ಕಿತ್ತು. ಸೊ ಈ ರೀತಿ ನಮ್ಮಲ್ಲಿ ಮನಸ್ಸಿದ್ದರೆ ಮಾರ್ಗವಿದೆ ಅಂತ, ನಾವು ಯಾವ ರೀತಿಯಲ್ಲಿ ಮುನ್ನಡೆಸಬೇಕು ಅಂಥೇಳಿ ಅನೇಕ ಜನ ತಾವು ಇದ್ದೀರಿ. ನನಗೆ ಭಾಳ ಸಂತೋಷ ಅಂತ ಹೇಳಿದರೆ, ಈ ಸಂಘಟನೆಗೆ ಜಯಕೃಷ್ಣ ಶೆಟ್ಟರು ಒಬ್ಬರು ನೇತಾರಾಗಿದ್ದಾರೆ. ಅವರೊಟ್ಟಿಗೆ ಎಲ್ಲ ಜಾತಿಯವರು ನಮ್ಮ 26-34 ಅಸೋಸಿಯೇಷನ್ಗಳಿವೆ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ. ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಜಾತಿಯವರು ಸೇರಿ ಇದಕ್ಕೆ ಭುಜಕ್ಕೆ ಭುಜ ಕೊಟ್ಟು ನಮ್ಮ ಊರು, ನಮ್ಮ ಪುಟ್ಟದಿನ ಊರು, ನಮ್ಮ ತುಳುನಾಡು ಎಂಬ ದೃಷ್ಟಿಯಿಂದ ಸಾಕಷ್ಟು ಸಹಕಾರವನ್ನು ಕೊಟ್ಟು ಬಂದಿದ್ದಾರೆ. ಮತ್ತು ಯಾವುದೇ ಇಂಡಸ್ಟ್ರಿಯಿಂದ ₹1 ತಗೊಳ್ಳಿಲ್ಲ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಅವರ ಕೈಯಿಂದ ಹಾಕಿ ಖರ್ಚು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಅವರ ಸ್ವಂತ ಖರ್ಚಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಕಂಪನಿಯಿಂದ ದೇಣಿಗೆ ತಗೊಳ್ಳಿಲ್ಲ, ಸ್ಪಾನ್ಸರ್ಶಿಪ್ ತಗೊಳ್ಳಿಲ್ಲ. ಅದು ವಿಶೇಷ. ಯಾಕಂತೇಳಿದರೆ ಇಂಥ ಸಂಘಟನೆಗಳು ತುಂಬ ಬೆಳೀತದೆ, ತುಂಬ ಪ್ರಾರಂಭ ಆಗುತ್ತೆ, ತದನಂತರ ಅದು ಯಾರ್ಯಾರಿಂದ ಹಣ ತಗೊಂಡು ಅದು ಮತ್ತು ಸುದ್ದಿ ಇಲ್ಲದಾಗ ಹೋಗುತ್ತೆ. ಆ ರೀತಿ ಅಲ್ಲ. ನಾವು ಈ ನಮ್ಮ ಕರಾವಳಿ ಜಿಲ್ಲೆಗೋಸ್ಕರ, ನಮ್ಮ ಪುಟ್ಟಿನ ಊರು, ನಮ್ಮ ತುಳುನಾಡು, ಇದನ್ನು ಅಭಿವೃದ್ಧಿಪಡಿಸಬೇಕು ಎಂಬ ದೃಷ್ಟಿಯಿಂದ ಹುಟ್ಟಂಥ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಹಾಗೂ ಒಳ್ಳೆಯ ಹೆಸರನ್ನು ಪಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಚಾರ ತಮ್ಗೆ ಗೊತ್ತಿದ್ದ ಹಾಗೆ, ಇಂಡಸ್ಟ್ರೀಸ್ ಬರಬೇಕು, ನಮ್ಮ ಊರು ಒಳ್ಳೆದಾಗಬೇಕು. ಖಾದರ್ ಸಾಹೇಬರು ಒಂದು ಮಾತನ್ನು ಹೇಳಿದರು, ಯಾಕಂದರೆ ಆರ್ಥಿಕ ವಿಚಾರದಲ್ಲಿ ನಾವು ಎಷ್ಟು ಮುನ್ನಡೆದರೂ ಕೂಡ ಅಷ್ಟೇ ಊರು ಅಭಿವೃದ್ಧಿ ಆಗುತ್ತೆ. ಇವತ್ತು ಈ ಕರಾವಳಿ ಜಿಲ್ಲೆಗಳಲ್ಲಿ ಸಾಕಷ್ಟು ವಿಚಾರಗಳಿವೆ. ಈಗಾಗಲೇ ಹೇಳಿದಾಗೆ ಸಾಫ್ಟ್ವೇರ್ ಪಾರ್ಕಿಂದ ಹಿಡಿದು ಬೇರೆ ಬೇರೆ, ನಿನ್ನೆ ತಾನೇ ನಮ್ಮ ಒಂದು ಕೇಂದ್ರದ ಮಂತ್ರಿಗಳು ಬಂದಿದ್ದರು, ಅವರು ಪ್ಲಾಸ್ಟಿಕ್ ಪಾರ್ಕನ್ನು ವಿಸಿಟ್ ಮಾಡಿದರು ಗಂಜಿಮಠದಲ್ಲಿ. ಸೊ ಈ ರೀತಿ ಅನೇಕ ಯೋಜನೆಗಳನ್ನು ನಾವು ಪ್ರಾರಂಭ ಮಾಡ್ತೇವೆ, ಆದರೆ ಇಂಪ್ಲಿಮೆಂಟ್ ಮಾಡುವಾಗ ಅದು 3 ವರ್ಷ, 5 ವರ್ಷ, 10 ವರ್ಷ ಹೋಗುತ್ತೆ. ನಾನು ಮಂತ್ರಿ ಆಗಿದ್ದಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ಕುಡಿಯುವ ನೀರೊಂದು ವೆಂಟೆಡ್ ಡ್ಯಾಮ್ ತುಂಬೆಯಲ್ಲಿ ಹಾಕುವಂಥ ಒಂದು ವ್ಯವಸ್ಥೆ ಆಯಿತು. ಆಗ ನಾವು ಸ್ಯಾಂಕ್ಷನ್ ಮಾಡಿದ್ದು 40 ಕೋಟಿ. ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿಯವ್ರ ಹತ್ರ ಹೇಳಿ 40 ಕೋಟಿ ಕೂಡಲೇ ಸ್ಯಾಂಕ್ಷನ್ ಮಾಡಿಬಿಟ್ರು. ಆ 40 ಕೋಟಿ ಆ ಕಾರ್ಯಕ್ರಮ ಆಗುವಾಗ 11 ವರ್ಷ ಆಯಿತು, ಅದಕ್ಕೆ 118 ಕೋಟಿ ಖರ್ಚಾಯಿತು. ಸೊ ಇದನ್ನು ಹೂ ಹ್ಯಾಸ್ ಟು ಬ್ಯಾರ್ ದಿಸ್? ಯಾರು ಜವಾಬ್ದಾರಿ ಇದಕ್ಕೆ? ಸೊ ಅದಕ್ಕೋಸ್ಕರ ಈ ರೀತಿಯ ಒಂದು ಆ ಟೈಮ್ ಬೌಂಡ್ ಪ್ರಾಜೆಕ್ಟನ್ನು ಟೈಮ್ ಬೌಂಡಲ್ಲಿ ಸ್ಟಾರ್ಟ್ ಮಾಡೋದಾದರೆ ತುಂಬ ಕಷ್ಟ ಆಗ್ತದೆ. ನಮ್ಮಲ್ಲಿ ಒಂದು ಇಲ್ಲಿ MSEZ ಒಂದು ಇಂಡಸ್ಟ್ರಿ ಇದೆ, 10,000 ಕೋಟಿಗಿಂತ ಜಾಸ್ತಿ ಖರ್ಚಾಗಿ ಈಗ 5 ವರ್ಷ ಆಯಿತು, ಬಂದಾಗಿದೆ, ಇನ್ನೂ ಸ್ಟಾರ್ಟೇ ಆಗಿಲ್ಲ, JBF ಅಂತೇಳಿ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ನಮ್ಮಲ್ಲಿ ಕಾಂಪಿಟೀಟರ್ಸ್ ಅದನ್ನು ಬರಬಾರ್ದು, ನಮಗೆ ಅವ ಕಾಂಪಿಟೀಟರ್ ಎಂಬ ಭಾವನೆಯಿಂದ ಒಂದು ದೊಡ್ಡ ಕಂಪನಿ ನಮ್ಮ ದೇಶದ್ದು ಅದಕ್ಕೆ ಅಡ್ಡ ಕಾಲಿಟ್ಟಿದೆ. ಈ ರೀತಿ ಅನೇಕ ಇಂಡಸ್ಟ್ರೀಸ್ಗಳು ಪ್ರಾರಂಭ ಮಾಡಿ ಬ್ಯಾಂಕಿನಿಂದ ಲೋನ್ ತೆಗೆದು 90% ಕೆಲಸ ಆಗಿ ಪ್ರಾರಂಭ ಮಾಡಿ ನಿಂತದ್ದು ಅನೇಕ ಇದೆ. ಅದನ್ನು ಪ್ರಾರಂಭಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ, ಅದನ್ನು ಕೂಡ ಲೀಸ್ಟ್ ಔಟ್ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ಇವತ್ತು ಹೆಚ್ಚಿನ ವಿಶೇಷ ಅಂತ ಹೇಳಿದರೆ, ಒಂದು ಮುಂದಿನ 100 ವರ್ಷದ ಅವಧಿಗೆ ಯಾವ ರೀತಿ ಕರಾವಳಿ ಜಿಲ್ಲೆಗಳನ್ನು ಬೆಳೆಸಬೇಕು ಅಂತೇಳಿ 127 ಪೇಜಿಯ ಒಂದು ಬುಕ್ಕನ್ನು ಇವತ್ತು ಹ್ಯಾಂಡ್ ಓವರ್ ಮಾಡಿದರು. ನಾನು ಜಯಕೃಷ್ಣ ಶೆಟ್ಟರ್ ಹತ್ರ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾವು ರಾಜಕೀಯದವರು, ನಾವು ಭಾಳಷ್ಟು ಭಾಷಣ ಮಾಡ್ತೇವೆ. ನಾವು 1975 ನಮ್ಮ ಪುಟ್ಟಪರ್ತಿ ಸಾಯಿಬಾಬಾ ಬಂದಾಗ ಮಂಗಳೂರು ವಿದ್ಯಾಭವನಕ್ಕೆ, ಭಾರತೀಯ ವಿದ್ಯಾಭವನಕ್ಕೆ ಶಿಲಾನ್ಯಾಸಕ್ಕೆ ಬಂದಾಗ ನಾನು ಸಣ್ಣ ಬಾಲಕ. ಆಗ 1975
ನಾನು ಕೇಳ್ತಾ ಇದ್ದೆ ಅವರ ಭಾಷಣ. ಅವ್ರು ಹೇಳ್ತಿದ್ರು, ಮೋಸ್ಟ್ ಆಫ್ ದ ಇಂಡಿಯನ್ಸ್ ಆರ್ ಪ್ಲ್ಯಾಟ್ಫಾರ್ಮ್ ಹೀರೋಸ್, ಪ್ರಾಕ್ಟಿಕಲಿ ಝೀರೋಸ್ ಅಂತ. ಅದು ಇವತ್ತಿಗೂ ನಮ್ಮ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ನಾನು ಜಯಕೃಷ್ಣ ಅಂತ ಒಂದು ಸಣ್ಣ ರಿಕ್ವೆಸ್ಟು, ತಾವೇನು ಇವತ್ತು ಬುಕ್ಕನ್ನು ಕೊಟ್ಟಿದ್ದೀರಿ, ಇದ್ರ ಹಿಂದೆ ಒಂದು ಟೀಮು ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಸರ್ಕಾರದವರು ಆಗಾಗ ಹೋಗಿ ಭೇಟಿ ಆದರೆ ಮಾತ್ರ ವಿಶೇಷವಾದಂಥ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾರೆ ಹೊರತು ಇಲ್ಲದೆ ಬುಕ್ಸನ್ನು ಅವರ ಶೋ ಕೇಸಲ್ಲಿ ಇಟ್ಟು ಬಿಡ್ತಾರೆ. ಸೊ ದಯಮಾಡಿ ಆ ರೀತಿ ಆಗಬಾರ್ದು. ಇದು ನನ್ನ ಸ್ವಂತ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಇದ್ದದ್ದು 20 ತಿಂಗಳು ಮಾತ್ರ ಮಂತ್ರಿ, 40 ತಿಂಗಳು MLA ಆಗಿದ್ದೆ ಅಷ್ಟೇ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಇದರ ಹಿಂದೆ ಹೋದರೆ ಮಾತ್ರ ಕೆಲಸ ಆಗುತ್ತೆ ಹೊರತು ಮತ್ತು ರಾಜಕೀಯದವರು ಇಲ್ಲಿ ನಾವು ಭಾಷಣ ಕೊಟ್ಟು ಕೆಳಗೆ ಹೋದ ಕೂಡಲೇ ನಾವು ಮರೆತು ಹೋಗ್ತೇವೆ. ಸೊ ಅದಕ್ಕೋಸ್ಕರ ದಯಮಾಡಿ ಇದರ ಹಿಂದೆ ಒಂದು ಒಳ್ಳೆ ಟೀಮ್ ಮಾಡಿ, ಯಂಗ್ಸ್ಟರ್ಸ್ ಇದ್ದಾರೆ ತುಂಬ ಜನ, ನಮ್ಮ ಮಂಗಳೂರಿನವರು ಇದ್ದಾರೆ, ನಿಮ್ಮ ಮುಂಬೈಲಿದ್ದಾರೆ. ಅದರ ಹಿಂದೆ ನಿರಂತರವಾಗಿ ವಾರಕ್ಕೆ ಒಂದು ಸಲ 15 ದಿನಕ್ಕೆ ಒಂದು ಸಲ ಹೋಗಿ ಸರ್ಕಾರವನ್ನು ಭೇಟಿ ಮಾಡಿ ಸಂಬಂಧಪಟ್ಟ ಮಂತ್ರಿಗಳನ್ನು ಅಥವಾ ಖಾದರ್ಜಿಯನ್ನು ಅಥವಾ ಜಗದೀಶ್ ಶೆಟ್ಟರು ಪಾಪ ಇವತ್ತು ಭಾಳಷ್ಟು ನೇತೃತ್ವ ವಹಿಸಿ ಏನಾದರೂ ಸತ್ಕಾರ್ಯ ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೂ ಕೂಡ ಅವರನ್ನು ಭೇಟಿ ಮಾಡಿ ಇದರ ಹಿಂದೆ ಹೋಗುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ಯಾಕಂತ ಹೇಳಿದರೆ ಆಗ ಒಂದು ಮಾತು ಹೇಳಿದರು, ನಾವು ಮುಂಬೈಲಿ ಮಾಡಿದರೆ ಜನ ತುಂಬ ಸೇರ್ತಾರೆ, ನಿಮ್ಮ ಊರಲ್ಲಿ ಜನ ಕಮ್ಮಿ ಅಂತ. ನಮಗೆ ಯಾರಿಗೂ ಪುರ್ಸೊತ್ತಿಲ್ಲ. ಯಾರ ಹತ್ರ ಕೂಡ ಕೇಳಿ ನೀವು, ಹೆಂಗೆ ಪುರ್ಸೊತ್ತೆ ಹೆಜ್ಜೆ ಅಂತ ಹೇಳ್ತಾರೆ, ಕೆಲಸ ಹೆಜ್ಜಿನ ಮಣ್ಣಾಗ ದಾಲ ಹೆಜ್ಜೆ ಅಂತ. ಸೊ ಇದು ನಮ್ಮ ಅವ್ಯವಸ್ಥೆ. ಸೊ ಅದರಿಂದ ಅಲ್ಲಿ ಜನಗಳಿಗೆ ಆಸಕ್ತಿ ಕಡಿಮೆ ಆಗಿದೆ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಮಾಜ ಬೇಡ, ಊರು ಬೇಡ, ನನಗೆ ಯಾವುದೇ ಬೇಡ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟಿದ್ರೆ ಸಾಕು ಅಂತ ಭಾವನೆ ಈಗ ಎಲ್ಲರಲ್ಲಿ ಹುಟ್ಟಿ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ಇದರಿಂದ ಹೊರಗೆ ಬಂದು ನಮ್ಮ ಸಮಾಜ ಬೇಕು. ಇವತ್ತಿದ್ದವ ನಾಳೆ ಇಲ್ಲ, ತಾವು ನೋಡ್ತಾ ಇದ್ದೀರಿ. ಇವತ್ತು ನಾನು ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ನಾವು ಒಂದು ಕಾಲದಲ್ಲಿ ಭಾಳ ಮುಂದಿನ ಚಿಂತನೆ ಮಾಡ್ತಾಯಿದ್ದೇವೆ, ನನಗೆ 100 ವರ್ಷ ಅಷ್ಟು ಬದುಕಾಗಬೇಕು, ಇದಾಗಬೇಕು, ಅದಾಗಬೇಕು. ಈಗ ಆ ಚಿಂತನೆ ಹೋಗಿದೆ. ಯಾಕಂತೇಳಿದ್ರೆ ಇವತ್ತು ನನ್ನೊಟ್ಟಿಗೆ ಮಾತಾಡಿದವ ನಾಳೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟ. ಸೊ ಈ ರೀತಿಯಲ್ಲಿರುವಾಗ ಇವತ್ತಿಂದ ನಾಳೆಗೆ ಬದುಕುವುದು ಧೈರ್ಯ ಇಲ್ಲ. ಸೊ ಆದ್ದರಿಂದ ಪೊಲ್ಯೂಷನನ್ನು ಹಾಳು ಮಾಡಿ ದೇಶ ಕಟ್ಟಬೇಕು ಅಂತ ಹೇಳೋದಿಲ್ಲ. ಪೊಲ್ಯೂಷನ್ನಿಂದ ನಮ್ಮ ಆರೋಗ್ಯ ಕೆಟ್ಟು ನಾವು ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ಇತಿಮಿತಿಯೊಳಗೆ ಇಟ್ಕೊಂಡು ಯಾವುದೇ ಜೀವಕ್ಕೆ ಹಾನಿಕರ ಆಗದೆ, ಯಾವುದೇ ಸಮಾಜಕ್ಕೆ ಹಾನಿಕರ ಆಗದ ರೀತಿಯಲ್ಲಿ ಅದನ್ನು ಇಂಡಸ್ಟ್ರಿಗಳನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಮತ್ತು ಯಾವುದೇ ರೀತಿಯ ಅಡಚಣೆ ಬರಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ನಮ್ಮ ಇಡೀ ದೇಶದ ಪ್ರಧಾನಮಂತ್ರಿಯವರು ಭಾಳಷ್ಟು ಇವತ್ತು ವಿಶೇಷ ಆಸಕ್ತಿ ವಹಿಸ್ಕೊಂಡು ಮುನ್ನಡೆಸ್ತಾ ಇದ್ದಾರೆ ನಮ್ಮ ದೇಶವನ್ನು. ನಾವು ಹೆಮ್ಮೆ ಪಡಬೇಕು. ಯಾಕಂತೇಳಿದ್ರೆ ನಾವು ಭಾಳಷ್ಟು ಪ್ರಧಾನಮಂತ್ರಿಗಳನ್ನು ನೋಡಿದ್ದೇವೆ. ಇವತ್ತು ಒಬ್ಬ ನಿಸ್ವಾರ್ಥದಿಂದ ಒಂದು 18 ಗಂಟೆ ಕೆಲಸ ಮಾಡಿ ದೇವರ ಆಶೀರ್ವಾದ ಭಕ್ತಿಯ ಮೂಲಕ ಈ ದೇಶವನ್ನು ಮುನ್ನಡೆಸಬೇಕು ಅಂತ ಕೆಲಸ ಮಾಡುವಂಥ ನಮ್ಮ ಪ್ರಧಾನಿ ಮೋದಿ ಸಾಹೇಬರನ್ನು ನಾವೆಲ್ಲರೂ ನೆನೆಸಲೇಬೇಕಾಗತ್ತೆ. ಅದಕ್ಕೋಸ್ಕರ ಅವರ ನೇತೃತ್ವದಲ್ಲಿ ಈ ರಾಜ್ಯ ಬೆಳಗಬೇಕು, ಈ ಜಿಲ್ಲೆ ಬೆಳಿಬೇಕು ಮತ್ತು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ವಿಶೇಷವಾದ ಆಸಕ್ತಿ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಸೇರಿ ಜಾತಿ ಮತ ಭೇದವನ್ನು ಮರೆತು, ಶ್ರೀಮಂತ ಬಡವ ಎಂಬ ಭಾವನೆಯನ್ನು ಮರೆತು, ಇದು ನಮ್ಮ ಊರು, ತುಳು ಅಪ್ಪನ ಜೋಕುಲು ನಮಗೆ ಜಾತಿ ಮತ ಭೇದ ಬೊರ್ಚಿ ಊರು ಎಡ್ಡಾವಡು ಉಡಿ ನಮ್ಮ ಮಾತ್ರ ಜವಣಿಗಳ ಕೆಲಸ ತಿಕ್ಕಡು ಈ ರೀತಿಯಲ್ಲಿ ಮುನ್ನಡೆಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆಲ್ಲ ನಮ್ಮ ಬಂದಂಥ ವಿಶೇಷವಾಗಿ ಪರ ಊರಿಂದ ಬಂದಂಥ ಎಲ್ಲ ನಮ್ಮ ತುಳುನಾಡಿನ ಎಲ್ಲ ಹುಟ್ಟಿದಂಥ ಎಲ್ಲ ಹಿರಿಯ ವ್ಯಾಪಾರಿಗಳು, ವ್ಯವಹಾರ ಮಾಡುವಂಥವ್ರು, ಬಿಸ್ನೆಸ್ ಮಾಡೋರು, ಇಂಡಸ್ಟ್ರೀಸಲ್ಲಿ ಇದ್ದೀರಿ. ತಾವೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಈ ತುಳುನಾಡನ್ನು ಅದೇ ರೀತಿ ಕರಾವಳಿ ಮೂಲ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ನಿನ್ನೆ ತಾನೇ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ಆ ತಾಯಿಯ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಲಿ. ಆರೋಗ್ಯ ಭಾಗ್ಯ ಕೊಟ್ಟು, ಅಷ್ಟೈಶ್ವರ್ಯ ಕೊಟ್ಟು, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಈ ದೇಶ ಅಭಿವೃದ್ಧಿ ಆಗಲಿ. ದೇಶ ಜಗತ್ತಿಗೆ ಒಂದು ಗುರುವಾಗಲಿ. ಹಾಗೆ ಜಗತ್ತಿಗೆ ಒಂದು ನೇತಾರನಾಗಿ ನಾವು ಇಡೀ ಜಗತ್ತನ್ನು ನಡೆಸುವಂಥ ಶಕ್ತಿ ನಮ್ಮ ದೇಶಕ್ಕೆ ಬರಲಿ ಅಂತ ಹೇಳುತ್ತಾ, ಆಶಿಸುತ್ತಾ, ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ನಾಗರಾಜ್ ಶೆಟ್ಟಿಯವರು ಮುಂಬೈಗೆ ಬಂದಾಗ ಬಿಲೋಬಂದಲ್ಲಿ ಒಂದು ಮಾತು ಹೇಳಿದರು. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ 29 ಜಾತಿಯ ಸಂಸ್ಥೆಗಳನ್ನು ಒಟ್ಟು ಹಾಕಿ ಒಂದು ಮನೆಯಲ್ಲಿ ನಾವು ಅಣ್ಣ ತಮ್ಮರು ಒಟ್ಟು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆಯಾಗಿ ಭಿನ್ನಾಭಿಪ್ರಾಯ ಬರ್ತದೆ. ಆದರೆ 21 ಸಮಾಜವನ್ನು ಒಟ್ಟು ಮಾಡಿದ ಶಕ್ತಿ ಈ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಇದೆ. ಇಂಥ ಸಮಿತಿಗಳು ಪ್ರತಿ ರಾಜ್ಯದಲ್ಲಿ ಆದರೆ ದೇಶದ ಉನ್ನತಿ ಖಂಡಿತ ಅಂತ ಇವತ್ತು ಕೂಡ ನಮ್ಮ ಬಗ್ಗೆ ಪ್ರಶಂಸೆ ಮಾತು ಆಡಿದ್ದೀರಿ. ನಿಮಗೆ ಧನ್ಯವಾದ. ನಮ್ಮ ಜೊತೆಗೆ BJP ಉಡುಪಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕುಲಿಯಾಡಿ ಶ್ರೀ ಸುರೇಶ್ ನಾಯ್ಕರು ಇದ್ದಾರೆ. ಅವರು ಭಾಷಣ ಮಾಡುವುದಿಲ್ಲ ಅಂತ ಹೇಳಿದ ಕಾರಣ ಅವರಿಗೆ ಬೇರೆ ಒಂದು ಕಾರ್ಯಕ್ರಮ ಹೋಗ್ತಾ ಇದ್ದಾರೆ. ಅವರನ್ನು ವಂದಿಸುತ್ತಾ
ಇವತ್ತಿನ ಈ ಕಾರ್ಯಕ್ರಮದ 1 ಗಂಟೆ ಹತ್ತಿರ ಬರ್ತಾ ಇದ್ದೇವೆ. 1.5 ಗಂಟೆಯ ಶೆಡ್ಯೂಲ್ ಟೈಮ್ ಅಂತ ನಾವು ಇಟ್ಟುಕೊಂಡಿದ್ದೆವು. ನೋಡುವ, ನಾವು ಆ ಸಮಿತಿ ಟೈಮ್ನವರೆಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ ಅಂತ. ಈಗ ನಾವು ಐವನ್ ಡಿಸೋಜ ಅವರಲ್ಲಿ ತನ್ನ ಅನಿಸಿಕೆಯನ್ನು ಇಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್. ನೆಕ್ಸ್ಟ್ ಕ್ಯಾಪ್ಟನ್. ಓಕೆ ಓಕೆ ಎಸ್. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಇದರ ವತಿಯಿಂದ ಈ ಒಂದು ವಿಚಾರ ಸಂಕಿರಣವನ್ನು ಇವತ್ತು ಏರ್ಪಾಡು ಮಾಡಲಾಗಿದೆ. ಇದರ ಉದ್ಘಾಟನೆಯನ್ನು ನೆರವೇರಿಸಿದಂಥ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರೂ ಆಗಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಈ ಸಮಾರಂಭದ ಅಧ್ಯಕ್ಷರಾದಂಥ VL ಅಮೀನ್ರವರೇ, ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂದುಗಡೆ ಇರುವಂಥ ಎಲ್ಲ ಅತಿಥಿ ಬಂಧುಗಳೇ, ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಬಹಳ ವರ್ಷದಿಂದ ಪರಿಸರ ಪ್ರೇಮಿ ಸಮಿತಿಯನ್ನು ರಚನೆ ಮಾಡಿ ಉದ್ಯಮಿಗಳಿಗೆ ಉದ್ಯೋಗ ಉದ್ಯಮಿಗಳು ತಮ್ಮ ರಾಜ್ಯದಲ್ಲಿ ತಮ್ಮ ಹುಟ್ಟಿದಂಥ ಜಿಲ್ಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸಬೇಕು, ಇನ್ವೆಸ್ಟರ್ಸ್ ಬರಬೇಕು, ಪರಿಸರದ ರಕ್ಷಣೆ ಆಗಬೇಕು, ಯಾರಾದರೂ ಪರಿಸರದ ರಕ್ಷಣೆ ಮತ್ತು ಅದಕ್ಕೇನಾದರೂ ಅಡೆತಡೆಗಳಿದ್ದರೆ ಈ ಸಮಿತಿ ಅದಕ್ಕೆ ಇಂಟರ್ವ್ಯೂನ್ ಮಾಡಿ ಅದನ್ನು ಸರಿಪಡಿಸಿಕೊಂಡು ಉದ್ದಿಮೆಗಳು ಬೆಳೆಸಬೇಕು ಅಂತೇಳುವ ದೊಡ್ಡ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಭಾಳ ವರ್ಷಗಳಿಂದ ತಮ್ಮ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಮುಂಬೈಯಿಂದ ಸುಮಾರು 35 ಮಂದಿ ವಿವಿಧ ಕ್ಷೇತ್ರದಲ್ಲಿ ಮುಂಬೈಯಲ್ಲಿ ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ಕೂಡ ಈ ಜಿಲ್ಲೆಗಳ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ದೊಡ್ಡ ಒಂದು ಆಸಕ್ತಿಯನ್ನು ವಹಿಸಿಕೊಂಡು ಮುಂಬೈಯಿಂದ ಮಂಗಳೂರಿಗೆ ಬಂದು ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಈ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿ ಜಗದೀಶ್ ಶೆಟ್ಟರು, ದೇಶಪಾಂಡೆ ಅವರು, UT ಖಾದರ್ ಅವರು, ನಮ್ಮ ನಾಗರ ಶೆಟ್ಟರು, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮನ್ನೆಲ್ಲ ಕರೆಸಿ ಎಲ್ಲಿಯೋ ಒಂದು ಕಡೆ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತೇಳುವ ಚಿಂತನೆ ಇಟ್ಕೊಂಡಿದ್ದೀರಿ. ನಾನು ನಿಮ್ಮ ಪುಸ್ತಕವನ್ನು ಓದ್ತಾ ಇದ್ದೆ, ಅಥವಾ ವಿಷನ್ ಡಾಕ್ಯುಮೆಂಟನ್ನು ಓದ್ತಾ ಇದ್ದೆ. ಅದರಲ್ಲಿ ಯು ಆರ್ ಟಾಕಿಂಗ್ ಮೋಸ್ಟ್ಲಿ ಅಬೌಟ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಯು ಕ್ಯಾನ್ ಸೇ ಅನ್ಡಿವೈಡೆಡ್ ಡಿಸ್ಟ್ರಿಕ್ಟ್ ಆಫ್ ದಕ್ಷಿಣ ಕನ್ನಡ. ಕರಾವಳಿ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ನಾರ್ತ್ ಕೇಂದ್ರ. ನಾರ್ತ್ ಕೇಂದ್ರ ಈಸ್ ಒನ್ ಆಫ್ ದಿ ಪ್ರೊಟೆನ್ಷಿಯಲ್ ಏರಿಯಾ. ದೇಶಪಾಂಡೆ ಅವರು ಹೇಳಿದರು, ನಾನು ಸ್ಟೀಲ್ ಇಂಡಸ್ಟ್ರಿ ತರಲಿ ಪ್ರಯತ್ನ ಮಾಡಿದೆ, ಜನರು ಎದ್ದೋಗ್ಲಿಕ್ಕೆ ಕೇಳಲಿಲ್ಲ, ಸಹಕಾರ ಕೊಡಲಿಲ್ಲ, ಅಂಕೋಲದಲ್ಲಿ ಐ ಕುಡ್ ನಾಟ್ ಇಂಪ್ಲಿಮೆಂಟ್ ಇಟ್ ಅಂತ ಹೇಳಿದರು. ಜಾರ್ಜ್ ಫರ್ನಾಂಡಿಸ್ ಅವರು ಅಲ್ಲಿ ಕೈಗಾ ಯೋಜನೆಯನ್ನು ತಂದರು. ಇವತ್ತು ಆ ಭಾಗ ಬಹಳ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿಗೆ ಬರೇ ದೊಡ್ಡ ಇಂಡಸ್ಟ್ರಿಗಳೇ ಬರಬೇಕು, ದೊಡ್ಡ ಚಿಮಣಿ ಇಟ್ಕೊಳ್ಬೇಕು, ಅದರಲ್ಲಿ ಹೊಗೆ ಹೋಗಬೇಕು. ಐ ಡೋಂಟ್ ಸೇ ದಟ್ ಈಸ್ ದ ಓನ್ಲಿ ಡೆವಲಪ್ಮೆಂಟ್. ಹೊಗೆ ಹೋದರೆ ಮಾತ್ರ ಇಂಡಸ್ಟ್ರಿ ಬಂತು, ಇಲ್ದಿದ್ರೆ ಇಲ್ಲ ಅಂತಲ್ಲ. ಮಂಗಳೂರಿಗೆ ಬಂದರೆ ನೀವು ಕಾಶಿಯ ಮೋರ್ಗನ್ಸ್ ಗೇಟ್ ಏರಿಯಾದಲ್ಲಿ ಒಂದು 25ಗಿಂತಲೂ ಹೆಚ್ಚು ಅಂಚಿನ ಕಾರ್ಖಾನೆಗಳಿತ್ತು. ಮ್ಯಾಂಗ್ಳೂರ್ ಟೈಲ್ಸ್ ಅಂದರೆ ಅಮೆರಿಕಕ್ಕೆ ಹೋದರೂ ಸಿಗ್ತದೆ ಈಗ. ಬಟ್ ನಾವು ಡಿಮಿನಿಷಿಂಗ್ ಇಲ್ಲ, ಎಲ್ಲ ಮುಗಿದಿದೆ. ಒಂದು ಅಲ್ಬುಕರ್ಕ್ ಕಾರ್ಖಾನೆ ಇದೆ, ಒಂದೇ ಒಂದು. ಅದು ಅಲ್ಬುಕರ್ಕ್ ಒಂದು ಕಾರ್ಖಾನೆ ಬಿಟ್ಟರೆ ಕುಯೆಲ್ಲೋ ಎಲ್ಲ ಬಂದ್ ಮಾಡಿ ಹೋಗಿಬಿಟ್ರು, ಓಡಿ ಹೋಗಿ ಆಯಿತು. ಯಾಕೆ ಕೇಳಿದರೆ ದೇ ಸೇಸ್ ಎಂಪ್ಲಾಯ್ಮೆಂಟ್
ಲೇಬರರ್ಸ್ ಸಮಸ್ಯೆ ಇದೆ ಅಂತಾರೆ. ಇಂದು ಕೆಲವು ಮಂಗಳೂರಿಗೆ ದೊಡ್ಡ ಇಂಡಸ್ಟ್ರಿಗಳು ಬಂತು, ಭಾಳ ಹೋರಾಟದಿಂದ ಬಂತು. ಅದು MRPL ಇರ್ಬೋದು, BSF ಇರ್ಬೋದು, ಅಥವಾ ಬೇರೆ ಬೇರೆ ಇಂಡಸ್ಟ್ರೀಸ್ಗಳು ಬಂತು. ತ್ಯಾಗ ಕೊಟ್ಟರು, ಜಾಗ ಕೊಟ್ಟರು, ಎಲ್ಲ ಕೊಟ್ಟರು. ಜಯಕೃಷ್ಣ ಅವರು ಇನ್ವಾಲ್ವ್ ಆದರು. UPCL ಬಂತು ಉಡುಪಿಯಲ್ಲಿ, ನನ್ನ ಊರಿನಲ್ಲಿ, ಅದು ಮುದರಂಗಡಿ ಪರಿಸರಕ್ಕೆ ಸೇರಿದಂಥದ್ದು. ಎಲ್ಲ ಇಂಡಸ್ಟ್ರಿಗಳ ಕತೆ ಕೇಳಿದರೆ ಬರುವಾಗ ನರಿಯಂತೆ ಬರೋದು, ಬಂದ ಮೇಲೆ ಗರ್ಜಿಸೋದು, ಯಾನೇರಂತ. ಇಫ್ ಯು ಆಸ್ಕ್ ಮೀ ಎ ಸ್ಟಾಟಿಸ್ಟಿಕ್ಸ್ ಆಫ್ ದಿ MRPL, ಮೊನ್ನೆ 234 ಎಂಪ್ಲಾಯ್ಮೆಂಟ್ಗೆ ಸೆಲೆಕ್ಷನ್ ಆಯಿತು. ಇಫ್ ಯು ಆಸ್ಕ್ ಮೀ ಹೌ ಮೆನಿ ಆಫ್ ದೆಮ್ ಆರ್ ಕನ್ನಡ ಸ್ಪೀಕಿಂಗ್, ತುಳು ಸ್ಪೀಕಿಂಗ್, ಆರ್ ದೇ ಆರ್ ಬಿಲಾಂಗ್ಸ್ ಟು ದ ಸ್ಟೇಟ್ ಕೇಳಿದರೆ ಬರೇ 3 or 4. Rest 230 is from their own people. ಮೊನ್ನೆ ಡಿಪ್ಲೊಮೊ ಇಂಜಿನಿಯರ್ಸಿಗೆ ಕರೆ ಮಾಡಿದರು. ಅಡ್ವರ್ಟೈಸ್ಮೆಂಟ್ ಐ ಆಮ್ ಟಾಕಿಂಗ್ ಅಬೌಟ್. ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ, ಪಾಲಿಟೆಕ್ನಿಕ್. ನಾನು ಹೇಳಿದೆ ನಮ್ಮ ಸಂಸದರಿಗೆ, ಯು ರಿಸ್ಟ್ರಿಕ್ಟ್ ದ್ಯಾಟ್ ಅಡ್ವರ್ಟೈಸ್ಮೆಂಟ್ ಓನ್ಲಿ ಫಾರ್ ಕರ್ನಾಟಕ, ನಾಟ್ ದಿ ಔಟ್ಸೈಡ್ ಕರ್ನಾಟಕ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಪಾಲಿಟೆಕ್ನಿಕ್ ಕಾಲೇಜಸ್ ಇನ್ ದಕ್ಷಿಣ ಕನ್ನಡ. ನಮ್ಮ ಜಿಲ್ಲೆಯಲ್ಲಿ 9 ಇದ್ದಾವೆ. ನೋ, ನ್ಯಾಷನಲಿ ಕರೆದರು. ಹೂ ವಿಲ್ ಗೆಟ್ ಎನ್ ಎಂಪ್ಲಾಯ್ಮೆಂಟ್ ಫಾರ್ ಎ ಸ್ಮಾಲ್ ಜಾಬ್? ನೀವು ಬರ್ತೀರಿ, ಮಾಡ್ತೀರಿ, ಎಲ್ಲ ಇದೆ. ದೇಶಪಾಂಡೆ ವಾಸ್ ಟಾಕಿಂಗ್ ಅಬೌಟ್ ರಿಹ್ಯಾಬಿಲಿಟೇಷನ್. ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ನೀವು ಏನು ಪ್ರಾಮಿಸ್ ಮಾಡ್ತಿರೋ ಪ್ಯಾಕೇಜು, ಯು ಆರ್ ನಾಟ್ ಇಂಪ್ಲಿಮೆಂಟಿಂಗ್ ಇಟ್. ಎಂಪ್ಲಾಯ್ಮೆಂಟ್ ಕೊಡೋದಿಲ್ಲ, ರಿಹ್ಯಾಬಿಲಿಟೇಷನ್ ಇಲ್ಲ, ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಇಲ್ಲ. ಲಾಟ್ ಆಫ್ ತ್ಯಾಗ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ನೀವು ಪ್ರಾಸ್ಪರ್ ಆಗ್ತೀರಿ, ಬಟ್ ಯು ಆರ್ ನಾಟ್ ಕೀಪಿಂಗ್ ಅಪ್ ಯುವರ್ ವರ್ಡ್ಸ್. ಅದಕ್ಕೋಸ್ಕರ ಜನರು ಕೂಡ ಮತ್ತೆ ಬಂದಾಗ, ಇಲ್ಲ ಅವರು ನಮಗೆ ಈ ರೀತಿ ಮಾಡಿದ್ದಾರೆ, ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ತಮ್ಮ ಗಮನಕ್ಕೆ ತರ್ತೇನೆ, ಇಂಡಸ್ಟ್ರಿಗಳು ಮಾಡೋ ಈ UPCL ಬಂತು, ಉಡುಪಿ ಪವರ್ ಪ್ಲ್ಯಾಂಟ್ ಇನ್ ಉಡುಪಿಯಲ್ಲಿ ಅದು ಬಂತು. ನೀವು ಈಗ ಅವರ ಪರಿಸ್ಥಿತಿ ಕೇಳಿ ಏನಾಗಿದೆ, ಯಾವ ರೀತಿ ಅದರ ಲೋಕಲ್ಸನ್ನು ಅವರು ಅಥವಾ ತ್ಯಾಗ ಮಾಡಿದವರನ್ನು ಯಾವ ರೀತಿ ಇಟ್ಟುಕೊಂಡಿದ್ದಾರೆ ಕೇಳಿದರೆ, ದೇ ಆರ್ ನಾಟ್ ಅಪ್ ಟು ದ ಮಾರ್ಕ್. ಅದಕ್ಕೆ ಈ ಸಮಿತಿಗೆ ಜವಾಬ್ದಾರಿ ಮತ್ತೊಂದಿದೆ, ಓನ್ಲಿ ಟು ಪ್ರಮೋಟ್ ಇಂಡಸ್ಟ್ರೀಸ್. ನೋ, ಯು ಶುಡ್ ಬ್ರಿಂಗ್ ದೋಸ್ ಹೂ ಹ್ಯಾವ್ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರೀಸ್, ವಾಟ್ ವಾಸ್ ದೇರ್ ಕಾಂಟ್ರಿಬ್ಯೂಷನ್ ಫಾರ್ ದ ಸೊಸೈಟಿ. ನೀವು ಏನು ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಿ, ಯಾವ ರೀತಿ ಇದೆ ನಿಮ್ಮದು, ಅದರ ಬಗ್ಗೆ ಕೂಡ ವಿಮರ್ಶೆ ಮಾಡಲಿಕ್ಕೆ ಈ ಸಮಿತಿ ಪ್ರಯತ್ನ ಮಾಡಬೇಕು. ಯು ಶುಡ್ ಹ್ಯಾವ್ ದಿಸ್ ಎಜೆಂಡಾ ಆಲ್ಸೋ ಅಂತ ನಾನು ಅಧ್ಯಕ್ಷರಿಗೆ ಮತ್ತು ಅದರ ಸ್ಥಾಪಕ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ. ಡೆವಲಪ್ಮೆಂಟಿಗೆ ನಮ್ಮ ಜಿಲ್ಲೆಯಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಕೊರತೆ ಇಲ್ಲ. ಇಫ್ ಯು ಟೇಕ್ ಟೂರಿಸಮ್, ನಮ್ಮಲ್ಲಿ ರಾಜ್ಯಕ್ಕೆ ಇಚ್ಛಾಶಕ್ತಿ ಸ್ವಲ್ಪ ಕಡಿಮೆ ಇದೆ. ಯಾರು MP ಇದ್ದಾರೆ, ಯಾರು ಮಿನಿಸ್ಟರ್ಸ್ ಇದ್ದಾರೆ, ಯಾರು ಜವಾಬ್ದಾರಿ ಹುದ್ದೆಯಲ್ಲಿದ್ದಾರೆ, ಅವರಿಗೆ ರಾಜಕೀಯ ಬದ್ಧತೆ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೆ UT ಖಾದರ್ ಹೇಳಿದರು, ಒಂದು ಚುನಾವಣೆ ಮುಗಿದ ಕೂಡಲೇ ಇನ್ನೊಂದು 5 ವರ್ಷ 2029ಗೆ ಹೇಗೆ ಅಂತ ಇಲ್ಲಿಂದಲೇ ಪ್ರಾರಂಭ ಮಾಡೋದು. ಹಾಗಾಗಿ ಇದರ ಮಧ್ಯೆ ಬರುವಂಥ ವಿಚಾರಗಳು ಏನಿದ್ದಾವೆ, ಇದು ನನಗೆ ಲಾಭ ಎಷ್ಟು, ಅವನಿಗೆ ಲಾಭ ಎಷ್ಟು, ಅದು ನೋಡ್ತಾರೆ ಹೊರತು ಸಮಾಜಕ್ಕೆ ಏನು, ನಮ್ಮ ಮುಂದಿನ ಪೀಳಿಗೆಗೆ ಏನು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಕಡಿಮೆ. ಉದಾಹರಣೆಗೆ ಹೇಳಬೇಕಿದ್ರೆ, ಈ ಸ್ಪಿರಿಟ್ ಮದ್ಯ, ದುಡ್ಡು ಗಂಗಸರ ಅಂತ ಹೇಳ್ತೇವಲ್ಲ, ಅದು ಕುಡಿಯಲಿಕ್ಕೆ ಒಮ್ಮೆ ಹೋರಾಟ ಆಯಿತು. ಅದು ನಿಷೇಧ ಮಾಡಬೇಕು ಅಂತ ಹೆಂಡ. ಅದಕ್ಕೆ ಯಾವುದು ನಿಷೇಧ ಅಂದರು. ಅಂಗಡಿ ಬಂದಂತ, ಮದ್ಯದ ಅಂಗಡಿ ಕ್ಲೋಸ್ ಅಂತ. ಮದ್ಯದ ಅಂಗಡಿ ಅಂದರೆ 4 ಶಾಪ್ ಇದ್ದರೆ ಮಧ್ಯದಲ್ಲಿರುವ ಅಂಗಡಿ ಕ್ಲೋಸ್ ಅಂತ, ಆಚೆ ಈಚೆ ಬದಿ ಅಂಗಡಿ ಓಪನ್. ಮದ್ಯದ ಅಂಗಡಿ ಕ್ಲೋಸ್.
ಯಾನು ಬನ್ನಿ ಅವತ್ತ ಮಧ್ಯದ ಕ್ಲೋಸ್ ಅಂತ ಕ್ಲೋಸ್, ಅಂಚಿದ ಓಪನ್ ಉಪ್ಪಾಡೆ ಅಂತ. ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ. ಈಗ CRZ ನೀವು ಯು ಗೋ ಟು ದ ಕೋಸ್ಟ್, ಎಂಟೈರ್ ಕೋಸ್ಟಲ್ ಬೆಲ್ಟಲ್ಲಿ ಹೋಗಿ, ರೈಟ್ ಫ್ರಮ್ ಕಾರವಾರದಿಂದ ತಗೊಂಡು ಯು ಗೋ ಅಪ್ ಟು ದಿ ದಕ್ಷಿಣ ಕನ್ನಡದ ಉಳ್ಳಾಳದ ತಲಪಾಡಿವರೆಗೆ ಹೋಗಿ. ನಮ್ಮಲ್ಲಿ ಏನಾದರೂ ಒಂದು ಅಂಗಡಿ ಕಟ್ಟಬೇಕು, ಮನೆ ಕಟ್ಟಬೇಕು, ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಅಥವಾ ಸಮುದ್ರ ಬದಿಯಲ್ಲಿ ಒಂದು ಹೋಟೆಲ್ ಕಟ್ಟಬೇಕು, ಅಲ್ಲಿ ಉದ್ಯಮ ನಡೆಸಬೇಕು ಅಂದರೆ ಇವತ್ತು 1.5 ಕಿಲೋಮೀಟರ್ಸ್ ಫ್ರಮ್ ದಿ ಸಿ ಅಂತ ಹೇಳ್ತಾರೆ. ಅದೇ ಕೇರಳಕ್ಕೆ ಹೋದರೆ ಅವರು ಆ ಸಿಯ ಬದಿಯಲ್ಲಿ ರೈಲ್ವೆ ಟ್ರ್ಯಾಕು ಇದೆ, ಅಂಗಡಿಗಳು ಇದೆ, ಹೋಟೆಲ್ಗಳು ಇದೆ, ಎಲ್ಲವೂ ಇದೆ. ಅವರಿಗೆ ಇದರ ಲಾಭ ನಷ್ಟ ಅಥವಾ ಇದರ ಪರಿಚಯ ಆಗೋದಿಲ್ವಾ? ಇದು ಅಪ್ಲೈ ಆಗೋದಿಲ್ವಾ? ಅಂದರೆ ಯಾರು ಯಾವ ಕೆಲಸವನ್ನು ಮಾಡಬೇಕೋ, ಯಾವ ಅಂಶಗಳನ್ನು ಇಟ್ಟುಕೊಂಡು ಅಭಿವೃದ್ಧಿಗೆ ಕೊಡಬೇಕೋ ಅದಕ್ಕೆ ನಾವು ಒತ್ತನ್ನು ಕೊಡಬೇಕಾಗ್ತದೆ. ಹಾಗಾಗಿ ಈ ಸಮಿತಿ ನನಗೆ ಅನಿಸುತ್ತೆ, ನೀವೆಲ್ಲರೂ ಸೇರಿ ಎಲ್ಲ ಪಾರ್ಟಿಯವ್ರನ್ನ, ಯು ಹ್ಯಾವ್ ಕಾಲ್ಡ್ ಆಲ್ ಪಾರ್ಟಿ ಟುಡೇ, ಎಲ್ಲ ಪಾರ್ಟಿಯವ್ರನ್ನ ಕರೀಬೇಕು, ಚುನಾಯಿತ ಪ್ರತಿನಿಧಿಗಳನ್ನು ಕರೀಬೇಕು. ನಿಮಗಿರುವಷ್ಟು ಅಧಿಕಾರ ಬೇರೆಯವರಿಗೆ ಇರೋದಿಲ್ಲ. ಯಾಕೆಂದರೆ ನಿಮಗೆ ಯಾವ ಲಾಭ ನಷ್ಟವೂ ಇಲ್ಲ, ನೀವು ಏನೇನು ಬಯಸೋದಿಲ್ಲ, ನಿಮ್ಮ ಇಂಡಸ್ಟ್ರಿಗಳೂ ಇಲ್ಲ. ನಿಮಗಿರುವುದು ನಮ್ಮ ಕೋಸ್ಟಲ್ ಬೆಲ್ಟ್ ಇಂಪ್ರೂವ್ ಆಗಬೇಕು. ನಾನು ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಇದ್ದಾರೆ, ಅವರ ತಮ್ಮ ಮತ್ತು ನಾನು ಭಾಳ ದೋಸ್ತು ಪ್ರದೀಪ್ ಶೆಟ್ಟರು. ವಿಧಾನ ಪರಿಷತ್ನಲ್ಲಿ ನಾನು ಸರ್ಕಾರಿ ಮುಖ್ಯ ಸಚೇತಕನಾಗಿದ್ದಾಗ ಅವರ ತಮ್ಮ ಇಲೆಕ್ಟ್ ಆಗಿ ಬಂದರು. ಅವರಿಗೊಮ್ಮೆ ಇದೇ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು ಅಂತ ನಾನು ಒತ್ತಾಯ ಮಾಡಿದೆ ವಿಧಾನ ಪರಿಷತ್ತಲ್ಲಿ. ನಾನು ಮಾತಾಡೋದಿಲ್ಲ, ನನಗೆ ಸ್ಟಡಿ ಮಾಡಲಿಲ್ಲ ಅಂದರು. ನನ್ನ PS ಕರೆದು 1.5 ಪುಟದ ಒಂದು ನೋಟ್ಸನ್ನು ಮಾಡಿಕೊಟ್ಟು ಮಾತಾಡು ಅಂತ ಹೇಳಿದೆ. 1 ಗಂಟೆ ಮಾತಾಡಿದರು, 1 hour, ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅಪ್ರಿಷಿಯೇಟೆಡ್ ಬೈ ದಿ ಎಂಟೈರ್ ಹೌಸ್. ನಾವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಈಗ ನಮಗೆ ದಕ್ಷಿಣ ಕನ್ನಡ ತಗೊಳ್ಳಿ, ನಮ್ಮ ಊರಿನಲ್ಲಿ 4 ಲಕ್ಷ ಜನ ಬೀಡಿ ರೋಲರ್ಸ್ ಇದ್ದಾರೆ, ಬೀಡಿ ಕಾರ್ಮಿಕರು ಫ್ಯಾಮಿಲಿಗಳಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೀಡಿ ಕಾರ್ಮಿಕರು ಇರುವಂಥ ಜಿಲ್ಲೆ ಯಾವುದು ಕೇಳಿದರೆ ಅದು ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ಗೆ ಭಾಳಷ್ಟು ಬೇಡಿಕೆ ಇದೆ. ಹಿಂದೆ ಬೀಡಿ ಕಟ್ತಾ ಇದ್ರು, ಎಷ್ಟೋ ಜನ ಕುಟುಂಬಗಳು ಬೀಡಿ ಕಟ್ಟಿ ತಮ್ಮ ಮಕ್ಕಳನ್ನು ಇಂಜಿನಿಯರ್ಸು ಮೆಡಿಕಲ್ ಮಾಡಿದಂಥ ಚರಿತ್ರೆ ಇವತ್ತು ನಶಿಸಿ ಹೋಗ್ತಾ ಇದೆ. ಬೀಡಿ ಕಾರ್ಮಿಕರಿಗೆ ಬೀಡಿ ಸೇದಬಾರದು ಅಂತ ಕಾನೂನು ತಂದ ಮೇಲೆ ಆ ಉದ್ಯಮಿಗೆ ಇವತ್ತು ಕೆಲಸ ಇಲ್ಲ, ಅವರಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ತಾನೆ. ನಾನು ವಿಧಾನ ಪರಿಷತ್ನಲ್ಲಿ ಕಾರ್ಮಿಕರಿಗೂ ಕ್ಯಾಪ್ಟನ್ ಕಾರ್ನಿಕ್ ಗೊತ್ತು, ಒಂದು ಸಲ ಕಾಲಿಂಗ್ ಅಟೆನ್ಷನ್ ತಂದು ನಾವು ಮಾತಾಡಿದೆವು, ಕಾರ್ಮಿಕರು ಮಾತಾಡಿದರು. ಅವರಿಗೆ ಸಬ್ಸ್ಟಿಟ್ಯೂಟ್ ಉದ್ಯಮ ಮಾಡಿಕೊಡಿ, ಕಾಟೇಜ್ ಇಂಡಸ್ಟ್ರಿ ಮಾಡಿ, ಟೈಲರಿಂಗ್ ಮಾಡಿ. ಬೀಡಿ ಕಟ್ಟುವವರೆಲ್ಲ ಭಾಳ ಶಾರ್ಪ್ ಇರ್ತಾರೆ, ಅವರಿಗೆ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಈಸ್ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡಿ ಅಂತ ಹೇಳಿತ್ತು. ಸರ್ಕಾರ ಎಗ್ರಿ. ಎವ್ರಿ ತಾಲೂಕಲ್ಲಿ 15,000 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಒಂದೊಂದು ಗಾರ್ಮೆಂಟ್ ಇಂಡಸ್ಟ್ರಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತೇಳಿ ಅಂದಿನ ಇಂಡಸ್ಟ್ರಿ ಮಿನಿಸ್ಟ್ರು ಕರೆ ಕೊಟ್ಟರು, ಮಾಡ್ತೇವೆ ಅಂತ. ಇಷ್ಟುವರೆಗೂ ಎಸ್ಟಾಬ್ಲಿಷ್ ಆಗಿಲ್ಲ. ಇವತ್ತಿನ ದಿನಕ್ಕೂ ಮೊನ್ನೆ ಭರವಸೆ ಸಮಿತಿಯಲ್ಲಿ ಚರ್ಚೆ ಆಗ್ತಾ ಇದೆ, ಆ ಭರವಸೆ ಕೊಟ್ಟದ್ದು ಏನಾಯಿತು ಅಂತ. ಅಂದರೆ ನಮ್ಮಲ್ಲಿ ಎಂಪ್ಲಾಯ್ಮೆಂಟಿಗೆ ಬೇಕಾದಂಥ ಇಂಡಸ್ಟ್ರೀಸ್ಗಳು ಡೆವಲಪ್ ಆಗಬೇಕು. ಮತ್ತು ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಇದ್ದಾರೆ. ನನ್ನೊಂದು ಜಯಕೃಷ್ಣ ಅವರಿಗೆ ಒಂದು ನಿಮಿಷ ನಾನು ಏನು ಹೇಳ್ತೇನೆ ಅಂದರೆ, ನೀವು ಒಂದು ಇನ್ವೆಸ್ಟರ್ಸ್ ಮೀಟನ್ನು ಮಂಗಳೂರಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಲ್ ದ ಲೀಡರ್ಸ್, ಇನ್ವೆಸ್ಟರ್ಸ್ ಮೀಟ್ ಇನ್ ಮ್ಯಾಂಗ್ಳೂರ್. ನೀವು ಬೆಂಗಳೂರಿನಲ್ಲಿ ಮುರುಗೇಶ್ ನಿರಾಣಿ ಅವರು ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರ ಗಮನಕ್ಕೆ ವಿಧಾನ ಪರಿಷತ್ತಲ್ಲಿ ನೀವು ಮಾತಾಡಬೇಕು. ಇತ್ತೀಚೆಗೆ ಇದು ಬೆಂಗಳೂರಿನಲ್ಲಿ ಇನ್ವೆಸ್ಟರ್ಸ್ ಮೀಟ್ ಆಯಿತು ಸರ್. ಭಾಳ ಜನ ಬಂದರು ಇನ್ವೆಸ್ಟರ್ಸ್ ಫ್ರಮ್ ದಿ ಅಬ್ರಾಡ್. ದಕ್ಷಿಣ ಕನ್ನಡ ಕರಾವಳಿ ಭಾಗಕ್ಕೆ 1 ಪೈಸೆ ಇನ್ವೆಸ್ಟ್ಮೆಂಟ್ ಹ್ಯಾಸ್ ನಾಟ್ ಕಮ್. ಹಾಗಾಗಿ ನಿಮಗೆ ಎಷ್ಟು ಬೇಸರ ಆಗ್ಬೋದು. ಒಂದು ಇಂಡಸ್ಟ್ರಿ ಸ್ಮಾಲ್ 5 ಸ್ಟಾರ್ ಹೋಟೆಲ್ ಮಾಡ್ತೇನೆ ಅಂತ ಒಬ್ಬ ಕೇಳಲಿಲ್ಲ.
ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದರ ಹತ್ತಿರ ಬೇಕು ಅಂತ ಜನ ಬೇಡಿಕೆ ಇದೆ. ನೋ, ನಾಟ್ ಇವನ್ ಸಿಂಗಲ್ ಪರ್ಸನ್. 10 ರೂಪಾಯಿ ಇನ್ವೆಸ್ಟೆಡ್ ಮೀಟ್ ಆಫ್ ಕರ್ನಾಟಕದಲ್ಲಿ ಬಂದಿಲ್ಲ. ಐ ವಾಸ್ ಅಬ್ಸರ್ವಿಂಗ್, ವಾಚ್ ಮಾಡ್ತಾ ಇದ್ದೆ. ನಾನು ಹೇಳ್ತೇನೆ, ಈಗ ನಿನ್ನೆ ಮೊನ್ನೆ ಅಲ್ಲಿ ನಾನು ಉದಯವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಶಿವಮೊಗ್ಗದಲ್ಲಿ ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡಲಿಕ್ಕೆ ಅಲ್ಲಿಯ MLAs ಆ್ಯಂಡ್ MPs ಎಲ್ಲ ಮುಂದೆ ಬಂದಿದ್ದಾರೆ. ನಾನು ಹೇಳ್ತೇನೆ, ದಕ್ಷಿಣ ಕನ್ನಡ ಕರಾವಳಿಯಲ್ಲೇ ಮಾಡಬೇಕು, ಪ್ರವಾಸೋದ್ಯಮ ಸಚಿವರನ್ನ ಕರೀಬೇಕು. ಈ ಮೀಟನ್ನು ಮಂಗಳೂರಲ್ಲೇ ಆಗಲಿಕ್ಕೆ ತಾವು MB ಪಾಟೀಲ್ರಿಗೆ ಸೂಚಿಸಬೇಕು. ಒಂದು ಕರಾವಳಿಯಲ್ಲಿ ಸನ್ಮಾನ್ ಜಗದೀಶ್ ಶೆಟ್ಟರ್ ಅವರು ಸೂಚಿಸಿದರೆ MB ಪಾಟೀಲ್ ಅಂತೂ ಡೆಫಿನೆಟ್ ಬಂದೇ ಬರ್ತಾರೆ. ಒಂದು ಇನ್ವೆಸ್ಟರ್ಸ್ ಮೀಟ್ ಇಫ್ ಹೆಲ್ಡ್ ಇನ್ ಮ್ಯಾಂಗ್ಳೂರ್, HK ಪಾಟೀಲ್ ಪ್ರವಾಸೋದ್ಯಮ, MB ಪಾಟೀಲ್ ಇಸ್ ಇಂಡಸ್ಟ್ರಿಯಲ್ ಮಿನಿಸ್ಟರ್. ಎಸ್, ನೀವು ಇಬ್ಬರೂ ಸೇರಿ ಆ ವಿಚಾರವನ್ನು ಗಮನಕ್ಕೆ ತಂದರೆ, ಒಂದು ಇನ್ವೆಸ್ಟರ್ಸ್ ಮೀಟ್ ಮಂಗಳೂರಲ್ಲಿ ಆದರೆ ಅವರು ಒಂದು ಸಲ ಅವ್ರನ್ನ ಎಲ್ಲ ದೊಡ್ಡ ಬಸ್ಸಲ್ಲಿ ಕೂತ್ಕೊಳಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಾಡಿಸಬೇಕು. ಇಲ್ಲಿ ಇದ್ದಷ್ಟು ಪೊಟೆನ್ಷಿಯಲು, ಇಲ್ಲಿ ಇದ್ದಿದ್ದ ಜನರ ವಿಶ್ವಾಸ, ಎಜುಕೇಟೆಡು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ದೇ ವಿಲ್ ಬಿ ದೇ ಡೆಫಿನೆಟ್ಲಿ ದೇ ವಿಲ್ ಕಮ್ ವಿತ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಹೆಲ್ತ್ ಕೇರ್ನಲ್ಲಿ ಭಾಳ ದೊಡ್ಡ ಪೊಟೆನ್ಷಿಯಲ್ ಇರುವಂಥ ಜಿಲ್ಲೆ. 5 ಕಿಲೋಮೀಟರ್ ರೇಡಿಯಸ್ನಲ್ಲಿ 7 ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಆದಿದ್ರೆ ದಟ್ ಈಸ್ ಓನ್ಲಿ ಇನ್ ದಕ್ಷಿಣ ಕನ್ನಡ, ನೋವೇರ್ ಎಲ್ಸ್. ಆ್ಯಂಡ್ 3 ಯೂನಿವರ್ಸಿಟೀಸ್ ಡೀಮ್ಡ್ ಟು ಬಿ ಎನ್ ಯೂನಿವರ್ಸಿಟೀಸ್. ಹಾಗಾಗಿ ಪೊಟೆನ್ಷಿಯಲ್ ಇದೆ, ಜನ ಒಳ್ಳೆದಿದ್ದಾರೆ, ಬುದ್ಧಿವಂತರಿದ್ದಾರೆ. ಚಂದ್ರಯಾನಕ್ಕೆ ಹೋದವರು ನಮ್ಮ ಈ ಬೇರೆ ಅದರ ಅಧ್ಯಕ್ಷರು, ನಮ್ಮ ಇಸ್ರೋದವರು ನಮ್ಮ ನೆಲಜಲದ ವಾಸನೆ ಇದ್ದವರೇ, ಮಂಗಳೂರಿನ ನೆಲಜಲದ ವಾಸನೆ ಇದ್ದವರೇ ಚಂದ್ರಯಾನಕ್ಕೆ ಕಳಿಸಿದ್ದು. ಇನ್ನೂ ನಾಗರ ಸೆಂಟ್ರು ಬಿಡಲಿಕ್ಕಿಲ್ಲ. ಚಂದ್ರಯಾನದಲ್ಲಿ ಅವಲ್ಪುರ ಎಡ್ಡೆದಾಲಯತ್ತಿನ ಅಡೆಗ್ಲ ಪೋಯಿ ಅಂತ ಶುರು ಮಾಡಿರ್ಬೋದು. ಯಾಕೆಂದರೆ ಈಸ್ ಎ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಯಾಕೆಂದರೆ ಮಂಗಳೂರಿನಲ್ಲಿ ನಿಮ್ಮ ಎಸ್ ಹೋಗ್ತಾರೆ. ಮಂಗಳೂರಿನಲ್ಲಿ 157 ಟ್ರಕ್ಸ್ ಇಟ್ಟುಕೊಂಡಂಥ ಒಬ್ಬ ಮಾಲಕರಿದ್ದರೆ ಅದು ನಾಗರ ಶೆಟ್ಟರು. ಅವರಿಗೆ ಪೊಲಿಟಿಕ್ಸು ಸೆಕೆಂಡು. ಯಾಕೆಂದರೆ ಐ ಆಮ್ ಟೆಲಿಂಗ್ ಯು ವೈ, ದೇ ಆರ್ ಆಲ್ ಜೀನ್ಸ್ ಇದೆ ಇಲ್ಲಿ. ಹೌದು, ಇಲ್ಲಿ ಜೀನ್ಸಲ್ಲೇ ಬಿಸ್ನೆಸ್ ಇದೆ. ಹಾಗಾಗಿ ವ್ಯಾಪಾರ ಮಾಡಬೇಕು, ಬೆಳೆಯಬೇಕು ಅಂದರೆ ವಿ ಹ್ಯಾವ್ ಟು ಆಲ್ ಎಲ್ಲರೂ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಒಟ್ಟಿಗೆ ಹೋದರೆ ಮಾತ್ರ ಸಾಧ್ಯ. ಅದಕ್ಕಾಗಿ UT ಖಾದರ್ ಹೇಳಿದರು, ಅದನ್ನು ಮೊದಲು ಸ್ವಲ್ಪ ಸರಿ ಮಾಡಿ ಅಂತ. ಅದು ನಾಗರ ಶೆಟ್ಟಿಗೆ ಸಾಧ್ಯ ಇದೆ ಅದನ್ನು ಸರಿ ಮಾಡಲಿಕ್ಕೆ. ಎಲ್ಲ ಅದನ್ನು ಸರಿ ಮಾಡಿದರೆ ಯಾವ ಹೋಟೆಲಲ್ಲಿ ಚಹಾ ಕುಡಿಬೇಕು, ಹೇಗೆ ಚಹಾ ಕುಡಿಬೇಕು ಅಂತ ತೀರ್ಮಾನ ಅವರವರೇ ಮಾಡಲಿಕ್ಕೆ ಬಿಟ್ಟರೆ ಸಂತೋಷ. ಹಾಗಾಗಿ ಈ ದೃಷ್ಟಿಯಲ್ಲಿ ನಿಮ್ಮ ಏನು ಬೇಡಿಕೆ ಇದೆ, ನಿಮ್ಮದು ಏನು ಹೋರಾಟ ಇದೆ, ಅದಕ್ಕೆ ನಾವೆಲ್ಲರೂ ಬೆಂಬಲ ಮಾಡ್ತೇವೆ. ಮತ್ತು ನೀವು ಏನು 127 ಪೇಜಿದ್ದು ರಿಲೀಸ್ ಆಫ್ ದಿ ಸಮಿತೀಸ್ ಕೋಸ್ಟಲ್ ಡೆವಲಪ್ಮೆಂಟ್ ವಿಷನ್ ಪ್ಲ್ಯಾನ್ ಅಂತ ಏನು ಇವತ್ತು ಬಿಡುಗಡೆ ಮಾಡಿದ್ದೀರಿ, UT ಖಾದರ್ ಕೈಯಲ್ಲಿ ಕೊಟ್ಟಿದ್ದೀರಿ. ಈಸ್ ಎ ರೈಟ್ ಮ್ಯಾನ್ ಫಾರ್ ದ ರೈಟ್ ಥಿಂಗ್. ಈ ಕ್ಯಾನ್ ಹ್ಯಾಂಡ್ ಇಟ್ ಓವರ್ ಟು ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅವರಿಗೆ ಕೊಟ್ಟು ನಿಮ್ಮ ಏನು ಚಿಂತನೆ ಇದೆ ಇದು ಈಡೇರಿಸಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತೇಳೋ ಮಾತನ್ನು ಮತ್ತೊಮ್ಮೆ ಹೇಳಿ, ಈ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಕ್ಕೆ ಮತ್ತು ಮುಂದೆ ಮಂಗಳೂರಲ್ಲಿ ಮಾಡಬೇಕು, ಎಲ್ಲ ಕಡೆ ಇಂಥದ್ದು ನಡಿಬೇಕು. ಆವಾಗ ಜನರಿಗೆ ಏನೋ ಸ್ವಲ್ಪ ಅವೇರ್ನೆಸ್ ಬರ್ತದೆ, ದಿ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಅಂತ. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿಯೂ ತಾವು ಈ ಸಂಘಟನೆಯನ್ನು ಆರ್ಗನೈಸ್ ಮಾಡಿ ಅಂತೇಳೋ ಮಾತನ್ನು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಆಹ್ವಾನಿಸಿ ತಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸಿ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಐವನ್ ಡಿಸೋಜ ಅವರು ಭಾಳ ಸುಂದರವಾದ ಮಾತುಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಇಟ್ಟಿದ್ದೀರಿ. ಡೆಫಿನೆಟ್ಲಿ ಸರ್, ಮ್ಯಾಂಗ್ಳೂರ್ ಇನ್ವೆಸ್ಟರ್ಸ್ ಮೀಟ್ ವಿಲ್ ಬಿ ಆರ್ಗನೈಸ್ಡ್ ಬೈ ದ ಕಮಿಟಿ. ನೀವು ಹೇಳಿದ ಹಾಗೆ ಸರ್ಕಾರದಿಂದ ಒಂದು ಅವಶ್ಯಕತೆ ಆಗಬೇಕು ಸರ್. ವೆನ್ ವಿ ಸ್ಟಾರ್ಟೆಡ್ ವಿತ್ ನಾಗಾರ್ಜುನ, ನಾವು 20th November 2006 MOU ಸೈನ್ ಮಾಡಿಸಿಕೊಂಡಿದ್ದೆವು. ಬಟ್ ವೆನ್ ಯು ಗೋ ಥ್ರೂ ದ ಕಂಡೀಷನ್ಸ್ ಕೆಲವು ಆಗಿರಲಿಕ್ಕಿಲ್ಲ. ಬಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ಗೌರ್ಮೆಂಟ್ ಫುಲ್ ಸಪೋರ್ಟ್. ಅಂದರೆ ಈಗ UT ಖಾದರ್ ಅವರು ಹೇಳಿದರು, ಬ್ಯಾಂಗ್ಳೂರಿನಲ್ಲಿ ಮೀಟಿಂಗ್ ಮಾಡಿ ಈ ಬಗ್ಗೆ ನಮ್ಮ ಡ್ರಾಫ್ಟ್ ಪ್ಲಾನ್ ಇಂಪ್ಲಿಮೇಷನ್, ವೆರಿ ಗುಡ್ ಸಜೆಷನ್, ಲೆಟ್ ಇಟ್ ಕಮ್ ಥ್ರೂ. ಬಟ್ ಸಮಿತಿ ನಮಗೆ ಜಾರ್ಜ್ ಫರ್ನಾಂಡಿಸ್ ಅವರು ವೆನ್ ಈ ರೆಸ್ಯೂಮ್ಡ್ ಆಸ್ ಎ ಡಿಫೆನ್ಸ್ ಮಿನಿಸ್ಟರ್ ಆಫ್
ಇಂಡಿಯಾ ನೋಡಿ ಅವರದ್ದು ಎಷ್ಟು ದೊಡ್ಡ ಚಿಂತನೆ. ಆನ್ 19th October 2001 he wrote letter outward number 1 from the Defence Minister of India. Dear Jayakrishna, thank you for your message of congratulations on my re-assuming the office of Defence Minister. I look forward to your continued support in our endeavor to deliver our commitment to the people and to build a strong and secure India. With warm regards, George Fernandez. ಸ್ವಂತ ಸೈನ್ ಮಾಡಿದ್ದು. So this type of appreciative letters from the government definitely encourage us, help us in implementing ವೇರಿಯಸ್ ಅದರ್ ಡೆವಲಪ್ಮೆಂಟ್ ಪ್ಲಾನ್ಸ್. ಪ್ಲೀಸ್ ಅದನ್ನು ನೀವು ಮಾಡಬೇಕು. ನಿಮ್ಮ ಅಭಿಪ್ರಾಯಕ್ಕೆ ತಲೆವಾಗಿ ನಾನು ಸಮಿತಿಯ ಪರವಾಗಿ ವಂದಿಸ್ತೇನೆ. ಈಗ ಕ್ಯಾಪ್ಟನ್ ಕಾರ್ಣಿಕ್ರವರು ಈ ಸಮಿತಿಯ ಜೊತೆಗೆ ಮುಂಬೈಯಲ್ಲಿ ಕೂಡ ಮೊನ್ನೆ ಐವನ್ ಡಿಸೋಜ ಕೂಡ ಬಂದಿದ್ದರು ಮುಂಬೈಗೆ. ಅವರು ಬಹಳ ನಿಕಟ ಸಂಪರ್ಕ, ಅವರು ಚುಟುಕಾಗಿ ತನ್ನ ಅನಿಸಿಕೆ ನೀಡ್ತಾರೆ. ಆ ಬಳಿಕ ಅಧ್ಯಕ್ಷರ ಭಾಷಣ ಆಗಿ 1:30 ಒಳಗೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ ಎನ್ನುವ ಭರವಸೆಯೊಂದಿಗೆ ಕ್ಯಾಪ್ಟನ್ ಕಾರ್ಣಿಕ್ರವರು ಜ್ಯೂಸ್ ಕೊಟ್ಟು ಮೆಲ್ಲ ಕಿವಿಲಿ ಹೇಳಿದ್ದಾರೆ 5 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅಂಥೇಳಿ. ವೇದಿಕೆಯ ಎಲ್ಲ ಗಣ್ಯರೇ ಮತ್ತು ಆತ್ಮೀಯ ಬಂಧುಗಳೇ, ಒಂದು ಗಾಂಧೀಜಿಯವ್ರು ಹೇಳಿದ ಮಾತು ನೆನಪಾಯ್ತು ನನಗೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಪರಿಸರ ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ನೀವು ಮುಂದಿನ ತಲೆಮಾರುಗಳಿಂದ ಬಳುವಳಿ ಪಡ್ಕೊಂಡಿರುವಂಥದ್ದು. ಹಾಗಾಗಿ ನಮಗೆ ಜಾಗೃತಿ ಬೇಕು ಅಂಥೇಳಿ. ಅದೇ ರೀತಿಯಲ್ಲಿ ವಿಶ್ವೇಶ್ವರಯ್ಯವರು ಹೇಳ್ತಾರೆ ಪ್ರೊಡ್ಯೂಸ್ ಆರ್ ಪೆರಿಶ್ ಅಂತ. ಸೊ ಇದು ಎರಡರ ನಡುವೆ ಒಂದು ಸಮನ್ವಯತೆಯನ್ನು ಕಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದನ್ನು ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರು ಕಳೆದ 20 ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಮಾತಿಗೆ ಇದನ್ನು ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಸ್ಪೆಸಿಫಿಕ್ಸ್ ಆಗಿ ಒಂದು 4-6 ಅಂಶ ಹೇಳಿಬಿಡ್ತೀನಿ ನಾನು. ಒಂದು, ತಾವೇನೀಗ ಈ ಒಂದು ಪುಸ್ತಕ ತೊಗೊಂಡು ಬಂದಿದ್ದೀರಿ, ಅದನ್ನು ಇನ್ನೂ ಸ್ವಲ್ಪ ವಿಮರ್ಶೆ ಮಾಡಿ, ಬೇಕಾದರೆ ಒಂದು 2-3 ಸಬ್ ಕಮಿಟಿಗಳನ್ನು ಮಾಡಿಕೊಂಡು ಇವತ್ತು ಇರುವಂಥ ಪಾಲಿಸಿಗಳಲ್ಲಿ ಏನು ಪಾಲಿಸಿ ಶಾರ್ಟ್ ಕಮಿಂಗ್ಸ್ ಇದೆ ಮತ್ತು ಏನು ಬದಲಾವಣೆ ಅಪೇಕ್ಷೆ ಪಡ್ತೀರಿ, ಸರ್ಕಾರದಿಂದ ಏನು ಬದಲಾವಣೆ ಅಪೇಕ್ಷೆ ಪಡ್ತೀರಿ. ಉದಾಹರಣೆಗೆ ನಾಗರಾಜ್ ಶೆಟ್ಟಿ ಹೇಳಿದಂಥ CRZನ ರೆಗ್ಯುಲೇಷನ್ಸ್, ಅದರಲ್ಲಿ ಏನು ಬದಲಾವಣೆ ತರಲಿಕ್ಕೆ ಇಷ್ಟ ಇದೆ. ಸಿಂಗಲ್ ವಿಂಡೋ ಶುಡ್ ನಾಟ್ ಬಿಕಮ್ ಅನದರ್ ಅಡಿಷನಲ್ ವಿಂಡೋ. ಹಾಗಾದರೆ ಸಿಂಗಲ್ ವಿಂಡೋ ಪದ್ಧತಿಯಲ್ಲಿ ಏನು ಕೊರತೆಗಳಿದೆ, ಅಂದರೆ ಪಾಲಿಸಿ ಪ್ಯಾರಾಲಿಸಿಸ್ ಆಗೋದಕ್ಕೆ ಏನು ಕಾರಣಗಳಿದೆ ಅದನ್ನು ಸ್ಪೆಸಿಫಿಕ್ ಮಾಡಿ ಸರ್ಕಾರಕ್ಕೆ ಹೋಗಿ ಹೇಳಬೇಕು, ಇದು ಈ ಥರ ಆಗಬೇಕು ಅಂಥೇಳಿ. ಸೊ ಯು ನೀಡ್ ಎ ಸ್ಪೆಷಲೈಸ್ಡ್ ಅಪ್ರೋಚ್. ಇದು ಒಂದನೇದು. ಅದೇ ಹೇಳ್ತೀನಿ. ಹಿಂದೆ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಪ್ರಾರಂಭದಲ್ಲಿ ಮ್ಯಾಂಗ್ಳೂರ್ ಎಜೆಂಡಾ ಟಾಸ್ಕ್ ಫೋರ್ಸ್ ಅಂತೇಳಿ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಕೋಸ್ಟಲ್ ಎಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದೊಂದು ವಿಸ್ತೃತವಾದ ವರದಿಯನ್ನು ಸಿದ್ಧ ಮಾಡಿದೆ. ದುರದೃಷ್ಟ ಅಂತ ಹೇಳಿದರೆ ಆ ವರದಿ ಸಬ್ಮಿಟ್ ಮಾಡಲಿಕ್ಕೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯ ಇರಲಿಲ್ಲ ಅಂತ ಕಾಣುತ್ತೆ, ಅದನ್ನು ತೆಗೆದುಕೊಳ್ಳಿಕ್ಕೂ ಅವರು ಬರಲಿಲ್ಲ. ಆ ವರದಿ ನಮ್ಮ ಹತ್ರ ಇದೆ. ಐ ಥಿಂಕ್ ಐ ಲೇ ಮೈ ಹ್ಯಾಂಡ್ಸ್ ಆನ್ ದಟ್ ಕಾಪಿ ಆ್ಯಂಡ್ ಸಮ್ ಹೌ ಗೆಟ್ ಇಟ್ ಟು ಯು. ಅದರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಕರಾವಳಿ ಕರ್ನಾಟಕದ ಸ್ಟ್ರೆಂತ್ ಏನು, ಕರಾವಳಿ ಕರ್ನಾಟಕದ ವೀಕ್ನೆಸ್ ಏನು, ಇಲ್ಲಿಗೆ ಯಾವ ಇಂಡಸ್ಟ್ರಿಗಳು ಬಂದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ, ಯಾವುದು ಇಲ್ಲಿಗೆ ಪೂರಕವಾದದ್ದಲ್ಲ ಹೇಳುವಂಥದ್ದನ್ನು ವಿಮರ್ಶೆ ಮಾಡಿಕೊಂಡು ಆ ಒಂದು ಪಾಯಿಂಟ್ಸನ್ನು ತೊಗೊಂಡು ಬಂದಿದ್ದೀವಿ. ಮಾನ್ಯ ಜಗದೀಶ್ ಶೆಟ್ಟರ್ ಇಲ್ಲೇ ಇದ್ದಾರೆ. ಸರ್ ಅಧಿಕಾರಿಯವರೇ, ಸರ್ ತಮ್ಮ ಹತ್ರ ಒಂದು ವಿನಂತಿ ಇದೆ. ತಾವು ಹಿಂದೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ. ಕರ್ನಾಟಕದ ಇಡೀ ರಾಜ್ಯವನ್ನು ಗಮನಕ್ಕೆ ತಗೊಂಡ್ರೆ ಎಲ್ಲ ಇಂಡಸ್ಟ್ರಿಗಳು ಎಲ್ಲ ಏರಿಯಾಕ್ಕೆ ಸೂಟೇಬಲ್ ಅಲ್ಲ. ಹಾಗಾಗಿ ನೀವು ಇದನ್ನು ಒಂದು ಸೆಕ್ಟರ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಝೋನ್ ಅಂತ ಮಾಡಿಕೊಂಡು ಈ ಭಾಗಕ್ಕೆ ಯಾವ ಇಂಡಸ್ಟ್ರಿಗಳಾಗ್ಬೋದು, ಅದಕ್ಕೆ ಏನು ಸೂಚನೆಗಳಾಗಬೇಕು ಅದನ್ನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಪಾಸಿಬಲ್ ದಿಸ್ ಇಸ್ ಸಮಥಿಂಗ್ ಯು ಕ್ಯಾನ್ ಥಿಂಕ್ ಆಫ್. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇಡೀ ದೇಶದಲ್ಲಿ, ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು, ಇಡೀ ದೇಶದಲ್ಲಿ ನಾವು ಪ್ರತಿನಿತ್ಯ 1,15,000 ಮೆಟ್ರಿಕ್ ಟನ್ ವೇಸ್ಟ್ ಜನರೇಟ್ ಮಾಡ್ತೇವೆ. ಇಮ್ಯಾಜಿನ್ ದಿ ಜೈಜಾಂಟಿಕ್ ವಾಲ್ಯೂಮ್. 1,15,000 ಟನ್ ವೇಸ್ಟ್ ನಾವು ಪರ್ ಡೇ ಜನರೇಟ್ ಮಾಡ್ತೇವೆ. ನಾವು ಇದನ್ನು ವೇಸ್ಟ್ ಅಂತ ಕರಿಬೇಕಾ, ರಿಸೋರ್ಸ್ ಅಂತ ಕರಿಬೇಕಾ? ಅದಕ್ಕೆ ಒಂದು 3 ವರ್ಷದ ಹಿಂದೆ ಈ ಸ್ವಚ್ಛ ಭಾರತ ಅಭಿಯಾನ 5 ವರ್ಷ ಮಾಡಿದ ನಂತರ ರಾಮಕೃಷ್ಣಾಶ್ರಮ ಮಂಗಳೂರಿಂದ ಒಳ್ಳೆ ಕೆಲಸ ಆಯಿತು. ಸಮ್ ಆಫ್ ಅಸ್ ಕೇಮ್ ಟುಗೆದರ್
ವಿ ಫಾರ್ಮ್ಡ್ ಎ ಸ್ಟಾರ್ಟಪ್ ಕಾಲ್ಡ್ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸರ್ಕಾರದವರು 2.25 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲಿ ಮೊದಲನೆಯ ಒಂದು MRF ಅಂತ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಹತ್ರ ಒಂದು ಯೂನಿಟ್ ಮಾಡಿದರು. 2 ವರ್ಷ ಯೂನಿಟ್ ಆಪರೇಟ್ ಮಾಡಲಿಕ್ಕೆ ಜನ ಸಿಗಲಿಲ್ಲ. ದೆನ್ ದೇ ಅಪ್ರೋಚ್ ರಾಮಕೃಷ್ಣ ಸ್ವಾಮಿ ಏನಾದರೂ ಮಾಡ್ತೀರಾ ಅಂಥೇಳಿ ಕಳೆದ 2.5 ವರ್ಷದಲ್ಲಿ ಕಾರ್ಕಳ ತಾಲೂಕಿನ ರಾಜೂರಲ್ಲಿದ್ದಾರೆ, ಕಾರ್ಕಳದವರು ಗೊತ್ತಿದೆ ಅವರಿಗೆ, ಕಾರ್ಕಳ ತಾಲೂಕಿನ 45 ಗ್ರಾಮ ಪಂಚಾಯತ್ಗಳ 2.5 ವರ್ಷದಲ್ಲಿ ಮಾಡಿರುವಂಥ ಕೆಲಸ 6,500 ಟನ್ ಡ್ರೈ ವೇಸ್ಟನ್ನು ಅದನ್ನು ಸೆಗ್ರಿಗೇಟ್ ಮಾಡಿ ಕಾಂಪ್ಯಾಕ್ಟಾಗಿ ಬೇಲಿಂಗ್ ಮಾಡಿ ರೀಸೈಕಲ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಮಗೆ ಇಮ್ಯಾಜಿನ್ ಈ ಒಂದು ಸಣ್ಣ ಆ್ಯಕ್ಟಿವಿಟಿಯಲ್ಲಿ ನಾವು 105 ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೇವೆ. ದೇ ಆರ್ ಗೆಟಿಂಗ್ ಆಲ್ ದ ಬೆಸ್ಟ್ ಬೆನಿಫಿಟ್ಸ್ ಪಾಸಿಬಲ್. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಇಂಡಸ್ಟ್ರಿಯಲೈಸೇಷನ್ ಮಾಡಲಿಕ್ಕೆ ಸ್ಕೋಪ್ ಇಲ್ವಾ? ಸ್ಕೋಪ್ ಇದೆ. ನಾವು ಹೇಗೆ ಉಪಯೋಗ ಮಾಡ್ತಾ ಇದ್ದೀವಿ? ಪರಿಸರದ ಬಗ್ಗೆ ಜಯಕೃಷ್ಣ ಶೆಟ್ಟರು ಮಾತಾಡ್ತಾ ಇದ್ದಾರೆ. 6,500 ಟನ್ ಏನು ಡ್ರೈ ವೇಸ್ಟ್ ನಾವು ರೀಸೈಕಲ್ ಮಾಡಿದ್ದೀವಿ. ಒಂದು 6,500 ಟನ್ ಎಲ್ಲಿಗೆ ಹೋಗ್ತಿತ್ತು? ನಮ್ಮ ಊರಿನ ತೋಡಿಗೆ, ನಮ್ಮ ಊರಿನ ಹೊಳೆಗೆ, ಸಮುದ್ರಕ್ಕೆ. ತಿಮಿಂಗಿಲದ ಹೊಟ್ಟೆಯಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಇದೆ ಅಂತ ಕೇಳ್ತಿದ್ದು ನಾವು. 6,500 ಟನ್ ಉಳಿಸಿದ್ದೇವೆ ರೀಸೈಕಲ್ ಮಾಡಲಿಕ್ಕೆ. 6,500 ಟನ್ ನ್ಯಾಚುರಲ್ ರಿಸೋರ್ಸಸ್ ಏನಿತ್ತು ಅದನ್ನು ಬಳಕೆ ಮಾಡ್ತಿದ್ವಲ್ಲ, ಅದನ್ನು ಸೇವ್ ಮಾಡಿದ್ದೀವಿ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಈ ಮ್ಯಾನೇಜ್ಮೆಂಟ್ ಕಾಲೇಜುಗಳಲ್ಲಿ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಹೊರಗೆ ಬಂದು ಆಲೋಚನೆ ಮಾಡಿ, ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದರೆ, ಪ್ರತಿನಿತ್ಯ 140 ಕೋಟಿ ಜನ ಅವರು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಡಿಮ್ಯಾಂಡ್ ಜನರೇಟ್ ಮಾಡ್ತಾರೆ. ಅದರಲ್ಲಿ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ನೀವು ಆಂಟ್ರಪ್ರಿನರ್ ಸ್ಕಿಲ್ ಇದ್ದರೆ ಎಂಟರ್ಪ್ರೈಸ್ ಡೆವಲಪ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಅದರಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ಏನೂ ಇಲ್ಲ, ನಾವು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಅಂತ ಆಲೋಚನೆ ಮಾಡಿದರೆ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಬಹಳ ಜಾಸ್ತಿ ಏನು ಮಾತಾಡಿದ್ದೇನೆ. ಕರಾವಳಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ಕರಾವಳಿ ಕರ್ನಾಟಕದ ಪರಿಸರದ ಬಗ್ಗೆ ಕಾಳಜಿ, ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳುವಂಥ ಒಂದು ಬ್ಲೂ ಪ್ರಿಂಟ್ ನಾವು ನಮ್ಮ ಪರಿಸರ ಪ್ರೇಮಿ ಸಮಿತಿಯ ಪರವಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ, ಪಾಲಿಸಿ ಪ್ಯಾರಾಲಿಸಿಸ್ ಆಗದೇ ಇರಬೇಕಾದ್ರೆ ಈಗ ಇರುವಂಥ ಸರ್ಕಾರದ ನೀತಿ ನಿಯಮಗಳಲ್ಲಿ ಏನು ಕೊರತೆಗಳಿದೆ, ಏನು ಬದಲಾವಣೆ ತರಬೇಕು ಹೇಳೋದನ್ನು ನಾವು ಸ್ಪೆಸಿಫಿಕ್ ಆಗಿ ಸರ್ಕಾರಕ್ಕೆ ಹೇಳದೇ ಇದ್ದರೆ, ಸರ್ಕಾರ ಹೇಳಿದರೆ ದೊಡ್ಡ ಒಂದು ಆನೆ ಇದ್ದಾಗೆ 4 ಜನ ಕುರುಡರು ಆನೆಯನ್ನು ಹೋಗಿ ನೋಡಿದಾಗ ಆಗ್ತದೆ. ಅದಕ್ಕಿಂತ ಹೆಚ್ಚು ಈ ಭಾಗ ನಾವು ನಮ್ಮ ಮುಂದಿನ ತಲೆಮಾರುಗಳಿಗೆ ಈಗ ಇರುವುದಕ್ಕಿಂತ ಚೆನ್ನಾಗಿ ಬಿಟ್ಟು ಹೋಗಬೇಕು. ನಮ್ಮ ಮುಂದಿನ ತಲೆಮಾರುಗಳಿಗೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಒಳ್ಳೆಯ ಜೀವನ ಕಲ್ಪಿಸುವಂಥ ಅವಕಾಶ ಇರಬೇಕು ಅನ್ನುವ ಕಲ್ಪನೆ ನಮ್ಮ ಮನಸ್ಸಲ್ಲಿದ್ದರೆ, ನಾವುಗಳು ಇವತ್ತು ಕೂತ್ಕೊಂಡು, ನಾನು ಇನ್ನೂ ಒಂದು ನಿಮಗೆ ಸಜೆಷನ್ ಮಾಡ್ತೀನಿ. ಅಕಾಡೆಮಿಕಲಿ ವಿ ಹ್ಯಾವ್ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ಸ್, ವಿ ಹ್ಯಾವ್ ಮೆನಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಅವರಿಗೆ ಇವಾಗ ಪ್ರಾಜೆಕ್ಟ್ ಕೊಟ್ಟರೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಏನು ಪ್ರಾಜೆಕ್ಟ್ ಮಾಡಬೇಕಂತ ಗೊತ್ತಿಲ್ಲ. ನಾನು ಹೇಳಿದಂಥ ರೀತಿಯಲ್ಲಿ ನೀವು ಸ್ಪೆಸಿಫಿಕ್ ಆಗಿ, ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಲೆಟ್ ದೆಮ್ ವರ್ಕ್ ಆನ್ ಇಟ್, ಲೆಟ್ ದೆಮ್ ಕಮ್ ಔಟ್ ವಿತ್ ದ ಬ್ಲೂ ಪ್ರಿಂಟ್, ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಇಲ್ಲಿ ಇಷ್ಟೊಂದು ಎಜುಕೇಷನ್ ಸಂಸ್ಥೆಗಳಿದ್ದು, ಯೂನಿವರ್ಸಿಟಿಗಳಿದ್ದು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದ್ದುಕೊಂಡು ಮತ್ತೆ ನಮಗೆ ನೀವು ಬುದ್ಧಿವಂತರು ಹೇಳಿ ಒಂದು ರೀತಿಯಲ್ಲಿ ಮೋಸ ಆಗ್ತಾ ಇದೆ ಅಂತ ಅನಿಸ್ತದೆ ನಮಗೆ ತುಂಬ ಸಂದರ್ಭದಲ್ಲಿ. ಬುದ್ಧಿವಂತಂದ್ರೆ ಕರೆದು ಬಿಟ್ಟು ನಮಗೆ ನೀವೆಲ್ಲ ಇಲ್ಲಿಗೆ ಜೇನುತುಪ್ಪ ಹಚ್ಚಿದ್ರೆ ತಿನ್ನಲಿಕ್ಕೂ ಇಲ್ಲ ಬಿಡಲಿಕ್ಕೂ ಇಲ್ಲ ಅಲ್ವಾಗ ಆಗಿದೆ. ನಮ್ಮ 2 ಜಿಲ್ಲೆಗಳು ಇವತ್ತು ಅಭಿವೃದ್ಧಿ ಆಗಿದ್ರೆ, ಇದು ಕೊನೆಯ ಮಾತು ಹೇಳಿ ಮಾತು ಮುಗಿಸ್ತೀನಿ ನಾನು. ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ ಸೆಲ್ಫ್ ಎಂಟರ್ಪ್ರೈಸ್. ಹಿಂದೆ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಗಿದ್ದಾಗ ವಿ ವಾಸ್ ದ ರಿಮೋಟೆಸ್ಟ್ ಡಿಸ್ಟ್ರಿಕ್ಟ್, ಬಹಳ ಸರ್ಕಾರ ಸಹಾಯ ಸಿಕ್ಕಿಲ್ಲ. ಅದಾದಮೇಲೂ ಕೂಡ ಒಂದು ರೀತಿಯಲ್ಲಿ ಕಡೆಗಣಿಸಲ್ಪಟ್ಟಿದ್ದರೂ ಕೂಡ ಸೆಲ್ಫ್ ಎಂಟರ್ಪ್ರೈಸ್ ಚೆನ್ನಾಗಿದ್ದರಿಂದ, ಉದ್ಯಮಶೀಲತೆ ಚೆನ್ನಾಗಿದ್ದರಿಂದ, ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಕಲ್ಪನೆ ಇದ್ದದ್ರಿಂದ, ನನಗೆ ಗೊತ್ತಿದೆ ಸರ್, ಕೆಲವು ಕೇಸ್ಗಳು 5ನೇ ಕ್ಲಾಸ್ ಪಾಸ್ ಮಾಡಿಕೊಂಡು ಹೋಟೆಲಲ್ಲಿ ಹೋಗಿ ವೆಯ್ಟರ್ ಆಗಿ ಸಪ್ಲೈರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ದೊಡ್ಡ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಈ ಭಾಗದಿಂದ ಹೋದವರು. ಸೊ ಇಟ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಸೊ ನಮ್ಮಲ್ಲಿ ಎಂಟರ್ಪ್ರೈಸ್ ಇದೆ, ನಮ್ಮಲ್ಲಿ ಸ್ಕಿಲ್ ಇದೆ, ನಮ್ಮಲ್ಲಿ ಡೇರಿಂಗ್ ಇನಿಷಿಯೇಟಿವ್ಸ್ ಇದೆ. ಅದನ್ನು ಇಟ್ಟುಕೊಂಡು ಕೊರತೆಗಳನ್ನು ಸ್ವಲ್ಪ ಐಡೆಂಟಿಫೈ ಮಾಡಿ ಅದನ್ನು ತಿದ್ದುವಂಥ ಪ್ರಯತ್ನ ಐವನ್ ಭಾಳ ಸುಲಭವಾಗಿ ಹೇಳಿದರು. ಮಗು ಕೂಗಿದರೆ ಮಾತ್ರ ಅಮ್ಮ ಹಾಲು ಕೊಡ್ತಾಳೆ ಅಂತ ಹೇಳ್ತೀವಿ ನಾವು. ಹಾಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಕೂಗೋದನ್ನು ಕಲಿಬೇಕು. ಸರ್ಕಾರದ ಬೇಡ ನಾವೇ ಮಾಡ್ತೀವಿ ಹೇಳೋದಕ್ಕಿಂತ ಈ ಬದಲಾವಣೆ ತರಲಿಕ್ಕೆ ಆ್ಯಸ್ ಎ ಟೀಮ್,
As a team, we'll go ahead, talk to the government, and what needs to be done for these beautiful districts, ಅದನ್ನು ಮಾಡುವಂಥ ಪ್ರಯತ್ನ ಮಾಡುವ ಅಂತ ಹೇಳೋದನ್ನು ಹೇಳಿ, ಸರ್, ಒಂದು ಸಣ್ಣ ಭಾವನೆ ನಮ್ಮದೆಲ್ಲರದ್ದು ಕೂಡ, ರಾಜಕೀಯವಿಲ್ಲಿರುವಂಥ ನಮ್ಮವ್ರ ತಪ್ಪು ಇದೆ. ಇಷ್ಟು ಒಳ್ಳೆಯ ಪೋರ್ಟ್ ಏನಿದೆ ಸರ್ ಇಡೀ ರಾಜ್ಯದಲ್ಲಿ, ಒಂದೇ ಒಂದು ಒಳ್ಳೆಯ ಆಲ್ ವೆದರ್ ಪೋರ್ಟ್ ಇರುವಂಥದ್ದು ಈಗಾಗಲೇ ಮಾಡಿ 40 ವರ್ಷ ಆಯಿತು. ಆದರೆ ಅದು ಫುಲ್ ಯುಟಿಲೈಸ್ ಆಗಲೇ ಇಲ್ಲ. ಯಾಕೆ ಆಗಿಲ್ಲ ಅಂತ ಹೇಳಿದರೆ ಕನೆಕ್ಟಿವಿಟಿ ಇಶ್ಯೂ. ನಮ್ಮ ರಾಜ್ಯದ ಎಲ್ಲ ಗೂಡ್ಸ್ಗಳು ಹೋಗ್ತಿರುವಂಥದ್ದು ಒಂದು ಚೆನ್ನೈಗೆ ಇಲ್ಲ ಕೊಚ್ಚಿನ್ಗೆ, ಮಂಗಳೂರಿಗೆ ಬರ್ತಾ ಇಲ್ಲ. ಸೊ ಯಾಕೆ ಬರ್ತಾ ಇಲ್ಲ ಹೇಳಿದರೆ ರೋಡ್ ಕನೆಕ್ಟಿವಿಟಿ ವಾಸ್ ಎ ಮೇಜರ್ ಪ್ರಾಬ್ಲಮ್, ರೈಲ್ವೆ ಕನೆಕ್ಟಿವಿಟಿ ವಾಸ್ ಎ ಮೇಜರ್ ಪ್ರಾಬ್ಲಮ್. ಸೊ ಇದನ್ನು ಮನಸ್ಸಲ್ಲಿಟ್ಕೊಂಡು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ದಿ ಕೋಸ್ಟಲ್ ಪಾರ್ಟ್ ಆಫ್ ಕರ್ನಾಟಕ ಕ್ಯಾನ್ ಇಮ್ಮೆನ್ಸ್ಲಿ ಕಾಂಟ್ರಿಬ್ಯೂಟ್ ಹೇಳುವಂಥ ಭಾವನೆ ಬೆಂಗಳೂರಲ್ಲಿ ಕೂತಂಥ ರಾಜಕಾರಣಿಗಳ ಮನಸ್ಸಲ್ಲಿ ಜಾಗೃತ ಆಗಿ, ಮ್ಯಾಂಗ್ಳೂರು ಕನೆಕ್ಟಿವಿಟಿ ಎಷ್ಟು ವರ್ಷಗಳಿಂದ ಮೂಲೆಗುಂಪಾಗಿದೆ. ಒಂದು ಟ್ರೈನ್ ಮೀಟರ್ ಗೇಜಿಂದ ಬ್ರಾಡ್ ಗೇಜ್ ಆಗಬೇಕಾದ್ರೆ ವಿ ಟುಕ್ 16 ಲಾಂಗ್ ಇಯರ್ಸ್. ಸೊ ಈ ಬದಲಾವಣೆ ತಂದರೆ ನಮ್ಮ ಸೆಲ್ಫ್ ಎಂಟರ್ಪ್ರೈಸ್ನ ಜೊತೆಗೆ ಸರ್ಕಾರ ಕೈ ಜೋಡಿಸಿದಾಗ ಇದು ಅದ್ಭುತವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯವರಿಗೆ, ವಿಶೇಷವಾಗಿ ಜಯಕೃಷ್ಣ ಅವರಿಗೆ ಮತ್ತು ಅಮೀನ್ ಅವರಿಗೆ ವಂದಿಸಿ, ವೇದಿಕೆ ಎಲ್ಲ ಗಣ್ಯರಿಗೆ ಅಭಿನಂದನೆಯ ಮಾತುಗಳನ್ನು ಹೇಳಿ ಅವರಿಗೆ ನಮಸ್ಕರಿಸಿ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಯಾಪ್ಟನ್ ಕಾರ್ಣಿಕ್ ಅವರಲ್ಲಿ ಹಿ ಹ್ಯಾಸ್ ಗಾಟ್ ವೆರಿ ಗುಡ್ ಕ್ರಿಯೇಟಿವ್ ಐಡಿಯಾಸ್. ಅವ್ರು ಹೇಳಿದರು ಸ್ಪೆಸಿಫಿಕ್ ಸೆಕ್ಟರ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಝೋನ್ ಎಲ್ಲ ಮಾಡುವಂಥದ್ದು, ಅದು ಉತ್ತರ ವಿಚಾರ ಸರ್. ಎಸ್, ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯ ಆಗಲಿ. ಯುಟಿ ಖಾದರ್ ಹೇಳಿದರು, ಇಲೆಕ್ಷನ್ ನಂತರ ಇನ್ನೊಂದು ಇಲೆಕ್ಷನ್ವರೆಗೆ ವಿ ಆರ್ ಇನ್ ಇಲೆಕ್ಷನ್ ಮೂಡ್ ಅಂತ. ಅದನ್ನು ಬಿಟ್ಟು ಪಕ್ಷಭೇದ ಮರೆತು ಡೆವಲಪ್ಮೆಂಟ್ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ, ಕರ್ನಾಟಕ ಎಲ್ಲ ರಾಜಕೀಯ ಪಕ್ಷದ ವ್ಯಕ್ತಿಗಳು ಇಲ್ಲಿ ಇದ್ದೀರಿ, ಲೆಟ್ ಅಸ್ ಸ್ಟಾರ್ಟ್. ಹೋಲ್ ನೇಷನ್ ವಿಲ್ ಹ್ಯಾವ್ ಐ ಆನ್ ಅಸ್ ದ್ಯಾಟ್ ಹಿಯರ್ ಈಸ್ ಎ ಸ್ಟೇಟ್, ದೇ ಹ್ಯಾವ್ ಫರ್ಗಾಟನ್ ಅಬೌಟ್ ದ parties and they are working together for the development of the state, ಕಾಮನ್ ಪೀಪಲ್. ಯಾಕಂದರೆ ಬಹಳ ಮಂದಿ ಇದ್ದಾರೆ ಸರ್, ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದೇ ಇರುವವರು. ನಾವು ಏನೋ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹುಟ್ಟಿದ್ದೇವೆ, ಪ್ರೀತಿಯಿಂದ ಊರಿಗೆ ಹೋಗಿ ಕಷ್ಟಪಟ್ಟು ನೀವು ಹೇಳಿದಾಗೆ ಏನೋ ಮಾಡಿಕೊಂಡು ಸ್ವಲ್ಪ ಸಮಯ ಇಲ್ಲಿ ಕೊಡ್ತೇವೆ. ಬಟ್ ಲೆಟ್ ಅಸ್ ಹ್ಯಾವ್ ಅ ಕೋ ರಿಲೇಷನ್. ಯಾಕಂತ ಹೇಳಿದರೆ ನಾಗಾರ್ಜುನ ಸಮಸ್ಯೆ ಇರಲಿಲ್ಲ. ಆನ್ 1 ಡಿಸೆಂಬರ್ 2004 ನಾಗಾರ್ಜುನ ಯೋಜನೆಯಿಂದ ಪರಿಸರಕ್ಕೆ ಹಾನಿ ಇಲ್ಲ ಅಂತ ಜಾರ್ಜ್ ಅವರು ಹೇಳಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್. ಇರ್ರೆಸ್ಪೆಕ್ಟಿವ್ ಆಫ್ ಸೋ ಮೆನಿ ಒಪೋಸಿಷನ್, ದ ಯೂನಿಟ್ ಈಸ್ ವರ್ಕಿಂಗ್. ಆದ ಕಾರಣ ಅದಕ್ಕೋಸ್ಕರ ಇವತ್ತು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ತಾವಾಗಿಯೇ ಸುಮಾರು 50-60 ಮಂದಿಯ ಒಂದು ಟೀಮ್ ತಯಾರಾಗಿದೆ. ಅವರಲ್ಲಿ ಕೆಲವರು ಇಲ್ಲಿ ಉಪಸ್ಥಿತರಿದ್ದೀರಿ. ಆಗ ದೇಶಪಾಂಡೆ ಅವರು, ಶೆಟ್ಟರ್ ಸರ್ ಕೂಡ ಹೇಳಿದರು, ಇಲ್ಲಿ ಸಮಿತಿ ಅಭಿವೃದ್ಧಿಗೊಳ್ಳಬೇಕು, ಅದನ್ನು ವಿಸ್ತರಿಸಬೇಕು ಅಂತ ಹೇಳಿ ಬಂದವರ ಹೆಸರನ್ನು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ಮುನ್ಕೂರು ಸುರೇಂದ್ರ ಸಾರ್ ಓದಿ ಹೇಳ್ತಾರೆ. ಆ ಬಳಿಕ ಊಟ ಆದ ಬಳಿಕ ನಾವು ಎಲ್ಲ ಪ್ರಪೋಸ್ಡ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮತ್ತು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಕೂತ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ನೋಡಿ ಬಹುಶಃ ನಿಮ್ಮೆಲ್ಲರ ಮಾತುಗಳಿಂದ ಅವರಲ್ಲಿ ಸ್ಫೂರ್ತಿ, ಅವರು ಬರುವಾಗ ಇದ್ದಕ್ಕಿಂತ ತಿಮ್ಮಡಿ ಕೊಟ್ಟಿರುವುದು ಅದು ದಟ್ ಈಸ್ ಡೆಫಿನೆಟ್ಲಿ ದೇ ವಿಲ್ ಸ್ಟೇ ಬ್ಯಾಕ್ ಆ್ಯಂಡ್ ವಿ ವಿಲ್ ಡಿಸ್ಕಸ್ ಓಪನ್ಲಿ ಟು ವರ್ಕ್ ಯುನೈಟೆಡ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಅವರ್ ಕರ್ನಾಟಕ. ಈಗ ವಿ ಆರ್ ಟಾಕಿಂಗ್ ಅಬೌಟ್ ಮ್ಯಾಂಗ್ಳೂರ್, ಉಡುಪಿ, ಉತ್ತರ ಕರ್ನಾಟಕ ಫಸ್ಟ್, ದೆನ್ ಹೋಲ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ಈಗ ಸುರೇಂದ್ರ ಸಾಲಿಯಂ. ಒಟ್ಟಿಗೆ 60 ಹೆಸರು ಬಂದಿದೆ. ನಾಗೇಶ್ ಶೆಟ್ಟಿ ಮಣಿಗುತ್ತು, ಜಗನ್ನಾಥ್ ಚೌಟ ಬಡಿಗುಡ್ಡೆ, ಜೋಸೆಫ್ ರೆಬೆಲ್ಲೋ, ಉದಯ ಶೆಟ್ಟಿ, ಶಶಿಧರ್ ಭಂಡಾರಿ, ಸದಾನಂದ್ ಕುಮಾರ್, ಪ್ರಸಾದ್ ಭಂಡಾರಿ ಮೂಡುಬಿದ್ರಿ, ಸುಪ್ರೀತ್ ಶೆಟ್ಟಿ, ಅವಿನಾಶ್ ಮಲ್ಲಿ, ಜಯರಾಮ್ ಸಾಲಿಯನ್ ಬೋಳ, ಮ್ಯಾಂಗ್ಳೂರ್ ಜಯರಾಮ್, ಕೃಷ್ಣ ಕಲ್ಲೋಡಿ, ಪ್ರದೀಪ್ ಸುವರ್ಣ, ಸಂದೀಪ್ ಕುಮಾರ್, ನಳಿನಿ ಕುಮಾರ್ ಶೆಟ್ಟಿ ಬೈಂದೂರ್, ರವಿನಾಥ್ ವಿ ಶೆಟ್ಟಿ, ಜನಾರ್ದನ್ ತೋನ್ಸೆ, ವಿಲ್ಸನ್ ಫೆರ್ನಾಂಡೆಸ್, ಸಂತೋಷ್ ಕುಮಾರ್ ಶೆಟ್ಟಿ ಮಾತಾ ಬಿಲ್ಡರ್ಸ್, ಕಡಂಬೋಡಿ ಮಾಬಲ್ ಪೂಜಾರಿ, ಗಣೇಶ್ ದೇವಾಡಿಗ ಉಡುಪಿ, ರತ್ನಾಕರ್ ದೇವಾಡಿಗ ಉಡುಪಿ, ಸುದರ್ಶನ್ ಶೇರಿಗಾರ್ ಉದ್ಯಾವರ್, ಡಾಕ್ಟರ್ ದೇವರಾಜ್ ಮ್ಯಾಂಗ್ಳೂರ್, ಅಶೋಕ್ ಮೊಯ್ಲಿ ಮ್ಯಾಂಗ್ಳೂರ್, ಜನಾರ್ದನ್ ದೇವಾಡಿಗ ಪಾವಂಜೆ, ನಾರಾಯಣ್ ದೇವಾಡಿಗ ಕುಂದಾಪುರ, ನಾಗರಾಜ್ ಪಡುಕೋಣೆ, ಹರೀಶ್ ಶೇರಿಗಾರ್ ಕಾರ್ಕಳ, ಪುರಂದರ ದೇವಾಡಿಗ ಮೂಡುಬಿದ್ರಿ, ವಿಜಯ ಕೊಡವೂರು ಉಡುಪಿ, BG ಲಕ್ಷ್ಮೀಕಾಂತ್ ಉಡುಪಿ,
ಶ್ರೀಮತಿ ಜ್ಯೋತಿ ಎಸ್ ಶೇರಿಗಾರ್, ತಿಲಕ್ ರಾಜ್, ಕಿಶೋರ್ ದೇವಾಡಿಗ ಕಾಪು, ಡಿ.ಕೆ. ಶೆಟ್ಟಿ, ಸಿರಾಜ್ ಅಹಮದ್, ಡಾಕ್ಟರ್ ಅನ್ನಯ್ಯ ಕುಲಾಲ್ ಉಲ್ತೂರ್, ಮಯೂರ್ ಉಳ್ಳಾಲ್ ಮ್ಯಾಂಗ್ಳೂರ್, ನಾಗೇಶ್ ಎಲ್ ಕುಲಾಲ್ ಸುರತ್ಕಲ್, ಭೋಜ ಕುಲಾಲ್ ಬೆಳಿಂಜೆ, ಸುಧಾಕರ್ ವೈ ಕುಲಾಲ್ ಮುಣ್ಕೂರ್, ನಾರಾಯಣ ಪೆರ್ನೆ ಬಂಟ್ವಾಳ್, ನವೀನ್ ಕುಲಾಲ್ ಪುತ್ತೂರ್, ಪ್ರವೀಣ್ ಬಸ್ತಿ ಕೊಲ್ಯ, ಸಂಜೀವ ಎಸ್ ಶೆಟ್ಟಿ ಉಡುಪಿ, ಉದಯ ಶೆಟ್ಟಿ, ಶಂಕರ್ ಕುಲಾಲ್ ಪೆರಂಪಲ್ಲಿ, ಗಂಗಾಧರ್ ಭಂಜನ್ ಮ್ಯಾಂಗ್ಳೂರ್, ಭಾಸ್ಕರ್ ಸಪಲ್ಯ ಎಡಪದವು, ಸುಂದರಾಚಾರ್ಯ ಬೆಳುವಾಯ್, ಪ್ರತಾಪ್ ಕೋಟ್ಯಾನ್ ಮಣಿಪಾಲ್, ಯು ಸತೀಶ್ ಭಂಡಾರಿ, ವಿಜಯ್ ಕುಮಾರ್ ಕುಬೇಯೂರು, ಜಯಕರ್ ಶೆಟ್ಟಿ ಇಂದ್ರಾಳಿ, ರಾಮಣ್ಣ ದೇವಾಡಿಗ, ಪ್ರದೀಪ್ ಅಮೀನ್, ಪ್ರೊಫೆಸರ್ ನವೀನ್ ಚಂದ್ರ, ಅಡ್ವೊಕೇಟ್ ಸುಬ್ಬಯ್ಯ ರೈ ಮತ್ತು ಉದಯ ಆಚಾರ್ಯ ಉಡುಪಿ. ಥ್ಯಾಂಕ್ ಯು. ನೋಡಿ, ನಮ್ಮ ಸಂಸ್ಥಾಪಕರು ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಅವರು ಯಾವ ರೀತಿಯಲ್ಲಿ ಅವರಲ್ಲಿ ಆ ಸ್ಪಿರಿಟ್ ಇದೆ, ಪ್ರೆಸೆಂಟೇಷನ್ ನೀವು ಕೇಳಿದ್ದೀರಿ. ಆದ ಕಾರಣ ತಾನು ಮಾತಾಡೋದ್ರಿಂದ ಇದೇ ರೀತಿಯ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ನೀಡಬೇಕು. ಅವರಿಂದ ಈ ಸಮಾಜಕ್ಕೆ ತುಂಬ ಕೆಲಸ ಆಗಲಿಕ್ಕಿದೆ, ಅದನ್ನು ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ ನೇರವಾಗಿ ಅಧ್ಯಕ್ಷರ ಭಾಷಣ. ಮುಂಬೈಯಲ್ಲಿ ಸುಮಾರು 5 ದಶಕಗಳ ಕಾಲದಿಂದ ಸಮಾಜ ಸೇವೆ ನಿರತರಾಗಿರುವ ನಮ್ಮ ಅಧ್ಯಕ್ಷರಾದ ಎಲ್ ವಿ ಅಮೀನ್ ಅವರು ರಾಜಕಾರಣದಲ್ಲಿ ಕೂಡ ಸಕ್ರಿಯರು. BJP ಪಕ್ಷದಲ್ಲಿ ಮುಂಬೈ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟವರು. ಬಿಲವರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಬೇರೆ ಬೇರೆ ಕನ್ನಡ ಸಂಘ ಸಂಘ ಅಧ್ಯಕ್ಷರ ಸೇವೆ ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಸಮಿತಿಯಲ್ಲಿ 2000ದಿಂದ ಪ್ರಾರಂಭದಿಂದ ಮೊದಲು ಸಲಹೆಗಾರರಾಗಿ, ಉಪಾಧ್ಯಕ್ಷರಾಗಿ, ಈಗ ಅಧ್ಯಕ್ಷರಾಗಿ ನಮ್ಮ ಚುಕ್ಕಾಣಿಯನ್ನು ಹಿಡಿದು ನಮ್ಮೆಲ್ಲರನ್ನು ಸುಸೂತ್ರವಾಗಿ ಕೊಂಡೋಗ್ತಾರೆ. ಅವರಿಂದ ಅಧ್ಯಕ್ಷೀಯ ಭಾಷಣ ಎಲ್ ವಿ ಅಮೀನ್ ಅವರಿಂದ. ಇವತ್ತಿನ ಕರಾವಳಿ ಅಭಿವೃದ್ಧಿಯ ಈ ಕಾರ್ಯಕ್ರಮದ ಉದ್ಘಾಟನಾ ಮೂರ್ತಿ ನಮ್ಮವರಾದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರು ಜಗತ್ ಶೆಟ್ಟರ್ ಅವರೇ. ಅದು ತುಳುನಾಡಿನಲ್ಲಿ ಸ್ವಲ್ಪ ನಮ್ಮ ಒಟ್ಟಿಗೆ ಸೇರಿಸ ಹಾಗೆ ಆಗಿದೆ ಅದು. ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಆರ್.ವಿ. ದೇಶಪಾಂಡೆ ಅವರೇ ಮತ್ತು ನಮ್ಮ ಕರ್ನಾಟಕ ಅಸೆಂಬ್ಲಿಯ ಸ್ಪೀಕರ್ ಯುಟಿ ಖಾದರ್ನವರೇ, ನಮ್ಮ ಈ ಶ್ರೀಕೃಷ್ಣ ಪರಿಸರ ಸಂಸ್ಥಾಪಕರಾದ ಜಯಕೃಷ್ಣ ಎ ಶೆಟ್ಟಿಯವರೇ, ನಾಗರಾಜ್ ಶೆಟ್ಟಿಯವರೇ, ಐವನ್ ಡಿಶೋಜರೇ, ಗಣೇಶ್ ಕಾರ್ನಿಕ್ನವರೇ, ಶ್ರೀ ಸುರೇಶ್ ನಾಯ್ಕನವರೇ, ನೀರೆ ಕೃಷ್ಣ ಶೆಟ್ಟಿಯವರು ಹಾಗೂ ವೇದಿಕೆಯಲ್ಲಿದ್ದ ಶ್ರೀಕೃಷ್ಣ ಪರಿಸರ ಪ್ರೇಮಿಯ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ನೆರೆದಿರುವ ನಮ್ಮ ತುಳುನಾಡಿನ ಅಭಿವೃದ್ಧಿಯ ಬಗ್ಗೆ ಈ ಚಿಂತನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ನಾನು ಹೆಚ್ಚಿಗೆ ಮಾತಾಡಲಿಲ್ಲ. ಕಾರಣ ಈ ಸಭೆ ಏರ್ಪಡಿಸಿದ್ದು ನಮ್ಮ ಜಿಲ್ಲೆ ಕಳೆದ 22 ವರ್ಷದಲ್ಲಿ ಶ್ರೀಕೃಷ್ಣ ಜನ್ಮಕ್ಕೆ ಬಂದು ಈ ಏನು ಹೋರಾಟ ಮಾಡಿದ್ದೀವಿ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸ್ಕ್ರೀನ್ನಲ್ಲಿ ಎಲ್ಲ ತೋರಿಸಿದ್ದೇವೆ 10 ಗಂಟೆಗೆ. ಆ ಸಮಯದಲ್ಲಿ ಈ ಜಿಲ್ಲೆಯ ಪರವಾಗಿ ಮುಂಬೈಯಲ್ಲಿ ಇದ್ದ ನಮ್ಮ ತುಳುನಾಡಿನವರು ಅಲ್ಲಿ ದುಡಿದು ಈ ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡಿದ್ದ ಎಲ್ಲ ವಿಚಾರವನ್ನು ನಾವು ನೋಡಿದ್ದೀರಿ. ಈಗ ಈ ಎಲ್ಲ 22 ವರ್ಷದ ನಂತರ ಈ ಸಭೆಯನ್ನು ಕರೆಯುವ ಕಾರಣ ಏನೆಂದರೆ, ಮುಖ್ಯವಾಗಿ 22ರಿಂದ ಮುಂಬೈಯಲ್ಲಿ ನಾವು ಕಮಿಟಿ ಮಾಡಿ ಈ ಜಿಲ್ಲೆಗೆ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಇನ್ನು ಮುಂದಿನ ಪೀಳಿಗೆಯ ಭವಿಷ್ಯದ ವಿಷಯಕ್ಕೆ ಈ ಜಿಲ್ಲೆಯಲ್ಲೇ ಕಮಿಟಿ ಹಾಕಬೇಕೆಂಬ ಒಂದು ನಿರ್ಧಾರ ನಾವು ತಗೊಂಡಿದ್ದೇವೆ. ಈಗಾಗಲೇ ಜಿಲ್ಲೆಗೆ ಕಮಿಟಿಗೆ ಬರ್ತೇವಂತೇಳಿ ನಮಗೆ ಮಾತು ಕೊಟ್ಟವರು ಇಲ್ಲಿ ಹೆಸರನ್ನು ನಾವು ಈಗ ನಮ್ಮವರು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ಈ ಜಿಲ್ಲೆಯ ಅಭಿವೃದ್ಧಿ ನಿಲ್ಲಲಿಲ್ಲ. ಕರ್ನಾಟಕದಲ್ಲಿ
ಅಭಿವೃದ್ಧಿ ಆಗುವಂಥ ಪೂರ್ಣ ಉತ್ತರ ಕರ್ನಾಟಕ ಈ ಕರಾವಳಿ ಪ್ರದೇಶವೆಂದು ಎಲ್ಲರಿಗೂ ತಿಳಿದ ವಿಷಯ. ಆದ ಕಾರಣ ಇನ್ನು ಏನೆಲ್ಲ ಕೆಲಸ ಆಗಬೇಕಂತ ಈ 100 ವರ್ಷದ ಕರಡು ಯೋಜನೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ 100 ವರ್ಷದ ಕರಡು ಯೋಜನೆ ಅನೇಕ ವಿಚಾರಗಳು ಇದರಲ್ಲಿ ಒಳಗೊಂಡಿದೆ. ಅದನ್ನು ನಮ್ಮವರು ಮೊದಲಿನವರು ಎಲ್ಲ ಆ ವಿಚಾರದ ಬಗ್ಗೆ ನಮಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಚಿಂತನೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಆದ ಕಾರಣ ಈಗ ವಿಶೇಷವಾಗಿ ನಾವು 3 ವಿಷಯದ ಬಗ್ಗೆ ಕಳೆದ 1 ವರ್ಷದಿಂದ ನಾವು ಚಿಂತನೆ ಮಾಡಿದ್ದೇವೆ. ಮೊದಲವಾಗಿ ನಮ್ಮ ಕೊಳ್ಳೂರು ಬಲ್ಕುಂಜೆ ಉಲಪಾಡಿಯಲ್ಲಿ 1091 ಎಕರೆ ಜಾಗವನ್ನು ಸರ್ಕಾರ ಸರ್ವೆ ಮಾಡಿದೆ. ಅಲ್ಲಿ ಜನರು ಕೂಡ ಅಲ್ಲಿ ಅಭಿವೃದ್ಧಿ ಆಗುವ ಇಂಡಸ್ಟ್ರಿ ಬರಬೇಕು ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಬದಲಿ ಆದರೂ ಅದರ ಸರ್ವೆ ಮುಂದುವರೆದಿದೆ. ಇತ್ತೀಚೆಗೆ ಎಲ್ಲರಿಗೆ ಅವರು ಅದರ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ನೀವು ಬರಬೇಕು, ಈ ಬಗ್ಗೆ ಪದಾಧಿಕಾರಿಗಳನ್ನು ಮಾತಾಡಬೇಕಂತ. ಅದನ್ನು ಈಗಿನ ಸರ್ಕಾರ ಮಾಡುತ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಕೂಡ ಇದೆ. ಅದರ ಬಗ್ಗೆ ನಾವು ಕಳೆದ ವರ್ಷ ಆ ಕ್ಷೇತ್ರಕ್ಕೆ ನಾವು ಭೇಟಿ ಮಾಡಿದ್ದೇವೆ, ಅಲ್ಲಿಯ ಜನರಲ್ಲಿ ಸಂಪರ್ಕ ಕೂಡ ಮಾಡಿದ್ದೇವೆ. ಜನರ ಒಪ್ಪಿಗೆ ಇದೆ ಅಭಿವೃದ್ಧಿ ಆಗಬೇಕಂತ. ಈ ವಿಷಯಕ್ಕೆ ಒಂದು ವಿಷಯ ಮುಖ್ಯವಾಗಿ ಅದು ಇತ್ತು. ಎರಡನೇ ಆಗಿ ಕಳೆದ 40 ವರ್ಷದಿಂದ ಈ ಕರಾವಳಿಗೆ ಕಲ್ಲು ಆಗುತ್ತಾ ಕಲ್ಲು ಎಲ್ಲಿದೆ ಅಂತ ಇಲ್ಲಿ ಕಾಣೋದಿಲ್ಲ. ಕರಾವಳಿಯ ಒತ್ತಡಕ್ಕೆ ಕಲ್ಲು ಹಾಕೋದು ಇದು ಕಳೆದ 40 ವರ್ಷದಿಂದ ನಾವು ನೋಡಿದ್ದೇವೆ. ಈಗ ಈ ಸಮುದ್ರ ಕಡಲ ಅಂದರೆ ಸಮುದ್ರ ಅಲ್ಲ, ಅದು ಆ ಕೊರೆತಕ್ಕೆ ಕಲ್ಲು ಹಾಕುತ್ತಾ ಹೋಗೋದು, ಬರುವ ವರ್ಷ ಕೂಡ ಕಲ್ಲೇ ಹಾಕೋದು. ಅದಕ್ಕಾಗಿ ಮುಂಬೈಲಿರುವಂಥ ಮುಂಬೈ ನಗರದಲ್ಲಿ ನಾವು ಆ ಕಡಲ ಕೊರತೆ ಕರೆಂಟ್ ಹೆಚ್ಚು ಕಡಿಮೆ ಇದೆ. ಇಲ್ಲಿ ನಮ್ಮ ಕರೆಂಟ್ ಸ್ವಲ್ಪ ಹೆಚ್ಚಿರ್ಬೋದು, ಮುಂಬೈಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಆ ಮುಂಬೈ ನಗರದಲ್ಲಿ ಅದೇ ಕಡಲ ಕೊರತೆಯನ್ನು ಯಾವ ರೀತಿಯಲ್ಲಿ ಕಳೆದ 50 ವರ್ಷದ ಮೊದಲು ತಡೆಗೋಡೆ ಪರ್ಮನೆಂಟ್ ಮಾಡಿ ಅದರ ಬದಿಯಲ್ಲಿ ಒಂದು ವಿಶಾಲವಾದ ರಸ್ತೆ, ಅದರ ಬದಿಯಲ್ಲಿ ಎಷ್ಟು ಫ್ಲೋರ್ನ ಎಲ್ಲ ಬಿಲ್ಡಿಂಗ್ಗಳು ತಲೆ ಎತ್ತಿದೆ ಅಂದರೆ ಯಾಕೆ ನಮ್ಮ ಈ ತುಳುನಾಡಿನ ಕರಾವಳಿ ಪ್ರದೇಶ ಅದು ಆಗಬಾರದು? ಇದು ಚಿಂತನೆ. ಇದಕ್ಕೆ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಮೊನ್ನೆ ನಿಮಗೆ ಗೊತ್ತಿರಬೇಕು, ಮುಖ್ಯಮಂತ್ರಿಗಳು ಬಂದವರು ಪಡುಬಿದ್ರಿಗೆ ಹೋಗಿ ಆ ಬಗ್ಗೆ ನೋಡಿದ್ದಾರೆ. ಅವರು ಹೇಳಿದ್ದಾರೆ, ಈ ಬಗ್ಗೆ ಎಲ್ಲಿ ಕಡಲ ಕೊರತೆಯಿಂದ ಅಲ್ಲಿಯ ಜನರಿಗೆ ಭಯಭೀತರಾಗಿ ರಾತ್ರಿ ನಿದ್ದೆ ಇಲ್ಲದೆ ಮಲಗುತ್ತಾರೋ ಅಲ್ಲಿಯ ಆ ಜಾಗದಲ್ಲಿ ಅಂಥ ಒಂದು ಪರ್ಮನೆಂಟ್ ತಡೆಗೋಡೆ ಮಾಡಿ ಕಡಲ ಕೊರತೆ ವ್ಯವಸ್ಥೆಯಲ್ಲಿ ಜನರಿಗೆ ನಿರ್ಭೀತರಾಗಿ ಅವರು ಮಾಡಿದಂಥ ತೋಟಗಾರಿಕೆ ಅದೆಲ್ಲ ಇದೆ, ಅದಕ್ಕೆ ಹಾನಿಯಾಗದಂತೆ ಇದು ಆಗಬೇಕಂತ ನಮ್ಮ ಮುಖ್ಯ ವಿಷಯ. ಆ ಮುಖ್ಯ ವಿಷಯದ ಬಗ್ಗೆ ಕೂಡ ನಾವು ಈ ಸಂದರ್ಭದಲ್ಲಿ ತಾವೆಲ್ಲರೂ ಆ ಬಗ್ಗೆ ಚಿಂತನೆ ಮಾಡಬೇಕು. ಕಡಲ ಕೊರತೆ ನಿಂತರಿಂದ ಹಾಳಾಗೋದಿಲ್ಲ, ಆದ್ದರಿಂದ ಈ ಟೂರಿಸಮ್ ಕೂಡ ಡೆವಲಪ್ ಆಗ್ತದೆ. ಟೂರಿಸಮ್ ಇಷ್ಟು ದೊಡ್ಡ ಈ ಕರಾವಳಿ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೇಳಿದರೆ ಎಲ್ಲ ನಾವು ಮಾತಾಡುವಾಗ ಹೇಳಿದೆವು, ವಿಶಾಲವಾದ ಒಳ್ಳೆಯ ಇಲ್ಲಿ ಟೆಂಪಲ್ಸ್ಗಳಿದೆ, ಇದೆಲ್ಲ ಇದೆ, ಟೂರಿಸಮ್ಗೆ ಉತ್ತಮ ಜಾಗ ಇದೆ. ಇಂಥ ಜಾಗವನ್ನು ನಾವು ಯಾಕೆ ಉಪಯೋಗ ಮಾಡಬಾರದು? ಇಲ್ಲಿಗೆ ಟೂರಿಸಮ್ ಬಂದರೆ ನಮ್ಮ ಎಲ್ಲ ವ್ಯಾಪಾರ, ಹೋಟೆಲಿಯರ್ಸ್, ಟೂರಿಸಮ್, ಗಾಡಿಯವರಿಗೆ, ಕಾರ್ನವರಿಗೆ ಎಲ್ಲರಿಗೆ ವ್ಯಾಪಾರ ಆಗ್ತಾ ಇದೆ. ಇದು ನೋಡ್ತಾ ಇದ್ದೇವೆ ನಾವು. ನಾಗಾರ್ಜುನ ಬರುವಾಗ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ, ಪವರ್ ಇಲ್ಲದೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದೇವೆ ನಾವು ಆ ಸಂದರ್ಭದಲ್ಲಿ. ಈಗ ನಾಗಾರ್ಜುನ ಬಂದಿದೆ, ಅಭಿವೃದ್ಧಿ ಆಗಿದೆ, ಅಲ್ಲಿಯ ಪರಿಸರ ಎಷ್ಟು ವಿಶಾಲವಾಗಿ ಎಲ್ಲ ಉತ್ತಮ ರೋಡ್ ಎಲ್ಲ ಆಗಿದೆ ಆ ಕಂಪನಿಯಿಂದಾಗಿ. ಅದು ನಾವು ನೋಡ್ತಾ ಇದ್ದೇವೆ. ಅದನ್ನು ಹಳ್ಳೆಗಳಕ್ಕೆ ಸಾಧ್ಯವಿಲ್ಲ, ನಮ್ಮ ಕಣ್ಣು ಎದುರು ಕಾಣ್ತಾ ಇದೆ. ಆದ್ದರಿಂದ ಈ ಜಿಲ್ಲೆಯಲ್ಲಿ ಅಂಥ ಕೆಲಸ ಆಗಬೇಕೆಂಬ ನಿರ್ಧಾರ ತಾವೆಲ್ಲರೂ ಕೈ ಜೋಡಿಸಿರೋದಾಗ್ತದೆ. ಅದಕ್ಕಾಗಿ ಪ್ರಥಮವಾಗಿ 22 ವರ್ಷ ನಂತರ ನಾವು ಈ ಜಿಲ್ಲೆಯಲ್ಲಿ ಕಮಿಟಿ ಮಾಡಲಿಕ್ಕೆ ನಾವು ಜನರನ್ನು ಕರೆ ಕೊಟ್ಟಿದ್ದೇವೆ. ತುಂಬ ಜನರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಎರಡು ಜಿಲ್ಲೆಯಲ್ಲಿ ನಾವು ಕಮಿಟಿಯನ್ನು ಇವತ್ತು ವಿಚಾರಣೆ ಮಾಡಿ ಸ್ಥಾಪನೆ ಮಾಡಲಿದ್ದೇವೆ. ಯಾಕಂದರೆ ಮುಂದೆ ಅವರು ಹೋರಾಟ ಮಾಡಬೇಕು, ಮುಂಬೈಯಲ್ಲಿದ್ದ ನಾವಲ್ಲ. ಅವರು ಈ ಜಿಲ್ಲೆ ಅಭಿವೃದ್ಧಿಗೆ ಹೋರಾಟ ಮಾಡಬೇಕು, ಮುಂದಿನ ಭವಿಷ್ಯ ಅವರು ಚಿಂತನೆ ಮಾಡಬೇಕಂತ. ಮತ್ತೊಂದು ವಿಷಯ, ನಾವು ಕಳೆದ ವರ್ಷ ನೋಡಿ, ಒಂದು ಮನುಷ್ಯ ಹುಟ್ಟುತ್ತಾನೆ. ಈಗ ನಾವು ನೋಡುತ್ತಾ ಇದ್ದೇವೆ,
ಒಂದು ಮನುಷ್ಯ ಹುಟ್ಟಿದಾಗ ಅಕ್ಕೇರಿ ನಿದ್ರೆ, ಆ ವಿಶ್ರಾಂತಿಗೆ ಅವನಿಗೆ ಸುಡಲಿಕ್ಕೆ ಜಾಗ ಇಲ್ಲ, ಅಂಥವರಿಗೆ ಜಾಗ ಇಲ್ಲ. ಇದು ನಾವು ನೋಡಿದ್ದೇವೆ. ಮೊನ್ನೆ ನಾನು ಇದು ಯಜಮಾನಿಗೆ ಬಂದವ, ಅರ್ಜೆಂಟಾಗಿ ಬಂದೆ. ನೋಡಿ, ಅವರ ಸ್ವಂತ ಭೂಮಿ ಉಂಟು, ಸ್ವಂತ ಭೂಮಿಯ ಲಾಸ್ಟ್ನಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಅವರಿಗೆ ಅಂತಿಮ ಕ್ರಿಯೆ ಮಾಡಲಿಕ್ಕೆ ಬಿಡಲಿಲ್ಲ. ಯಾಕೆ ಸಾಧ್ಯ ಇಲ್ಲ? ನಮ್ಮ ಸರ್ಕಾರ ಯಾಕೆ ಒಂದು ಪಂಚಾಯತಿ ಲೆವೆಲಲ್ಲಿ ಜಾಗವನ್ನು ಕೊಡಬೇಕು, ಸರ್ಕಾರ ಡಿಕ್ಲೇರ್ ಮಾಡಬೇಕು. ಆವಾಗ ಯಾರಿಗೂ ಕೂಡ ಅಲ್ಲಿ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಅಂತಿಮ ಕ್ರಿಯೆ ಕೆಲಸ, ಅವರು ಒಂದು ಹುಟ್ಟಿದ ಮನುಷ್ಯನಿಗೆ ದೇವರ ಹತ್ತಿರ ಹೋಗಲಿಕ್ಕೆ, ಒಂದು ಅಕಿರಿಗೆ ಒಂದು ಒಳ್ಳೆಯ ಮನುಷ್ಯರಿಗೆ ಒಂದು ಅವಕಾಶ ಸಿಗಬೇಕು. ಅದು ಲಾಸ್ಟ್ ಇಯರ್ ನಾವು ಅದರಲ್ಲಿ ಇದರ ಬಗ್ಗೆ ನಾವು ಚಿಂತನೆ ಮಾಡಿದ್ದುಂಟು ಇಲ್ಲಿ ಬಂದು. ಆದ ಕಾರಣ ಆ ಬಗ್ಗೆ ಕೂಡ ಸರ್ಕಾರ ಗಮನಕ್ಕೆ ನಾವು ತಂದಿದ್ದೇವೆ. ಈಗ ಕರ್ನಾಟಕದಲ್ಲಿ ಹೆಚ್ಚಿನ ಕಡೆಯಲ್ಲಿ ಅದು ಇಲ್ಲ. ಈಗ ನಮ್ಮ ಎಷ್ಟೆಲ್ಲ ಕಾರ್ಪೊರೇಷನ್ನಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ. ಪುರಾತನ ಕಾಲದಲ್ಲಿ ಮಾಡಿದ ಸ್ಮಶಾನ ಅಲ್ಲಿದೆ. ಆ ಸ್ಮಶಾನದ ಹೊಗೆ ಎಷ್ಟೆಲ್ಲ ಹೋಗಿ ಜನರಿಗೆ ತೊಂದರೆ ಆಗ್ತದೆ ಅಂದರೆ ನಾವು ಅದನ್ನು ಚಿಂತನೆ ಮಾಡಬೇಕು. ಅದಕ್ಕಾಗಿ ಈಗ LPG ಇಲ್ಲದ್ರೆ ಎಲೆಕ್ಟ್ರಿಕ್ ಕ್ರಿಮೇಷನ್ ಯಾಕೆ ಆಗೋದಿಲ್ಲ, ಮಾಡಬೇಕು. ಆ ಬಗ್ಗೆ ಕೂಡ ನಮ್ಮ ಸಮಿತಿ ಚಿಂತನೆ ಮಾಡಿದೆ. ಅದು ನಾನು ಹೆಚ್ಚು ಮಾತಾಡೋದಿಲ್ಲ. ನಾವು ಈ ಜಿಲ್ಲೆ ಬಗ್ಗೆ ಚಿಂತನೆ ಮಾಡಿದ್ದೀವಿ, ನೀವು ಅರ್ಧ ಗಂಟೆ ಸ್ಕ್ರೀನಲ್ಲಿ ಕಾಣಿದ್ದೀರಿ. ಆದರೆ ಮುಂದಿನ ಈ ಜಿಲ್ಲೆ ಅಭಿವೃದ್ಧಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು ನಮ್ಮ ಸಮಿತಿಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದ. ಧನ್ಯವಾದ ಅಧ್ಯಕ್ಷರಿಗೆ. ಅದೇ ಅಧ್ಯಕ್ಷರು ಕೆಲವಾರು ವಿಚಾರ ನಮ್ಮ ಮುಂದೆ ಇಟ್ಟಿದ್ದಾರೆ. ಪರಿಸರ ಪ್ರೇಮಿ ಸಮಿತಿಯಲ್ಲಿ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಅಡ್ವೊಕೇಟ್ಸ್ ಇದ್ದಾರೆ, ಚಾರ್ಟರ್ಡ್ ಅಕೌಂಟ್ಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಸರ್ಕಾರ ಯಾವುದೇ ಒಂದು ಸಮಿತಿ ಮಾಡುವಾಗ, ಫಾರ್ ಎಕ್ಸಾಂಪಲ್ ಡ್ರಾಫ್ಟ್ ಪ್ಲಾನ್ ಇಂಪ್ಲಿಮೆಂಟೇಷನ್, ನಮಗೆ ಕೂಡ ಒಂದು ರೆಪ್ರೆಸೆಂಟೇಷನ್ ಆ ಸಮಿತಿಯಲ್ಲಿ ಕೊಟ್ಟರೆ ದಟ್ ಇಸ್ ದ ರೆಕಗ್ನಿಷನ್ ಫಾರ್ ಅಸ್. ಅಲ್ವಾ ಸರ್ ಶೆಟ್ಟರ್ ಸರ್? ನಮ್ಮ ಸಮಿತಿ ಮಾಡುವಾಗ ಸರ್ಕಾರ ಪರಿಸರ ಪ್ರೇಮಿ ಸಮಿತಿಯಲ್ಲಿ, ನಮ್ಮ ಸಮಿತಿಯಲ್ಲಿ ಚಾರ್ಟರ್ಡ್ ಅಕೌಂಟ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, MBAs ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಬೇರೆ ಬೇರೆ ವಿಷಯದಲ್ಲಿ. ಸೊ ಯು ಕ್ಯಾನ್ ಹ್ಯಾವ್ ಅವರ್ ಮೆಂಬರ್ಶಿಪ್ ಇನ್ ದಟ್ ಸೋ ಕಾಲ್ಡ್ ಕಮಿಟಿ, ಸೊ ದ್ಯಾಟ್ ಒಂದು ನಮಗೆ ಅಧಿಕೃತವಾದ ರೆಪ್ರೆಸೆಂಟೇಟಿವ್ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿಸಿ ಮುಂದಿನ ವರ್ಷ ತನ್ನ ಸಿಲ್ವರ್ ಜೂಬ್ಲಿ ರಜತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಅಂಥ ಒಂದು ಗೌರವ, ಅದೇ 25ಕ್ಕೆ ಒಂದು 2 ವರ್ಷ ಉಂಟು, ಆ ಒಂದು ಸಂತೋಷ ನಮಗೆ ಸಿಗ್ತದೆ ಅಂತ ನಾನು ಹೇಳ್ಕೊಳ್ಳುತ್ತಾ ಈ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆಯನ್ನು ಸುರೇಂದ್ರ ಮೆಂಡನ್ ಜೊತೆ ಕಾರ್ಯದರ್ಶಿ, ಜಿಲ್ಲಾ ಜೊತೆ ಕಾರ್ಯದರ್ಶಿ ಮಾಡಲಿದ್ದಾರೆ. ಸುರೇಂದ್ರ ಮೆಂಡನ್. ಜಯ ಶ್ರೀ ಪರಿಸರ ಪ್ರೇಮಿ ಸಮಿತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಂತೋಷದಿಂದ ಊಟದ ನಾವು ಸೇರಬೇಕು. ಮತ್ತು ಪ್ರಪೋಸ್ಡ್ ಎಕ್ಸಿಕ್ಯೂಟಿವ್ ಕಮಿಟಿ ಅವರು ಸ್ವಲ್ಪ ನಿಲ್ಲಿ, ನಾವು ಕೂಡ ಮ್ಯಾನೇಜಿಂಗ್ ಕಮಿಟಿ ನಿಲ್ತೇವೆ. ಒಟ್ಟಿಗೆ ನಾವು ಅರ್ಧ ಗಂಟೆ ಕೂತ್ಕೊಂಡು ಮುಂದಿನ ಯೋಜನೆಯ ಬಗ್ಗೆ ಮಾತಾಡುವ. ಧನ್ಯವಾದ. ಪುನರಪಿ ತಮಗೆಲ್ಲರಿಗೂ ಧನ್ಯವಾದ. ಮುಂಬೈ ನಮಸ್ಕಾರ ಸರ್. ಅವರೆಲ್ಲ